ಪ್ರೀತಿಯ ನಮಸ್ಕಾರಗಳು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದರ ತರಫಲ್ಲಿ ಮರಕೊಗಾವಾತ ಮರಹೂಮ್ ಬ್ಯಾರಿಂಗ ಬೂಕರೆ ಬಿಡುಗಡೆಯಲ್ಲಿ ಹೆಸರೇ ಇವರು ಚಂದತೆ ಹೆಸರಲ್ಲಿ ಸಹೋದರತೆ ಈ ಹಾಲ್ಲಿ ಪಿರ್ಸത്തിൽ ಬಂದು ಕೂಡಿಯ ನಿಂಗೆಲ್ಲರಿಗೂ ಮರುಹಬ ಹಾಕಿಕೊಂಡು ನಾನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮೆಂಬರ್ ಶರೀಫ್ ಭಾರತ್ ಎಲ್ಲ ಹಿರಿಯರಂಗಕ್ಕೂ ಖುಷಿಲಿ ಇಂದು ഞങ്ങൾ ಹಿರಿಯಗಳು ಸಾಧನರು ಬುಕ್ ಬರ್ತು ಕೊಂಬಂಡೆ ಈ ಸದಸ್ಯಗೆ ಇನ್ನೊರ್ಕ ನಾನು ಕಲ್ಬು ನೊರഞ്ഞോ ಮರ್ಹಬ ಹಾಕ್ಕೊಂಡುಲ್ಲೆ ಈ ಸದಸ್ಯಲು ನಡಕುಗುಲ್ಲ ಲೇಸರೆ ಅಧ್ಯಕ್ಷಗೈತೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದರ ತಲೆಮುಪ ಜನಾಬ್ ಉಮರ್ UH ಇಯಾಳು ನಾನು ಗೌರವത്തോടു കൂടി ಮೇಲ್ತನಕ್ಕೆ വിളിച്ചുകൊണ്ടുള്ളേ സർ പ്ലീസ്. അതേപോലെ ಇಂದು ഞങ്ങളെല്ലാവർക്കും ಆಶಯ ಫಲಕ ಕೇಳ್ಪಾಟಕ್ಕೆ ಬಂದರೆ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರಾಯ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಇಯಾಳು ನಾನು ಗೌರವത്തോടു ಕೂಡಿ ಮೇಲ್ತನಕ್ಕೆ ಬರೋಣ ಉಂಟು ಚೊನ್ನೊಂತುಲ್ಲೆ. ಇವತ್ತಿನ ಈ ಒಂದು ಆಶಯ ಮಾತಿಗಾಗಿ ನಮ್ಮೊಂದಿಗಿರುವಂತಹ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ತಮ್ಮನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. അതേപോലെ ഇണ്ടത്തോ ഈ ലേസർ വലിയ ബിരുദരായിട്ട് ಬ್ಯಾರಿ ಸಮುದಾಯದ ನಿಧಿ ಬ್ಯಾರಿ.com ಇದರ ತಲೆಮುಪ ಹಿರಿಯರಾಯಂಗಂತ ಜನಾಬ್ ಮೊಹಮ್ಮದ್ ಅಲಿ ಕಮ್ಮರಡಿ ಸರ್ ಇಯಾಳು ನಾನು ಗೌರವത്തോടു കൂടി ಮೇಲ್ತನಕ್ಕೆ ಬರೋಣ ಉಂಟು ಕೇಟೊಂಡುಲ್ಲೆ. അതേപോലെ ಇಂದೂಡೆ ಬಿಡುಗಡೆ ಆಗುಲ್ಲೆ ಬೂಕಂಗಲ್ಲ ಪರಿಚಯ ಹಾಕೋಗು ಬ್ಯಾರಿ ಸಾಹಿತ್ಯ ಕ್ಷೇತ್ರದಲ್ಲ ಮೇಧಾವಿ ಕವಿ ಪತ್ರಕರ್ತ ಹೆಂಗಂತೂ ಜನಾಬ್ ಹಮ್ಜಾ ಮಲಾರ್ ಅಯಲು ಬಂತುಂಡು ಅಯಲು ನಾನು ಗೌರವത്തോടെ ಮೇಲ್ತನಕ್ಕೆ വിളിച്ചുകൊണ്ടുള്ളേ. അതേപോലെ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದ್ರೆ ರಿಜಿಸ್ಟರಾയോ ഞങ്ങളോ ಪಿರ್ಸತೋ ಶ್ರೀ ರಾಜೇಶ್ ಸರ್ ನಿಗಳು ನಾನು ಗೌರವത്തോടു കൂടി ಮೇಲ್ತನಕ್ಕೆ വിളിച്ചുകൊണ്ടുള്ളേ. അതേപോലെ ഞങ്ങളെ ಹಿರಿಯರಂಗಲು ಸಾಧನರು ನೆನಪಾಕೋದು ಚಂದತ್ತು ಈ ನಾಲಲ್ಲಿ ಬಂತು ಕೂಡ ಕೂಡಿಯಂಗಂತ ಪಿರ್ಸತ್ತ ಹಿರಿಯರಂಗ പിന്നെ ഉമ്മ പെങ്ങന്മാർ എല്ലാവർക്കും ನಾನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದರ ತರಫಲ್ಲಿ ಕಲ್ಬು ನೊರഞ്ഞ ಮರ್ಹಬ ಹಾಕಿಕೊಂಡುಲ್ಲೆ. ಇವರು ಲೇಸುರೆ ಸುರುಕು ಅಕಾಡೆಮಿರೆ ಧ್ಯೇಯ ಗೀತೆ ಇದು ಪಾಡೋಗು ಉಂಡು ಹುಸೇನ್ ಕಾಟಿಪಳ್ಳ ಸರ್ ಹಾಗಲ್ಲ ಅದು ಇವರು ಲೇಸಿರೆ ಧ್ಯೇಯ ಗೀತೆಗೆ ಐತೆ ಮೇಲ್ತನಕ್ಕೆ ಬರೋಣ ನಾನು ಕೇಟೋಣ.
ഇത് ബാരി സാഹിത്യ അക്കാദമി നക്ക് കിട്ടിയത് എഴുത്തുകാരോ ഓത്തുകാരോ കിനാവൂരോ നിധി ഇത് ಎಲ್ತುಗಾರೋ ಓತುಗಾರೋ ಕಿನಾವೂರೋ ನಿಧಿ ಇದು ಸಂಸ್ಕೃತಿ ಸಾಹಿತ್ಯ ತಿರುರು ರಕ್ಷಣೆ ರೋತನ ಇದು ಪಾಡುವ ಪಾಡುವ ದೇಯ ಉದ್ದೇಶ ಪಾಡುವ ಕೂಡುವ ಕೂಡುವ ಎಲ್ಲರೂ ಒಟ್ಟು ಕೂಡುವ ಭೇದ ಮರಕುವ ಬ್ಯಾರಿ ಭಾಷರೋ ಪೇರಲು ಎಲ್ಲ ಒಟ್ಟು ಸೇರುವ ತಿರ್ಸಕಿರ್ಬ ವರ್ಮ ಪಾಡು ಎಪ್ಪೋಲು ಒಲಿಸುವ ತಿರ್ಸಕಿರ್ಬ ವರ್ಮ ಪಾಡು ಎಪ್ಪೋಲು ಒಲಿಸುವ ಸೌಹಾರ್ದ ಸಾಮ್ರಾಜ್ಯ ಊಡನ ಕೆಟ್ಟುವ ಪಾಡುವ ಪಾಡುವ ದೇಯ ಉದ್ದೇಶ ಪಾಡುವ ಕೂಡುವ ಕೂಡುವ ಎಲ್ಲರೂ ಒಟ್ಟು ಕೂಡುವ பாட்டு பேரி வைத்து அபிமானத்து பாடுவா பேரியே சுயில் நங்களோ செந்து நங்க சாருவா பேரிங்களோ நடவடி நல்லதிட்டு காட்டுவா பேரிங்களோ நடவடி நல்லதிட்டு காட்டுவா ನಾಳೆತ್ತೋ ಮಕ್ಕೋಗು ನಲ್ಮೆರು ತೆರು ಕೊಡುಕುವ ಪಾಡುವ ಪಾಡುವ ದೇಯ ಉದ್ದೇಶ ಪಾಡುವ ಕೂಡುವ ಕೂಡುವ ಎಲ್ಲರೂ ಒಟ್ಟು ಕೂಡುವ ಬ್ಯಾರಿ ಸಾಹಿತ್ಯ ಅಕಾಡೆಮಿರು ಅಡಿಲಿ ಸೇರುವ ಬ್ಯಾರಿ ಭಾಷಾ ಸಾಹಿತ್ಯ ಬೆಳಚಲಿಗೆ ನೈಕುವ ಬ್ಯಾರಿ ಸಾಹಿತ್ಯ ಅಕಾಡೆಮಿರು ಅಡಿಲಿ ಸೇರುವ ಬ್ಯಾರಿ ಭಾಷಾ ಸಾಹಿತ್ಯ ಬೆಳಚಲಿಗೆ ನೈಕುವ ಪಾಡುವ ಪಾಡುವ ದೇಯ ಉದ್ದೇಶ ಪಾಡುವ ಕೂಡುವ ಕೂಡುವ ಎಲ್ಲರೂ ಒಟ್ಟು ಕೂಡುವ ಧನ್ಯವಾದ. ಅಕಾಡೆಮಿ ಜಯಗೀತೆ പാടിയനന്തോ ഞങ്ങളെ പിരിസത്ത് ഹുസൈൻ കാട്ടിപ്പല്ല സർ നന്ദി ചൊന്നോണ്ടല്ലേ. ಕಡಲು ಕರರೋ ನಂಗಲ ಚಂದತರಾಯ ಈ ಮೈಕಾಲ ಇಂಡೂಡೆ ನಡಕಗುಲ್ಲೆ ಎಲ್ಲರೂ ಬಿಲ್ಲಿಯ ಹಾಜತ್ ಪೋಲೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ತರಫುಲು ಪರ್ತು ಕಂಬನಲ್ಲೋ ಮರಕೊಗಾವಾತ ಮರ್ಹುಂ ಬ್ಯಾರಿಂಗ ಭಾಗ 1 ಈ ಬೂಕುರೆ ಜೆಂಡಾ ಮತ್ತೆ ಅಚ್ಚು ಅದುಪೋಲೆ ಮರಕೊಗಾವಾತೆ ಮರ್ಹುಂ ಬ್ಯಾರಿಂಗ ಜೆಂಡಾ ಮತ್ತೆ ಭಾಗ ಇದು ಇನ್ನಿತ್ರೆ ಸಾಧಕ ಬ್ಯಾರಿಂಗಳೇ ಪುದಿಯ ಬುಕ್ ಆಯ್ತಿಕ್ರೆ ಈ ಬೂಕಂಗಳ ಬಿಡುಗಡೆ ಲೇಸರ ಮೇಲ್ತೆನಲ್ಲ ಬಿಲ್ದರ್ ಮಾರ್ಗ್ ಅದೇ ಪೋಲೆ ಓಡ ಕೂಡಿತುಲ್ಲ ಪಿರ್ಸತ್ ಎಲ್ಲರಿಗೂ ಮರ್ಹಬ ಆಕೋಗು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದರ ಸದಸ್ಯೆ ಶಮೀರಾ ಜಹಾನ್ ಐಮರೆ ನಾನು ಪೋಡಿಯಂಗೆ ಬಿಳ್ಚೊಂಡುಲ್ಲೆ.
ಮೇಲ್ತನೆಲುಲ್ಲೋ ಎಲ್ಲ ಇಂಡತ್ತೋ ಲೇಸ್ರೋ ಗಣ್ಯಮಾರೆ ನಂಡ ಮುನ್ನಲುಲ್ಲೋ ಕಿರಿಯ ಬೆಲಿಯೋ ಚೆರಿಯೋ ಸಹೋದರ ಸಹೋದರಿಮಾರೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿಂಗಳೆಲ್ಲಾರ ಮೇಲು ಅಲ್ಲಾಹುರೋ ಶಾಂತಿ ಕಟ್ಟು அதே போல ரஹ்மத்தும் பர்க்கத்தும் இலியட்டு. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಚಂದತ್ತೋ ಈ ಮಾಹೊಲ್ಲು ಜಂಡು ಬೂಕುಂಗಲು ಬಿಡುಗಡೆಗೂ ಬರ್ತಾಯಿರು. ಮರಕೊಗಾವತ್ತೋ ಮರ್ಹೂಂ ಬ್ಯಾರಿಂಗ ಭಾಗ 1, ಮರಕೊಗಾವತ್ತೋ ಮರ್ಹೂಂ ಬ್ಯಾರಿಂಗ ಭಾಗ 2. ಈ ಬುಕ್ಕುಂಗಲು ಬಿಡುಗಡೆರ ಉದ್ದೇಶ ಎಂದರೋ ಚೆಂದಿಂಗ್ ನಂಗಲೋ ಮರ್ಚಿಪೋಯೋ ನಂಗಲೋ ಹಿರಿಯಂಗಲೋ ಸಾಧನೆರೋ ಎಲ್ಲಾರ್ಗೂ ಪಿಡಿಯಾಕ್ ಬಟ್ರು പിന്നെ അങ്ങലോ ನೆನ್ಪಾಕೊಗೈತು പിന്നെ ನೆಕ್ಸ್ಟ್ ಜನ್ರೇಷನ್ಗೆ ಇಂಗಲೋ ಸಾಧನರೆಲ್ಲ ಅರಿಪಾಟೊಗೈತಿಕ್ರದು ಈ ಬುಕ್ಕುಂಗಲೋ ಕೊಮಂಡದ್ರ ಉದ್ದೇಶ ಐತಿಕ್ರು ಅಲ್ಲಾಹು ಇದ್ರೋ ಪೂರ್ತಿ ಆಕಟ್ಟು. ಇಂಡತ್ತೋ ಈ ಲೇಸ್ರೋ ಬುಕ್ಕುಂಗಲೋ ಬಿಡುಗಡೆ ಆಕಗುಲ್ಲೋ ನಂಗಲೋ ಎಲ್ಲಾರೋ ಪಿರ್ಸತ್ತೋ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾಯೋ ಯುಟಿ ಖಾದರ್ ಸರ್ ಎಂದ್ರಮ ஒரு ಕಾರಣತ್ಲು ಲೇಟ ಎಂಟುಂಡು ಅಯಲ್ಲೋ ಅನುಪಸ್ಥಿತಿಲು ನಾನು ಅಯಲ್ ಇಲ್ಲಾತ ಟೈಮ್ಲು ನಾನು ಅಯಲ್ಗೆ ಸ್ವಾಗತ ಹಾಕಿ ಉಂಟುಲ್ಲೆ ಎಲ್ಲರೂ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿರ ಪರ ಇತ್ತು ಮರಹಬ ಚೆಂದ ಉಂಟುಲ್ಲೆ. ಅದೇ ಪೊಲೆ ಆಶಯ ಪಲ್ಕ ಬರೆಯೋಗುಲ್ಲೋ ನಂಗಲೋ ಇಂಡತ್ತೋ ಗೆಸ್ಟ್ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದ್ರೋ ತಲೆಮೂಪ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸರ್ ನಿಂಕುಂ ನಿಮಗೂ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅಕಾಡೆಮಿರ ಸದಸ್ಯ BS ಮೊಹಮ್ಮದ್ ಸರ್ ಇಯಲ್ಗೆ ಪೂ ಕೊಡ್ತಿತ್ತು ಸ್ವಾಗತ ಹಾಕೋನುಂಟು ಕೇಟುಂಟುಲ್ಲೆ. ಇಂಡತ್ತೋ ಲೇಸ್ರೋ ಬಿರಂದರ್ ನಂಗಲೋ ಇಂಡತ್ತೋ ಲೇಸ್ರೋ ಬಿರಂದರ್ ಐತುಲ್ಲೋ ಬ್ಯಾರಿ info.com ಇದ್ರೋ ತಲೆಮೂಪ BA ಮೊಹಮ್ಮದ್ ಅಲಿ ಕಮರಾಡಿ ಸರ್ ಸರ್ ನಿಂಕುಂ ನಾನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿರೋ ಪರ ಇತ್ತು ಕಲ್ಬು ನೊರ್ഞ്ഞೋ ಮರ್ಹಬ ಹಾಕಿ ಉಂಟುಲ್ಲೆ. ಅಕಾಡೆಮಿರೋ ಸದಸ್ಯ ಆಯೋ ಹಮೀದ್ ಹಸನ್ ಮಾಡೂರು ಸರ್ ಇಯಲ್ಗೆ ಪೂ ಕೊಡ್ತಿತ್ತು ಸ್ವಾಗತ ಹಾಕೋನುಂಟು ಕೇಟುಂಟುಲ್ಲೆ. அதே போல ಬುಕ್ಕುಂಗಲೋ ಪರಿಚಯ ಹಾಕೋಗುಲ್ಲೋ ನಂಗಳೆಲ್ಲಾರು ಪಿಡಿನ್ನೋ ಆಲಾಯೋ ಗ್ರಂಥಕರ್ತ ಪತ್ರಕರ್ತ ಸಂಪಾದಕ ಹಮ್ಜಾ ಮಲಾರ್ ಸರ್ ಇಂಡತ್ತೋ ಬುಕ್ಕುಂಗಲೋ ಎಡಿಟರ್ ಇಂಟು ಚೆಲ್ಲ ಅಯಲ್ಲೋ ನಾನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿರ ಪರ ಇತ್ತು ಕಲ್ಬುನವ್ರನ್ನಿತ್ತು ಸ್ವಾಗತ ಹಾಕಿ ಉಂಟುಲ್ಲೆ ಮರ್ಹಾಬ್ ಹಾಕಿ ಉಂಟುಲ್ಲೆ. ಅಕಾಡೆಮಿರ ಸದಸ್ಯ ತಾಜುದ್ದೀನ್ ಅಮ್ಮುಂಜೆ ಸರ್ ಅಯಲ್ಗೆ ಪೂ ಕೊಡ್ತಿತ್ತು ಸ್ವಾಗತ ಹಾಕೋನುಂಟು ಕೇಟುಂಟುಲ್ಲೆ. ಅದೇ ಪೊಲೆ ಅಕಾಡೆಮಿರೋ ರಿಜಿಸ್ಟ್ರಾರ್ ಐತುಲ್ಲೋ ರಾಜೇಶ್ ಜಿ ಸರ್ ಇಯಾಲ್ಗುಂ ಅಬುಬಕ್ಕರ್ ಅನಿಲಕಟ್ಟೆ ನಂಗಲೋ ಬ್ಯಾರಿ ಸಾಹಿತ್ಯ ಅಕಾಡೆಮಿರೋ ಸದಸ್ಯ ಆಯೋ ಅಬುಬಕ್ಕರ್ ಅನಿಲಕಟ್ಟೆ ಪೂ ಕೊಡ್ತಿತ್ತು ಸ್ವಾಗತ ಹಾಕೋನುಂಟು ಕೇಟುಂಟುಲ್ಲೆ. ಹಮೀದ್ ಹಸನ್ ಮಾಡೂರು ಸರ್ ಹೂ ಕೊಡ್ತಿತ್ತು ಮರ್ಹಬ ಹಾಕೋನುಂಟು ಕೇಟುಂಟುಲ್ಲೆ. ಇಂಡತ್ತೋ ಲೇಸ್ರೋ ತಲೆಮೂಪ ಮಾತ್ರ ಅಲ್ಲ ನಂಗಲೋ ಬ್ಯಾರಿ ಸಾಹಿತ್ಯ ಅಕಾಡೆಮಿರೋ ತಲೆಮೂಪಂ ಆಯ್ತುಲ್ಲೋ ಉಮರ್ US ಸರ್ ನಿಂಕುಂ ನಾನು ಬ್ಯಾರಿ ಸಾಹಿತ್ಯ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿರೋ ತರಫ್ಲು ಕಲ್ಬು ನೊರ್ഞ്ഞೋ ಮರ್ಹಬ ಚೆಂದುಂಟುಲ್ಲೆ. ಅಕಾಡೆಮಿರೋ ಸದಸ್ಯ ಆಯೋ ಸಾರಾ ಅಲಿ ಪರ್ಲಡ್ಕ ಪೂ ಕೊಡ್ತಿತ್ತು ಸ್ವಾಗತ ಹಾಕೋನುಂಟು ಕೇಟುಂಟುಲ್ಲೆ. അതേ പോലെ ഞങ്ങളോ ബിലിഗ് പിർസ ಬೆಚ್ಚಿತ್ತು ಬನ್ನದಾಯೋ ಮಾಧ್ಯಮ ಮಿತ್ರಮಾರ್ಗುಂ ನಂಡೋ ಎದುರ್ಲುಲ್ಲದಾಯೋ ಎಲ್ಲಾರ್ಗುಂ ಈ ಸಭೆರೋ ಚಂದ ಕಾಟೋಗು ಪ್ರಯತ್ನ ಹಾಕಿತ್ತುಲ್ಲೋ ಈ ಸಭೆರೋ ಚಂದ ಕಾಟಿಯುಂಟುಲ್ಲೋ ನಿಂಗಳೆಲ್ಲಾರು ಬ್ಯಾರಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿರ ಪರ ಇತ್ತು ಮರ್ಹಬ ಚೆಂದೋಂಟುಲ್ಲೆ.
ನಂಡು ಈ ಸ್ವಾಗತ ಭಾಷಣತ್ತು ಉಡೆಗೆ ತೀರ್ಕರೆ ಇಂದೋಡೆ ಬೂಕುಂಗಲ ಬಿಡುಗಡೆ ಹಾಕೋಗು ನಂಗಲೆಲ್ಲರ ಪಿರ್ಸತ್ತು ಕಣ್ಮಣಿ ಕರ್ನಾಟಕ ವಿಧಾನಸಭೆ ಸಭಾಧ್ಯಕ್ಷರಾಯ ಬಹುಮಾನ್ಯರಾಯ ಹಾಜಿ ಯುಟಿ ಖಾದರ್ ಫರೀದ್ ಸರ್ ಅಯಲ್ಲಿ ಬಂತುಂಡು ಅಯಲ್ಲಿ ನಾನು ಗೌರವತೋಡೆ ಕೂಡಿ ಮೇಲ್ತನೆಗೆ ಬರಲು ಉಂಟು ಕೇಟುಂಟುಲ್ಲೆ ಸರ್ ಪ್ಲೀಸ್ ವೆಲ್ಕಮ್ ಟು ದಿ ಸ್ಟೇಜ್ ಅಲ್ಲಿಗೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ತರಫಲ್ಲಿ ಹಾರ್ದಿಕ ಅಂತ ಸ್ವಾಗತ ಹಾಕೊಂಡುಲ್ಲೆ ಅದೇ ಪೋಲೆ ಅಲ್ಲಿಗೆ ಅಬೂಬಕರ್ ಅನಿಲಗಟ್ಟೆ ಸಾಲು ಪೂ ಕೊಡ್ಕ ಇಲ್ಲಿ ಗೌರವ ಹಾಕೋಣ ಅಂತ ಕೇಟೊಂದುಲ್ಲೆ ಇದತ್ತು ಈ ಲೇಸರ ಮುಖ್ಯವರು ಪ್ರಧಾನ ಅಂಗ ಬುಕ್ ಬಿಡುಗಡೆ ಹಾಕ್ರೆ ಕಾರ್ಯಕ್ರಮ ಇವರು ಬುಕ್ರೆ ಬಿಡುಗಡೆ ಹಾಕೋಗೈತೆ ನಂಗಲು ಪಿರ್ಸತ್ತ ಕಣ್ಮಣಿ ವಿಧಾನಸಭೆ ಸ್ಪೀಕರ್ ಆಯೋ ಹಾಜಿ ಯುಟಿ ಖಾದರ್ ಫರೀದ್ ಸರ್ ಹಾಕೊಂಡು ನಾನು ಬ್ಯಾರಿ ಸಾಹಿತ್ಯ ಅಕಾಡೆಮಿ ತರಫಲ್ಲಿ ಕೇಟೊಂಡುಳ್ಳೆ ಅದೇ ಪೋಲೆ ಎಲ್ಲ ಬಿರ್ದರ್ಮಾರು ಅಲ್ಲಿಗೆ ಸಾಥ್ ಕೊಡ್ಕೊಂಡು ಅಂತ ಕೇಟೊಂದು ಬಂದ ఇది నగలో ఇండతి లేసిರೆ ಪ್ರಧಾನ ಭಾಗವಹಿಸುಲ್ಲೆ ಬುಕ್ ಬಿಡುಗಡೆ ಹಾಕ್ಯಂತ ನಗಲ ಪಿರುಸತ್ತ ಕಣ್ಮಣಿ ವಿಧಾನಸಭೆರ ಸ್ಪೀಕರ್ ಇಂಡತ್ತು ಬುಕ್ ಬಿಡುಗಡೆ ಹಾಕ್ಯಂತ ನಗಲ ಸಮುದಾಯದ ಮುತ್ತು ಹಾಜಿ ಯುಟಿ ಖಾದರ್ ಫರೀದ್ ಸರ್ ಇವರು ಸಮಾರಂಭದಲ್ಲಿ ಜಂಡು ಬಲಕ ಚಲನ ಉಂಟು ನಾನು ಕೇಟೊಂಡುಲ್ಲೆ ಓಕೆ
ಇಂದು ಬಿಡುಗಡೆಯಾಗುವಂಥ ಬೂಕುರೆ ಪರಿಚಯ ಹಾಕೋಗು ಜನಾಬ್ ಹಮ್ಜಾ ಮಲಾರ್ ಅಯ್ಲೆ ನಾನು ಗೌರವತೋಡ ಪೋಡಿಯಂಗೆ ಆಹ್ವಾನ ಹಾಕೊಂಡು. അസ്സലാമു അലൈക്കും. അതേപോലെ നമസ്കാരം. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ 2007 ಸರ್ಕಾರ ಘೋಷಣೆ ಹಾಕಿತ್ತು. 2000 ಒಲಿಂಬೋಲು ಸುರೂತೆ ಅವಧಿರೆ ಅವರು ಟೀಮ್ರೆ ಅಧ್ಯಕ್ಷ ಪಿನ್ನೆ ಮೆಂಬರ್ಮಾರೆ ಅಂಡത്തെ ಗೌರ್ಮೆಂಟ್ ನೇಮಕ ಹಾಕಿಟ್ಟಿಂತು. ಆ ಸುರೂತೆ ಅವಧಿರೆ ಅಧ್ಯಕ್ಷ ಇಟ್ಟು MB ಅಬ್ದುಲ್ ರಹಮಾನ್ 3 ವರ್ಷ ಕಾರ್ಯನಿರ್ವಹಣೆ ಹಾಕಿತ್ತು. ಅಯಲೊಟ್ಟಿಗೆ ನಾನು ಅಕಾಡೆಮಿಯ ಸುರೂತೆ ಮೆಂಬರ್ ಆಯ್ತಿದ್ದೆ. ಅಪ್ಪ ನಂಡೆಯವರು ಕಿನಾವು ಇಂತು ഞങ്ങളെ മരിച്ചുപോയ ಹಿರಿಯಗಳ ಬಗ್ಗೆ 20 ಯುವ ಪೀಳಿಗೆಗೆ ಗುರ್ತಾರ್ಥಾಕಿ ಕೊಡ್ಕೊಂಡು ಹಂಗೆ ಮರ್ಚೇಲಿ ಪಿನ್ನೆ ಹಂಗಲೆ ನಂಗೆ ಮರ್ಕೋಗು ತೀರಾ ಚಂದಿಟ್ಟು. അപ്പോൾ ಅದಕ್ಕೆ ನಾನವರು നൻ്റെതായ ഒരു ദൃഷ്ടിയിൽ ഒരു ടൈറ്റിലും റെഡിയാക്കിയിട്ടിന്നെ മറക്കുകാവത്തെ മർഹൂം ಬ್ಯಾರಿಂಗ್ ಚಂದಿಟ್ಟು. അപ്പോൾ അതിനെ ഞങ്ങളെ ಅಧ್ಯಕ್ಷರೊಟ್ಟಿಗೆ ಅಪ್ಪತ್ತೆ ಅಧ್ಯಕ್ಷರೊಟ್ಟಿಗೆ ನಾನು ಪ್ರಸ್ತಾವನೆ ಬೆಚ್ಚಪ್ಪ ಅಲ್ಲಿ ಅದಕ್ಕೆ ಆಸಕ್ತಿ ವಹಿಸಿಟ್ಲ ಅಂತ ಚೆನ್ನಾಗಿ ಸುರೂತೆ ಅವಧಿ ಐಟಿಕೊಂಬತ್ತು ಬೇರೆ ಬೇರೆ ನಮ್ಮಂತೆ ಬೇರೆ ಬೇರೆ ರೂಪದಲ್ಲಿ ಪ್ರತಿಕ್ರಿಯೆ ಬರುವಂಬತ್ತು ಆದರೆ ಫೇಸ್ ಹಾಕಿದವರು ಕಡಿಮೆ ಅಂಗಲ್ದ ಐಟಿಕ್ಕರು. അപ്പോൾ ನಾನು ಅದಕ್ಕೆ ಚೆಮ್ಮೆ ಒತ್ತು ಕೊಡ್ತಿಲ್ಲ. ಅವರು ಪ್ರಸ್ತಾವನೆ ಹಾಕಿಟ್ಟು ಅದು ಆವಲಂಟಾകുമ്പോൾ ನಾನು ಅವರಿಗೆ ಬಿಟ್ಟು അതിൽ പിന്നെ 10 ವರ್ಷ ನನ್ನ ಮನಸ್ಸಿൽ അതേപോലെ ಅವರು ಬೂಕು ಆವಣು ಚೆಂದಿಟ್ಟು മനസ്സിലെ ಇಂತು ಮರ್ಚಿಪೋಯ ಹಿರಿಯಂಗಲೆ ನಾನೊರು ಪೇಪರ್ಲು ನೈಕಿರೋಣ ಸಪಲು ನಕ್ಕು ಆರಾರು ಮರ್ಚಿದ ಚಂದಿಟ್ಟು ಬೇಗತ್ತು ಕುಂತ ಇದ್ರೆ ನಾನು ಅವರು ಲೀಸ್ಟ್ ಹಾಕಿ ಉಂಟಿದ್ದೆ. ಮರ್ಚಿಪೋಯಂಗಲೆ ಅವರು ಲೀಸ್ಟ್ ಹಾಕಿ ಬೆಚ್ಚಿಟ್ಟು 2020 ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿರೆ ಅಧ್ಯಕ್ಷ ಆಯಿತು ರಹೀಮ್ ಉಚ್ಚಿಲ್ ಅಂತ. ರಹೀಮ್ ಉಚ್ಚಿಲ್ ಆಯ್ಕೆ ಆಯ್ತಪ್ಪ. അപ്പോൾ അതിലും സുറൂത്ത് അവധിരെ ಮೆಂಬರ್ ಆಯ್ತಿಂತು. അപ്പോൾ അതിലിട്ട് ನಾನು ಈ ಪ್ರಸ್ತಾವನೆ ಬೆಚ್ಚ 10 ವರ್ಷದ ಮುನ್ನಲು ಬೆಚ್ಚೆ ಇವರು ಪ್ರಸ್ತಾವನೆ ನಿಂಗ ಅಂಗೀಕಾರ ಕೊರ್ಚಂದಪ್ಪ അതിലದಕ್ಕೆ எனக்கு ಅವಕಾಶ ಹಾಕಿತ್ತಂತೆ. ಖಾಲಿ 3 ತಿಂಗಳ ತೇಡಲು ಅದು ನಿರಂತರ ಅಲ್ಲೇ ಒತ್ತಡ ಐಟಿಕ್ಕು ನಂಗೆ ಅವರು ಉಮ್ಮೇದು ಐಟಿಕ್ಕು 3 ತಿಂಗಳು 123 ನಂಗೆ ಆ ಹಿರಿಯಂಗಲೆ ಮರ್ಚಿಪೋಯಿ ಹಿರಿಯಂಗಲೆ ಅವರು ಗುರ್ತಾರ್ಥಾಕ್ರನಿಕೆ ಅವರು ಅವಕಾಶ ಅಪ್ಪನಕ್ಕೆ ಗಿಟ್ಟಿತ್ತು. 2027 ಮರೆಯಲಾಗದ ಬ್ಯಾರಿ ಮಹನೀಯರು ಚಂದಂಗೆ ಮರ್ಕೋಗ ಆವತ್ತೆ ಮರ್ಹೂಮ್ ಬ್ಯಾರಿಂಗ ಚೊಲ್ಲೆ ಅವರು ಬೂಕು ಪರ್ತು ಬಂದಿತ್ತು. ಅದು ಪರ್ತು ಬಂದ ಬೆರಿಕೆ ಖಾಲಿಯೂ ಆಯಿತು. അപ്പോൾ ಅದರೊಟ್ಟಿಗೂ അതിൽ 2020 ಜನರಲ್ ಐಟಿಗಳು ಮೋಸ್ಟ್ಲಿ ನನ್ನ ನೆನಪುಲು അതിൽ രണ്ടാമത്തെ ഭാഗത്തേക്ക് അവകാശ ആക്കിത്തന്നത് കാരണാന്തരത്തിൽ അതിൽ അവധി തീർക്കുകയിലേക്ക് ആയില്ല. അതവിടെ ബാക്കിയായി പോയിത്ത്. അതിൽ പിന്നെ ಬಂದೆ ಅಧ್ಯಕ್ಷರಾಯ ಉಮರ್ UH ಈ ಮರಕುಗಾವತ್ತೆ ಮರ್ಹೂಮ್ ಬ್ಯಾರಿಂಗ ಇದ್ರೆ ಕಂಟಿನ್ಯೂ ಆಗೋ ನಕ್ಕೆ ಅವಕಾಶ ಆಗಿತ್ತಂತೆ. അങ്ങനെ ಅಲ್ಸೊಂದು ಫಸ್ಟ್ರೇ ಇದೆಲ್ಲ 123 ಆಯ್ತಿಂದಂಗೆ ನಂಗೆ ನೀನವರು 100 ಪರಿಚಯ ಆಗಿತ್ತು ಆಚಂದೊಟ್ಟು 100 ನಾನು ಎತ್ತರ ಬೇಗ ಶಕ್ತಿ ಮೀರಿಟ್ಟು ನಾನು ನನ್ನ ಎಲ್ಲ ತಾಕತ್ರ ಅದಕ್ಕೆ ಇಟ್ಟಿಟ್ಟು 100 ಹಾಕಿಟ್ಟಿಂದೆಂಗೂ ಬೇರೆ ಬೇರೆ ಕಾರಣಾಂತರത്തിൽ ഒന്നാമത്തേത് അധ്യക്ഷർ ചൊമ്മೆ ಬ್ಯುಸಿಯಾಯ ಸಬಲು ಪೆರವು ಈ ഒരു ಬಿಡುಗಡೆ ಅವ್ರದ್ದು ಪೆರವು പോയിട്ട് 100 അതിൽ പിന്നെ കൊറിയാങ്ങലെ മറിച്ചാങ്ങലും ಅದಕ್ಕೆ കൂട്ടണിക്കത്തെ അവകാശം ಬಂತು. അങ്ങനെ 113 ಪೂನಾಲಲ್ಲೇ ಮುಂಜಾನೊಂದು ಮರ್ಚಿತ್ತಲ್ಲ ಲಾಸ್ಟ್ ಮೂಮೆಂಟ್ KM ಶರೀಫ್. അങ്ങനെ 114 ಇವರು ಬೂಕು ನಂಗೆ ಸೇರ್ಪಡೆ ಹಾಕೋ ಅವಕಾಶ ಕಿಟ್ಟಿತ್ತು. ಇದು ಆಕ್ರೆ ಉದ್ದೇಶ ಎಂದ್ರೆ ಚಂದನ ಕಂಡಂಗೆ ಮರ್ಚಂಗಲೆ ನಂಗೆ ಓರ್ಮೆ ಹಾಕೋನು അങ്ങനെ സാധനങ്ങൾ ನಂಗೆ ಯುವ ಪೀಳಿಗೆಗೆ ഞങ്ങളെ നെക്സ്റ്റ് ಪೀಳಿಗೆಗೆ ಗುರ್ತಾರ್ಥ ಹಾಕಿ ಕೊಡ್ಕರೆ ಒರೇ ಉದ್ದೇಶ ಆಯ್ತಿಕ್ಕರು. അങ്ങനെ ಇವರು ಬ್ಯಾರಿ ಅಕಾಡೆಮಿ ಚೊಲ್ಲೊಂಬತ್ತಿಗೂ ಬ್ಯಾರಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಕಲೆ ಇದಕ್ಕೆ ಮಾತ್ರ ಸೀಮಿತ ಐಟಿಂದನ ಕಂಡೆಂಗು ಇವರು ಸಾಧಕ ಮಾರ್ರೆ ಬ್ಯಾರಿ ಮಹನೀಯ ಮಾರ್ರೆ ನಂಗೆ ಗುರ್ತಾರ್ಥ ಹಾಕೊಂಬತ್ತಿಗೂ ಬೇರೆ ಬೇರೆ ಫೀಲ್ಡಲ್ಲಿ ಹಂಗೆ ಬ್ಯಾರಿಂಗ್ ಐಟಿಕ್ಕೊಂಡು ಬೇರೆ ಬೇರೆ ಫೀಲ್ಡಲ್ಲಿ ನಂಗಲೆ ಆಯ್ಕೆ ಹಾಕರನಿಗೆತ್ತವರು ಅವಕಾಶ ಉಂಟು. അങ്ങനെ ಸಬಲು ನಾನು ಇವರು ಬ್ಯಾರಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಕಲೆ ಅಲ್ಲ ಅಂಟು ಇವರು ಬೂಕುಲು
ಜಂಡು ಬೂಕುಲೈಟ್ ಸಾಧಾರಣ ಈ ಜಂಡು ಬೂಕುಲು ನಾನು 237 ஆள்மாறு பரிச்சை ஆக்கிறேன். அதில் 226 ಆಣಿಗೆ ಐಟಿಕ್ಕರು, ಖಾಲಿ 11 ಪೆನ್ನಿಗೆ ಮಾತ್ರ ಐಟಿಕ್ಕರು. ಪೆನ್ನಿಗಳ ಸಂಖ್ಯೆ ಚೆಮ್ಮೆ ಕೊರಟುಂಡು. ಅದೆಲ್ಲಾಂಟು ಈ ಒಂದು ಬೂಕುಲು ಸ್ವಾತಂತ್ರ್ಯ ಹೋರಾಟಗಾರ ಮಾರುಲ್ಲಾರು, ಜಮೀನ್ದಾರ್ ಮಾರುಲ್ಲಾರು, ಉದ್ಯಮಿಗ ಬಾನೆಕಾರುಲ್ಲಾರು, ರಾಜಕೀಯ ತಂಗುಲ್ಲಾರು, ಧಾರ್ಮಿಕ ಸಾಮಾಜಿಕ ಕ್ರೀಡೆ ಶೈಕ್ಷಣಿಕ ಕನ್ನಡ പിന്നെ ഇംഗ്ലീഷ് സാഹിത്യത്തിൽ സ്വരമെടുത്തങ്ങുള്ളാറ്, പത്രികോദ്യമത്തിൽ സ്വരാക്കിയങ്ങുള്ളാറ്, സാരിക ಕ್ಷೇತ್ರത്തിൽ സ്വരാക്കിയങ്ങുള്ളാറ്, ಸಹಕಾರ പിന്നെ ಸರ್ಕಾರത്തെ ಬೇರೆ ಬೇರೆ ಇಲಾಖೆಯ ಹಿರಿಯ ಅಧಿಕಾರಿಮಾರುಲ್ಲಾರು, ನ್ಯಾಯಾಂಗ ವೈದ್ಯಕೀಯ പിന്നെ ಸಿನಿಮಾ ನಾಟ್ಯ ವೈದ್ಯ പിന്നെ ಪ್ರಸೂತಿ ತಜ್ಞ ಚೆಂದಂಗೆ ಪೆರ್ಪಾಟ್ರಂಗಲ್ದು അല്ലെങ്കിൽ പേത്ത് നോക്കറങ്ങൾದು ഇങ്ങനെ ಸೇನೆ ಜಾನಪದ ಪಾಟ್ ತಾಲೀಮು ಕೃಷಿ ಲೀಡರ್ಶಿಪ್ಪು ಸಂಘಟನೆ പിന്നെ 6 ಚೆಮ್ಮೆ ದಮನಿತ ಆಯ್ತು ಮಾರುಲ್ಲಾರು, ಅಂಕ್ ಬೇನ್ಮಾയിട്ട് ಧ್ವನಿയെടുത്ത ആൾമാർ ഇങ്ങനെ ಬೇರೆ ಬೇರೆ പിന്നെ ಅದರೊಟ್ಟಿಗೆ ಬೇರೆ ಆಂದೋಲನ ഇങ്ങനെ ಬೇರೆ ಬೇರೆ ಕ್ಷೇತ್ರത്തിൽ ನೈಚಂಕ್ അങ്ങനെ ಇವರು ಈ ಬೂಕುಲು ಗುರ್ತಾರ್ಥ ಆಕ್ರಮಣಕ್ಕೆ ಅವರು ಪ್ರಯತ್ನ ಆಯಿರು. ನಕ್ಕೆಲ್ಲ ಅದರ ಕಾಣಿ ಕೊಸಿ ಅಂತ ಚಂದನ ಕಂಡೆಂಗೆ ಇವರು ಬೂಕು ನಾನು ತಯಾರಾಕೊಂಬತ್ತಿಗೂ ನಕ್ಕು ಚೆಮ್ಮೆ ಅನುಭವ ಆಯಿರು. ಒರಾಳೆ ವಿಷಯத்துக்காയിട്ട് ನಾನು ಮಾಹಿತಿ ಕೇಳ್ಕೋಗು ಒರ್ತಗೂ ಫೋನ್ ಹಾಕಿ ಕಂಡೆಂಗೆ ಅವನು 4 ನಂಬರ್ ತಂದೆದುಂಡು, ನಕ್ಕು ಗೊತ್ತಿಲ್ಲ ಇನ್ನೊರಾಳಿಗೆ ಕ್ಯಾಚ್ ಅಂದಿಟ್ಟುಂಟು. അങ്ങനെ ഒരു ಇದಕ್ಕೆ ನಾನು 4-5 ಮುಲಾಖತ್ ಆಯದುಂಡು. അതേപോലെ ಒರ್ತಗೆ ಕಾಂಟ್ಯಾಕ್ಟ್ ಆಗುമ്പോತ್ತಿಗೂ ಅವನು ഒരു 5 ತಂದೆದುಂಡು. ನಕ್ಕಪ್ಪ ಬಾರಿ ಚೆಮ್ಮೆ ಸಂದೋಲ ಆಂಟಿನ್ ಚೆಂದಂಗೆ ನಾನು ನಿರ್ಚಿರ ಒರಾಳೆದು ಮಾತ್ರ ಆಳು ನಕ್ಕ 4-5 ಮಾಹಿತಿ ತಂದೆದುಂಡು. ಅದೆಲ್ಲಾಂಟು ഞങ്ങൾ ഹിരിയങ്ങമാർ അപ്പ ശിക്ഷണ ഇന്നലെ കണ്ടെങ്കും ഒരു പസി തനിക്കുകയായിട്ട് അങ്ങ് നടന്നിട്ട അല്ലെങ്കിൽ ബോരിഗാടിയില്ല ഊടെ ഘട്ടത്ത് പോയിട്ട് സെറ്റിലായി അങ്ങ് ചെമ്മാളുള്ളാറ്. അങ്ങ് അവിടെ സ്വര ഇല്ലാണ്ട് സ്വര തേടിയുണ്ടു സ്വര ആക്കുകയായിട്ട് പോയിട്ട് കണ്ടെങ്കും അങ്ങ് അവിടെ നില നിന്നിട്ട് 1 ജനുണ്ടല്ല ഒരു 10 ആൾക്ക് നല്ല ബിസിനസ്സിൽ സെറ്റിലായിട്ട് ഒരു 10 ആൾക്ക് 20 ആൾക്ക് ಕೊರಿ ಆಲ್ಗೆ ಇങ്ങനെ ಬೇರೆ ಬೇರೆ ನಮ್ಮಂತಲು ಸ್ವರ ಹಾಕ್ಬಟ್ಟಣಿಕೆತ್ತೆ ಅವರು ಮೊದಲಾಳಿ ಆಯಂಗೊಲ್ಲಾರು. ಅಪ್ಪ ನಂಗೆ ಇದು ನೋಕೊಂಬತ್ತಿಗೂ ಎಲ್ಲ ರೂಪತ್ತಂಗಲೇ ನಂಗೆ ಈ ഒരു ಬೂಕುಗೂ ಅಳವಡಿಕೆ ಹಾಕಿರ. അതിൽ കാസ് ഇന്നുണ്ടും ഇല്ലാത്തണ്ടും ഒട്ടും അങ്ങനെ സാധന നോക്കിയിട്ട് ഞങ്ങൾ ഈ ഒരു പ്രയത്നം ആക്കിര. അപ്പം അതെ ಖುಷಿಯುಂಟು. അപ്പം ഞങ്ങൾ ಈ ಬೂಕು ഇത് നിരന്തരമായിട്ട് നിങ്ങൾ വിചാരിക്കുവാറ് 1400 വർഷത്തെ ഇതിഹാസ ഒന്നും ചൊല്ലുമ്പോഴത്തേക്കും കാലി നിങ്ങൾക്ക് കിട്ടിയത് 200 ചില്ലറ ആൾമാർ മാത്രമാണ് നിങ്ങൾ കേൾക്കുവാറ്. എത്ര തേടിപ്പോയെന്ന് കണ്ടെങ്കും ഇന്നും ചെമ്മയാൾ ಇದಕ್ಕೆ കിട്ടുവാറ്. ഫസ്റ്റ് ബുക്ക് ആക്കുമ്പോഴത്തേക്കും കുറേ ആൾക്ക് പേടി ആಯ್ತು, ഓൺ ഇത് എന്ത്ര കേൾക്കരമാ ഓൺ ഇതിൽ എന്ത്ര എഴുതണ ചെന്നിട്ട് ഒരു പേടി ചില ആൾക്കായിട്ട് തറവ് കേട്ടില്ല ചില ആൾ. രണ്ടാമത്തെ ബുക്ക് പറയുമ്പോൾ അങ്ങ് ഓട്ടോമാറ്റിക്കായിട്ട് ನನ್ನ ಅಬ್ಬರ ಬಗ್ಗೆ ಎಲ್ದು ನನ್ನ ಕಾಕರ ಬಗ್ಗೆ ಎಲ್ದು ನನ್ನ ಎಲ್ಲವಂಡೆ ಬಗ್ಗೆ ಎಲ್ದು ಚೆಂದಿಟ್ಟು അങ്ങനെ ಇಂಟ್ರೆಸ್ಟ್ എടുക്കോ തുടങ്ങിയാറ്. ഇത് ഞങ്ങൾക്ക് ഒരു പ്ലസ് പോയിന്റ് ആയിട്ടിക്കറ്. പിന്നും ಬೇಜಾರು ವಿಷಯ എന്ന് ചെന്ന് കണ്ടെങ്കിൽ ಅಬ್ಬ ಮಕ್ಕಳ ವಿಷಯത്തിൽ ചൊല്ലడానికి ಸ್ಥಿತಿ ಬಂದ್ರೆ ഇതിൽ ನನ್ನ മോൻ്റെ ಬಗ್ಗೆ ನಾ ചൊല്ലുടെ അങ്ങനെ മറിച്ചുപോയിട്ടിക്കറ്. മോൻ മറിച്ചുപോയിട്ടിക്കറ് ಅಬ್ಬ ಹಯಾತುಳ್ಳು ವಿಷಯ ಕೇಳ್ಕೊಂಬತ್ತು അതിൽ ಬುಲ್ಪುಟ್ಟು ചൊല്ലുದುಂಡು. അതേപോലെ ಅಬ್ಬಮಾರ್ರೆ പെൺമക്കൾ ചെന്നതുണ്ട്, ആൺമക്കൾ ചെന്നതുണ്ട്, മാപ്പിളയുടെ ಬಗ್ಗೆ പെഞ്ഞായി ചെന്നതുണ്ട്, ഉമ്മರ ಬಗ್ಗೆ ആൺമക്ക പെൺമക്കൾ ചെന്നതുണ്ട്. ഇങ്ങനെ ಬೇರೆ ಬೇರೆ ನಮ್ಮಂತಲು ചെന്ന ആൾമാരുള്ളാറ്. അങ്ങനെ ചൊല്ലുമ്പോഴത്തേക്ക് ഒരു നമ്മത്തിൽ ദുഃഖമായിട്ട് എന്തെന്ന് കണ്ടെങ്കും ಇನ್ನೊರು ಮೊತ್ತಲು ഞങ്ങളെ നിങ്ങൾ ಗುರ್ತಾರ್ಥ ಆಕಿಯಾರಲ್ಲ ಆಕಡೆ ಪ್ರಯತ್ನ ಆಕಿಯಾರಲ್ಲ ചൊല്ലിടೋರು ಕೊಸಿ ಮಂಕ್ ಆಯಿರು. അപ്പം എൻ്റെ ഒരു ഉദ്ദേശം എന്ന് വെച്ചിട്ടുണ്ടെങ്കിൽ ഇത് നിരന്തരമായിട്ടിരിക്കണം. അക്കാഡമി ചൊല്ലരുത് ആരെ സ്വത്തും അല്ല. ಇದಕ್ಕೆ ಆರಿಗೆಲ್ಲ ಆಸಕ್ತಿ ಉಂಟು ഇങ്ങനത്തെ ആസക്തി ഇന്നങ്ങ ഈ ഒരു ಯೋಜನೆ ಮುಂದುವರಿಸೋಗು. ನೀವು ಮುನ್ನಲ್ಲಿ ಬಂದೇನು ಕಂಡೆಂಗೆ ಅಕಾಡೆಮಿ ಇನ್ನೂ ಬಲಿಷ್ಠಾವು ಅಕಾಡೆಮಿಯ ಉದ್ದೇಶ ಪೂರ್ತಿಯಾಗುಂಟು ಚಂದಿಟ್ಟು ನಾನು എൻ്റെ ಪಲಕತೆ ನಿಪಾಟ. ಅಸ್ಲಾಂ ಅಲೈಕುಂ. ಇಂದು ಬಿಡುಗಡಾಕ್ಯಂಗಂತೆ ಬುಕ್ರೆ ಪರಿಚಯ ಹಾಕ್ಯಂಗಂತೆ ನಂಗೆಲ್ಲ ಪಿಡಿಸತ ಹಂಸ ಮಲ್ಲಾರ್ ಸರ್ ನನ್ನಿ ಚಂದೊಂಡುಲ್ಲೆ ಏನಿ ಇಂದು ಈ ಒಂದು ಲೇಸಲಿ ಬುಕ್ ಬಿಡುಗಡಾಕ್ಯಂತ ನಂಗೆಲ್ಲ ಪಿಡಿಸತ ಕಣ್ಮಣಿ ವಿಧಾನಸಭೆಯ ಸ್ಪೀಕರ್ ಸರ್ ಇಂಡತ್ತು ಈ ಒಂದು ಲೇಸಿರೆ ಬಹಳ ಮುಖ್ಯ ಅಂಗ ಬುಕ್ ಬಿಡುಗಡೆ ಆದರೆ
ಬಿಡುಗಡೆನಂತ ನಗಲೆ ಸ್ಪೀಕರ್ ಸಾಹೇಬ್ ಹಾಜಿ ಯುಟಿ ಖಾದರ್ ಫರಿ ಸರ್ ಇವರು ಸಮಾರಂಭದಲ್ಲಿ ಜಂಡು ಫಲಕ ಚೊಲ್ಲುಂಟು ನಾನು ಕೇಟೊಂಡುಲ್ಲೆ. ಅಸ್ಲಾಂ ವಲೈಕುಮ್. ಸ್ಪೀಕರ್ ಸರ್ಗೆ ಅಕಾಡೆಮಿಯರ್ ಅವ್ರ ಮನವಿ ನಿಂಗೆ ಪೋಂಡರಲ್ಲಿ ನಾನು ಇಂಕೆಲ್ಲ ಜಾಬ್ ಕೊಡ್ತೊಂಡಿಕ್ಕೊಂಡು ನಾಲ್ಕು ಪ್ಯಾರಿ ಭವನ ಎಂದೈತಿ ಎಲ್ಲರೂ ಕೇಟೊಂಡಿಕ್ರಾರ ಸರ್. ಸೊ ಆಯ್ತರ ಬೇಗ ಆದರೂ ಕುಟ್ಟಿ ಅಡಿಕಿರೋ ಲೇಸರು ಹಾಕಿತ್ತು ಕಲ್ഞ്ഞ ತಿಂಗಳು 16 ತಾರೀಕಿಗೆ ಆವಣ ಇದೆ ಅಲ್ಲ ಕುಟ್ಟಿ ಅಡಿಚಿ ಹೆಂಗೆ ತೊಡಗಿರು ಸ್ವರ. ಸೊ ಪ್ಲಾನ್ ರೆಡಿ ಆಯಿರು, ಎಸ್ಟಿಮೇಷನ್ ಆಯಿರು ಎಲ್ಲ ಇರು. ಸೊ ನಿಂಗ ಈ ತಿಂಗಳಲ್ಲಿ ಅದರ ಸ್ವರ ತೊಡಗುം പോലെ ಹಾಕೊಂಡು ಸರ್. രണ്ടാമത്തേത് ಸೆಪ್ಟೆಂಬರ್ ತಿಂಗಳಲ್ಲಿ ನಂಗೆ ಅಬುದಾಬಿಲಿ ವಿಶ್ವ ಬ್ಯಾರಿ ಸಮ್ಮೇಳನಕ್ಕೂ ಬರ್ತಾ ಇರ, ಅದಕ್ಕೂ ನಿಂಗೆಲ್ಲ ಸಹಕಾರ ಬೇಕು. ಅಸ್ಲಾಂ ವಲೈಕುಮ್. ಕಾಡದಲ್ಲಿ ಬಲ್ಕೋರಿಯತ ಮೀಡಿಯಾದಂಗೆ ಒಳ್ಳರಲ್ಲೇ ಬೆಟ್ರಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಸಹಕಾರದೊಂದಿಗೆ ಹಂಸ ಮಲಾರ್ ಅವರು ಬರೆದಂತಹ ಮರೆಯಲಾಗದ ಬ್ಯಾರಿ ಮಹನೀಯರ ಪ್ರಥಮ ಆ ಪುಸ್ತಕದ ಪುನರ್ ಪ್ರಕಟಣೆ ಹಾಗೂ ಎರಡನೇ ಭಾಗದ ಈ ಒಂದು ಬಿಡುಗಡೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರುವಂತಹ ನನಗೆ ಅತ್ಯಂತ ಆತ್ಮೀಯರು, ಗೌರವಿತರು, ನಮಗೆ ಅತ್ಯಂತ ಹಿರಿಯರಾಗಿರುವಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ನನ್ನ ಸನ್ಮಿತ್ರರಾದಂತಹ ಕರ್ನಾಟಕ ರಾಜ್ಯ ಬ್ಯಾರಿ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಉಮರ್ ಯುವಚ್ರವರೇ, ವೇದಿಕೆ ಮೇಲೆ ಗಣ್ಯ ಉಪಸ್ಥಿತರಂತಹ ನನ್ನ ಅತ್ಯಂತ ಆತ್ಮೀಯ ಗೌರವಿತಂತಹ BA ಮೊಹಮ್ಮದ್ ಅಲಿ ಕಮ್ಮರಡಿರವರೇ, ಅದೇ ವೇದಿಕೆಯ ಮೇಲೆ ಉಪಸ್ಥಿತರುವಂತಹ ನಮ್ಮ ಈ ಪುಸ್ತಕವನ್ನು ಇವತ್ತು ಬರೆದು ಅದನ್ನು ಪ್ರಕಟಿಸಲಿಕ್ಕೆ ತನ್ನೆಲ್ಲ ತಾಳ್ಮೆ ಶ್ರಮ ಅನ್ನು ವಹಿಸಿದಂತಹ ನನ್ನ ಸನ್ಮಿತ್ರರಂತಹ ಹಂಸ ಮಲಾರ್ ಅವರೇ, ಬ್ಯಾರಿ ಅಕಾಡೆಮಿಯ ರಿಜಿಸ್ಟರ್ ಆಗಿರುವಂತಹ ಸನ್ಮಿತ್ರರಾಗಿರುವಂತಹ ರಾಜೇಶ್ ಅವರೇ, ನನ್ನ ಮುಂದಿರುವ ಎಲ್ಲ ಗೌರವಂತ ಗಣ್ಯ ಅತಿಥಿಗಳೇ, ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ, ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಸೇವೆಯನ್ನು ಸಮಾಜಕ್ಕೆ ಕೊಟ್ಟಂಥ ಪ್ರತಿಯೊಂದು ವಿದೇಶಿಗಳೇ, ಸೋದರರೇ, ಆತ್ಮೀಯ ಮಿತ್ರರೇ, ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ನೀವೆಲ್ಲ ನನಗಿಂತ ಬುದ್ಧಿವಂತರಲ್ಲಿ ಕೂತ್ಕೊಂಡವರು. ಅದರಲ್ಲಿ ಆದ ಕಾರಣ ನಾನಿಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಹಂಸ ಮಲಾರ್ ಅವರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಒಂದು ವಿಚಾರ ಆಲೋಚನೆ ಇಟ್ಟುಕೊಂಡು ಯೋಚನೆ ಮತ್ತು ಅನುಷ್ಠಾನವನ್ನು ಮಾಡಲಿಕ್ಕೆ ತ್ಯಾಗ, ತಾಳ್ಮೆ, ಸಹನೆ, ಶ್ರಮ ಎಲ್ಲವನ್ನು ವಹಿಸಿಕೊಂಡು ಇವತ್ತು 2 ಪುಸ್ತಕ ನಮಗೆ ನಿರ್ಮಾಣ ಮಾಡಿಕೊಟ್ಟು ದೊಡ್ಡ ಮಟ್ಟದ ಒಂದು ಸಂಪತ್ತನ್ನು ನಮ್ಮ ಸಮಾಜಕ್ಕೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಹಂಸ ಮಲಾರ್ ಬರೆದಂಥ 2 ಭಾಗವು ಕೂಡ, 1ನೇ ಭಾಗ ಹಿಂದೆ ಬರೆದಿದ್ದು ಅದು ಪುನರ್ ಪ್ರಕಟವಾಗಿದೆ, 2ನೇ ಭಾಗ, ಈ 2 ಭಾಗ ಕೂಡ ಅದು ಅವರು ಬರೆದಂಥ ಬರೀ ಒಂದು ಪುಸ್ತಕ ಮಾತ್ರ ಅಲ್ಲ. ನಾವು ಆಲೋಚನೆ ಮಾಡಬೇಕು, ಅದು ನಮ್ಮ ಸಮುದಾಯದ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗೆ ಮತ್ತು ಭವಿಷ್ಯದ ಜನಾಂಗಕ್ಕೆ ಕೊಟ್ಟಂಥ ಅತ್ಯಂತ ದೊಡ್ಡ ಮಟ್ಟದ ಗಿಫ್ಟ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ, ಯುವ ಪೀಳಿಗೆಗೆ ದೊಡ್ಡ ಮಟ್ಟದ ಒಂದು ಗಿಫ್ಟನ್ನು, ಜ್ಞಾನದ ಬಂಡವಾಳದ ಒಂದು ಭಂಡಾರವನ್ನು ತಾವು ಇವತ್ತು ನಿರ್ಮಾಣ ಮಾಡಿ ಅವರಿಗೆ ಕೈಗೆ ಕೊಟ್ಟಿದ್ದೀರಿ. ಬಹುಶಃ ಇದು ಭವಿಷ್ಯದಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿ ಸಮುದಾಯ ಮತ್ತು ಯುವ ಜನಾಂಗ ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳು ಇದನ್ನು ಓದಿಕೊಂಡು ಖಂಡಿತವಾಗಿಯೂ ಆ ಇತಿಹಾಸವನ್ನು ಅವರು ತಿಳ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಇದು ಏನು ಪ್ರಯೋಜನ ಅಂತ ಹೇಳಿದರೆ, ಯಾರು ಇತಿಹಾಸವನ್ನು ತಿಳಿದುಕೊಳ್ತಾನ ಅವನು ಮಾತ್ರ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದಾಗ ನಮ್ಮ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಭವಿಷ್ಯದ ದಿನಗಳಲ್ಲಿ ಅವರು ಇತಿಹಾಸ ನಿರ್ಮಾಣ ಮಾಡಬೇಕಾದ್ರೆ ಇಂಥ ಹಿರಿಯರ ಆ ಸಮಾಜ ಕೊಟ್ಟಂಥ ದೊಡ್ಡ ಮಟ್ಟದ ಕೊಡುಗೆ,
ಅವರ ತಾಳ್ಮೆ, ಅವರ ಸಹನೆ ಮತ್ತು ಅವರ ವಿಶೇಷವಾದ ಶ್ರಮ ಏನಿದೆ ಅದನ್ನೆಲ್ಲ ಕುರಿತ ಒಂದು ಪುಸ್ತಕದಲ್ಲಿ ಕೊಟ್ಟು ದೊಡ್ಡ ಮಟ್ಟದ ಒಂದು ಅವಕಾಶ ಇವತ್ತು ಮಾಡಿ ಇವತ್ತು ಕೊಟ್ಟಿದ್ದೀರಿ. ಅದಕ್ಕಾಗಿ ಇವತ್ತು ಬರೆದಂಥ ಪುಸ್ತಕ, ಅದು ಪುಸ್ತಕದ ಮತ್ತು ಅದರ ಜೊತೆಯಲ್ಲಿ ಇದು ನಮ್ಮ ಹಿರಿಯರ ಶ್ರಮ, ತ್ಯಾಗ, ಅವ್ರ ಜೀವನದ ಮೌಲ್ಯಗಳನ್ನು ನಾವಿವತ್ತು ಯುವಜನಕ್ಕೆ ನೆನಪಿಸಿಕೊಡುವಂಥ ದೊಡ್ಡ ಮಟ್ಟದ ಇವತ್ತು ಗ್ರಂಥ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನಿವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಇದು ಬರೀ ಒಂದು ಪುಸ್ತಕ ಬಿಡುಗಡೆ ಮಾಡೋ ಕಾರ್ಯಕ್ರಮ ಅಲ್ಲ. ಇವತ್ತಿನ ಕಾರ್ಯಕ್ರಮ ಈ ಅಂಶಮಲ್ಲ ಮಾಡಿದಂಥದ್ದನ್ನು ನಾವು ತಲುಪಿಸುವ ಒಂದು ದಿವಸದ ಕಾರ್ಯಕ್ರಮ ಅಲ್ಲ. ಇವತ್ತಿನ ಕಾರ್ಯಕ್ರಮ ಬ್ಯಾರಿ ಸಮುದಾಯ ಇತಿಹಾಸ, ಸಂಸ್ಕೃತಿ, ಪರಂಪರೆ, ಆಚಾರ, ವಿಚಾರಗಳನ್ನು ಮತ್ತು ಬ್ಯಾರಿ ಸಮುದಾಯದ ಹಿರಿಯರ ತ್ಯಾಗ, ತಾಳ್ಮೆಯನ್ನು ನಾವು ಭವಿಷ್ಯದ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸುವಂತಹ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಡೀ ನಮ್ಮ ಸಂಸ್ಕೃತಿಯನ್ನು ಇನ್ನೊಂದು ವರ್ಗಕ್ಕೆ ವರ್ಗಾಯಿಸುವಂತಹ ದೊಡ್ಡ ಮಟ್ಟದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ಹಂಸಮಲ್ಲರವರು ಬಹುಶಃ ಈಗ ತೀರಿ ಹೋದವರ ಆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನನ್ನ ಕೋರಿಕೆ ಸ್ವಲ್ಪ ಜೀವಂತ ಇದ್ದವರ ಪುಸ್ತಕವನ್ನು ಕೂಡ ತಾವು ಇವತ್ತು ಬರೀಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈಗಾಗಲೇ ಕಳೆದು ಹೋದವರು ಎಸ್, ಈಗ ಇರುವಂತಹವರ ಆ ಹಲವಾರು ಇವತ್ತು ಯಶಸ್ಸಿನ ವಿಚಾರಗಳು ಸಣ್ಣ ಸಣ್ಣ ಯಾಕೆ ನಮಗೆ ಯಾಕೆಂತ ಹೇಳಿದರೆ ಆ ಪುಸ್ತಕದಿಂದ ನಮಗೆ ಗೊತ್ತಾಗ್ತದೆ ಬೇರೆ ಸಮಾಜ ಮತ್ತು ಬೇರೆ ಸಮುದಾಯದ ಗೌರವ ಇವತ್ತು ನಮಗೆ ಸಿಗಬೇಕಾದ್ರೆ ಅದು ಖಾಲಿ ಬೆರಳಿಕೆಯಿಂದ ದೊಡ್ಡ ದೊಡ್ಡ ಜನರಿಂದ ಇರಲಿ, ಜನಪತಿಗಿಂದ ಇರಲಿ, ಇನ್ನೊಂದು ಕೆಲ ಜನ ಅವರ ಜೊತೆಯಲ್ಲಿ ಇನ್ನಿತ ಹಲವಾರು ಮಹನೀಯರು ಈ ಸಮುದಾಯಕ್ಕೆ ದೊಡ್ಡ ಮಟ್ಟದ ಆಧಾರ ಸ್ತಂಭವಾಗಿ ಇದ್ದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮಗೆ ಈ ಪುಸ್ತಕ ಮುಖಾಂತರ ನಮಗೆ ಇವತ್ತು ಗೊತ್ತಾಗ್ತದೆ. ಆದ ಕಾರಣ ಈಗ ಇರುವವರು ಯಾರು, ಜೀವಂತವಾಗಿ ಇರುವವರು ಯಾರಿದ್ದಾರೆ ಅವರ ಪುಸ್ತಕ ಕೂಡ ಮಾಡಿದರೆ ಅದು ಕೂಡ ಇವಾಗ ಪ್ರೇರಣೆ ಆಗ್ತದೆ. ಮಾತ್ರ ಅಲ್ಲ, ಯಾರು ಇವತ್ತು ಅವರ ಬಗ್ಗೆ ಬರೆದಿದ್ದಾರೆ ಅವರು ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಕೂಡ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ನಾನು ಅಮ್ಜಮಲ್ ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ನಾನು ಇವತ್ತು ಕೊಟ್ಟು ನಾನು ಕೂಡ ಅದನ್ನೇ ಬಹುಶಃ ನಾನು ಮೊದಲು ಚರ್ಚೆ ಮಾಡಿದೆ. ಈ ನಮ್ಮ ಶಾಸಕರ ನಿಧಿಯಿಂದ ನಮಗೆಲ್ಲರಿಗೂ ಕೂಡ ಮೊನ್ನೆ ನಾವು ವಿಶೇಷ ಒಂದು ಆದೇಶ ಮಾಡಿ ಪ್ರತಿಯೊಬ್ಬ ಶಾಸಕರು 2 ಲಕ್ಷ ರೂಪಾಯಿ ತನಕದ ಪುಸ್ತಕವನ್ನು ನಮ್ಮ ಶಾಸಕರ ನಿಧಿಯಿಂದ ಪರ್ಚೇಸ್ ಮಾಡುವಂಥ ಅವಕಾಶ ನಮ್ಮೆಲ್ಲರಿಗೂ ಕೂಡ ಇವತ್ತು ಇದೆ. ಅದು ನಾವು ಯಾವ ಪುಸ್ತಕ ಬೇಕಂತ ಹೇಳಿ ನಾವು DC ಆಫೀಸಿಗೆ ಬರೆದು ಅಲ್ಲಿ ಮುಖಾಂತರ DCನ ಪರ್ಚೇಸ್ ಬರುವಂಥದ್ದು. ಅದಕ್ಕಾಗಿ ನನ್ನ ಶಾಸಕರ ನಿಧಿಯಿಂದ ಅಮ್ಜಮಲ್ ಅವರವರ 1ನೇ ಭಾಗ ಮತ್ತು 2 ಭಾಗ 1 ಲಕ್ಷ ರೂಪಾಯಿಯ ಬೇಕಂತ ಪುಸ್ತಕ ತೆಗೆದು ಎಲ್ಲ ಮದ್ರಾಸದಲ್ಲಿ ಎಲ್ಲ ಲೈಬ್ರರಿಗೆ ಅದನ್ನು ವಿತರಿಸುವಂಥ ಕೆಲಸ ನಾವು ಮಾಡ್ತೇನೆ. ಅದು ನೀವು ಫಾಲೋಅಪ್ ಮಾತ್ರ ಮಾಡಬೇಕು. ಫಾಲೋಅಪ್ ನನ್ನಿಂದ ಲೆಟರ್ ತಗೊಂಡು ಹೋಗಿ DC ಕೊಟ್ಟರೆ ಅವ್ರು ನಿಮಗೆ ಬರೀತಾರೆ. ಮತ್ತು ನಿಮ್ಗೆ ಗೊತ್ತಿದೆ ಗೌರ್ಮೆಂಟ್ದು ಬಿಲ್ ಅಷ್ಟು ಸುಲಭ ಇಲ್ಲ, ಭಾಳ ಕಷ್ಟದ ಕೆಲಸ. ಅದು ನೀವು ಮಾತಾಡಿಕೊಂಡು ಮಾಡಿ ಅದನ್ನು ಗೌರ್ಮೆಂಟ್ ಕೆಲಸ ಅಂದರೆ ಹೌದು ಆಗ್ಬೋದು. ಎಲ್ಲಿ ಕಾಲೇಜ್ ಟೈಪ್ ಮತ್ತು ಇಟ್ಸ್ ಗುಡ್, ಎಲ್ಲಿಯಾದರೂ ಆಗ್ಬೋದು. ನೀವು ಡಿಸೈಡ್ ಮಾಡಿ, ನಮಗೇನು ಅಭ್ಯಂತರ ಇಲ್ಲ. ನನ್ನ ಕ್ಷೇತ್ರವನ್ನು ಮೊದಲು ಆದ್ಯತೆ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ಬೇರೆ ಬೇರೆ ಎಲ್ಲರೂ ಕೂಡ ಉತ್ತಮವಾದ ಕೆಲಸಕ್ಕೆ ಎಲ್ಲರೂ ಕೂಡ ಉತ್ತಮ ಎಲ್ಲ ಸಹಕಾರ ಕೊಡ್ತಾರೆ. ಮತ್ತು ಬೇರೆ ಸಾಹಿತ್ಯ ದೊಡ್ಡ ಮಟ್ಟದ ಕೊಡುಗೆ ಬೇರೆ ಸಮುದಾಯಕ್ಕೆ ಮಾತ್ರ ಅಲ್ಲ, ಎಲ್ಲ ಸಮಾಜಕ್ಕೂ ಸಮುದಾಯಕ್ಕೂ ಕೂಡ ದೊಡ್ಡ ಮಟ್ಟದ ಕೊಡುಗೆ ಇವತ್ತು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬೇರೆ ಸಮುದಾಯನ ಎಲ್ಲ ಜಾತಿ ವರ್ಗದವ್ರು ಕಂಡು ಕೂಡ ಭಾಳಷ್ಟು ಪ್ರೀತಿ ವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಮ್ಮ ಹಿರಿಯರ ಆ ಒಂದು ಘನತೆ ಗೌರವ ಏನಿದೆ ಯಾಕೆಂತ ಹೇಳಿದರೆ ನಾನು ಹೇಳ್ತಾ ಇದ್ದೆ, ನಾನು ರಜೆಯಲ್ಲಿ ಬಹುಶಃ ನಮ್ಮ ವಿಟ್ಲಕ್ಕೆ ತೋಟಕ್ಕೆ ಹೋಗ್ತಿದ್ದೆ. 1 ತಿಂಗಳ ರಜೆಯಲ್ಲಿ ನಮ್ಗೆ ಅಲ್ಲಿ ಊರಿಗೆ ಹೋಗುವಂಥದ್ದು. ಅಲ್ಲಿ ನಾನು ಕಂಡದಂತೆ ಅಂತ ಹೇಳಿದರೆ ಅಲ್ಲಿ ಹಿರಿಯರ ಹತ್ರ, ಗ್ರಾಮೀಣ ಜನರ ಹತ್ರ ಅವತ್ತಿನ ಕಾಲದಲ್ಲಿ ಆರ್ಥಿಕವಾಗಿ ಅವರಷ್ಟು ಇಲ್ಲದಿದ್ದರೂ ಕೂಡ ನಮ್ಮ ಯಾರಾದರೂ ಒಬ್ಬ ಹಿರಿಯರನ್ನು ಆ ವೈಟ್ ಜುಬ್ಬ, ಒಂದು ವೈಟ್ ಮುಂಡು, ತಲೆಗೊಂದು ಪಗಡಿ ಕಟ್ಟಿ ಮುಖ್ಯ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಾದರೂ ನಿಲ್ಲಿಸಿ ಅವರಿಗೆ ಗೌರವ ಕೊಟ್ಟು ಸಲಾಮ್ ಹೊಡೆಯುವಂತಹವನ್ನು ನಾನು ಕಣ್ಣ ಮುಂದೆ ನಾನು ನೋಡಿದ್ದು ಭಾಳಷ್ಟು ಕೂಡ ಇದೆ. ಅಂಥ ಗೌರವ ನಾವು ಪುನರ್ ಪಡ್ಕೊಳ್ಳಿಕ್ಕೆ ಬೇಕಾಗುವಂಥ ಎಲ್ಲ ವ್ಯಕ್ತಿತ್ವ ನಾವು ಇವತ್ತು ರೂಪಿಸ್ಕೊಳ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮಗೆ ದೊಡ್ಡ ಮಟ್ಟದ ಮುಂದೆ ತೆಕ್ಕೊಂಡು ಹೋಗುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಅದು ನಾವು ಯುವ ಜನಾಂಗಕ್ಕೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಮತ್ತು ಪ್ರೇರಣೆ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಮತ್ತು ಎಲ್ಲ ವಿದ್ಯಾರ್ಥಿಯ ಸಮುದಾಯಕ್ಕೆ ನಾವು ಅತ್ಯಂತ ತಾಳ್ಮೆ ಮತ್ತು ಸಮಾಧಾನದ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ನಮ್ಮ ಮೇಲೆ ಎಲ್ಲರೂ ಕೂಡ ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ.
ಅದಕ್ಕಾಗಿ ನಾನು ಯಾವಾಗಲೂ ಹೇಳಿದೆ, ನನ್ನ ಮಿತ್ರರಿಗೆ ನಾನು ಯಾವಾಗ ಮೊನ್ನೆ ಕೂಡ ಹೇಳಿದೆ ಮೀಟಿಂಗ್ ಮಿತ್ರರಿಗೆಲ್ಲ, ಒಬ್ಬ ರಾಜನ ಕಿರೀಟ ಯಾವುದಂತ ಹೇಳಿದರೆ, ಒಬ್ಬನ ರಾಜನ ಕಿರೀಟ ಅವನ ತಾಳ್ಮೆ, ಅವನ ಕಿರೀಟ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಮ್ಮ ಸಮುದಾಯದ ಕಿರೀಟ ಯಾವುದಾದ್ರು ಆಗಿದ್ದರೆ ನಮ್ಮ ಸಮುದಾಯದ ತಾಳ್ಮೆ ನಮ್ಮ ದೊಡ್ಡ ಮಟ್ಟದ ಕಿರೀಟವಾಗಿ ಪರಿವರ್ತನೆ ಆಗ್ತದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮ್ಮ ದೊಡ್ಡ ಮಟ್ಟದಲ್ಲಿ ಇವತ್ತು ವಿಚಾರ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥ, ಅದು ನಮ್ಮ ಎಲ್ಲ ಇವತ್ತು ವ್ಯಕ್ತಿತ್ವ ಇವತ್ತು ಆಗಬೇಕು. ಆದ ಕಾರಣ ಅದಕ್ಕೆ ಬೇಕಾಗುವಂಥ ಕಾರ್ಯಕ್ರಮ ಕೂಡ ಇವತ್ತು ನಿಮ್ಮಿಂದ ಆಗಲಿ. ನನಗೆ ವಿಶ್ವಾಸ ಇದೆ, ಇವರ ತಂಡ ಉಮರ್ UH ಮತ್ತು ಎಲ್ಲರೂ ಹಂಸಮಾಳ ಎಲ್ಲ ನನಗೆ ಚಿರ ಪರಿಚಿತರೇ. ಅತ್ಯಂತ ನಾನು ಶಾಸಕನಾಗೋ ಮೊದಲೇ ಈ ಬ್ಯಾರಿ ಸಾಹಿತ್ಯದಲ್ಲಿ, ಬ್ಯಾರಿ ಸಂಸ್ಕೃತ ರಂಗದಲ್ಲಿ, ಈಗಲ್ಲ ನಾನು ವಿದ್ಯಾರ್ಥಿ ಮುಖಂಡನಾಗಿದ್ದಾಗೆ ನಾನು ಭಾಳ ಆ್ಯಕ್ಟಿವ್ ಆಗಲಿ. ಕೆಲವರು ಎನಿಸಿದ್ದಾರೆ ನಾನು ಶಾಸಕನಾದ ನಂತರ ಅಂತೇಳಿ ಈಗಲ್ಲ, ನಾನು ಕಾಲೇಜ್ನಲ್ಲಿ ಇದಕ್ಕಿಂತ ಭಾಳ ಆ್ಯಕ್ಟಿವ್ ಆಗಿದ್ದೆ. ನ್ಯಾಷನಲ್ ಮೋಟರ್ ಕ್ರಾಸ್ ಇದೇ ಹಾಲಲ್ಲಿ ನಾನು ಲಾ ಕಾಲೇಜ್ ವಿದ್ಯಾರ್ಥಿ ಇದ್ದಾಗ ನಮ್ಮ ಫಸ್ಟ್ ಬ್ಯಾರಿ ಸಾಹಿತ್ಯ, ನಮ್ಮ ಬ್ಯಾರಿ ವೆಲ್ಫೇರೇಷನ್ನ ಮಂಗಳೂರು ಚಾಪ್ಟರ್ ಫಸ್ಟ್ ಮೀಟಿಂಗ್ ಆದದ್ದು ಇಲ್ಲಿ. ನಾನು ಅಲ್ಲಿ ಸೆಕೆಂಡ್ ರೋದಲ್ಲಿ ನಾನು ಕೂತ್ಕೊಂಡಿದ್ದೆ. ಅವತ್ತು ನಮ್ಮ ಕಮಿಟಿ ಆದಾಗ ನಾವೆಲ್ಲ ಕಮಿಟಿ, ನಾನು ಮೊಹಮ್ಮದ್ ಅಲ್ಲಿ ಬ್ಯಾರಿ ಉಮರ್ ಟೀಕೆ ಮತ್ತು ಸೇದ್ ಬೇರೆ ಕಮಿಟಿ ಮಾಡಿದ್ದು. ಇದು 35-40 ಇಯರ್ಸ್ ಬ್ಯಾಕ್, 96 5ರಲ್ಲಿ. ಆಗಲೇ ನಾನು ಜನರಲ್ ಸೆಕ್ರೆಟರಿ. ನಮ್ಗೆ ಹಾಗಾಗಿ ಜಾಗ ಇಲ್ಲ ಮೀಟಿಂಗ್ಗೆ. ಮಸೀದೂರಿನಲ್ಲಿ ಮಗ್ರಿಬಾದ ನಂತರಲ್ಲಿ ಒಂದು ಮೀಟಿಂಗ್, ಅಥವಾ ಭದ್ರ ಕಾಲೇಜಿನ 3ನೇ ಫ್ಲೋರ್ನಲ್ಲಿ ಒಂದು ಮೀಟಿಂಗ್, ಅಥವಾ ಇವರೊಂದು ಹಳೆಯ ಒಂದು ಆಫೀಸ್ ಇತ್ತು ಅಬ್ರರ್ ಕಾಂಪ್ಲೆಕ್ಸ್ನಲ್ಲಿ, ಅಲ್ಲಿ ಮೀಟಿಂಗ್ ಆಗಿ ನಮ್ಮದು ಫಸ್ಟ್ ಏನಾಯಿತು, ಇವರಿಗೆಲ್ಲ ಗೊತ್ತಿರ್ಬೋದೇನೋ, ಬ್ಯಾರಿ ಸಂಸ್ಕೃತಿ ಮತ್ತು ಕಲಾ ತಂಡ ಅಂತ ಹೇಳಿ ಬ್ಯಾಂಗ್ಳೂರಿನಲ್ಲಿ ಒಂದು ಬ್ಯಾರಿ ವೆಲ್ಫೇರ್ ಕಾರ್ಯಕ್ರಮ ದೊಡ್ಡ ಮಟ್ಟ ಸಮ್ಮೇಳನ ಆಯಿತು. ಅಲ್ಲಿ ತುಂಬ ಅಶೋಕ ಕವಿತೆ ಅದೆಲ್ಲ ಭಾರಿ ಗೋಜಿಯಲ್ಲ ಆಯಿತು. ಅದಾಗಿ ಒಂದು ವಾರ ಆಗುವಾಗ ಇಲ್ಲಿ ಇನ್ನೊಂದು ಸ್ಟಾರ್ಟ್ ಆಯಿತು, ಅಸೀಸ್ ಬೈ ಕಂಪಾಡಿ ಅವ್ರದ್ದು ಬ್ಯಾರಿ ಕಲಾ ರಂಗ ಅಂತೇಳಿ ಇದೊಂದು ಇಲ್ಲಿ ಪ್ರಾರಂಭ ಆಯಿತು. ಇಲ್ಲಿ 2 ಪ್ರಾರಂಭ ಆದಾಗ ಎಲ್ಲ ಸೇರಿ ಒಂದು ಮೀಟಿಂಗ್ ಎಲ್ಲ ಮಾಡಿ, MB ಅಬ್ದುಲ್ ರಹಮಾನ್ ಅವರು ಸೇರಿ ಅಲ್ಲಿ ಶ್ರೀನಿವಾಸಲ್ಲಿ ಮೀಟಿಂಗ್ ಮಾಡಿ, ಇಬ್ರಾಹಿಂ ಕೋಳಿದಲ್ಲೆಲ್ಲ ಇದ್ದು ಎಲ್ಲ ಶ್ರೀನಿವಾಸಲ್ಲಿ ಮೀಟಿಂಗ್ ಮಾಡಿ ಬ್ಯಾರಿ ಕೇಂದ್ರ ಸಾಹಿತ್ಯ ಪರಿಷತ್ ಅಂತ ಮಾಡಿ, ಅದನ್ನು ಬಹುಶಃ MB ಅಬ್ದುಲ್ ರಹಮಾನ್ ಅವರದಕ್ಕೆ ಅಧ್ಯಕ್ಷರು, ಇಬ್ರಾಹಿಂ ಕೋಳಿದ ಉಪಾಧ್ಯಕ್ಷರು ಮಾಡಿ ಆಯಿತಾ. ಇವತ್ತು ಬರುವಂಥ ವಿಚಾರ ಅಲ್ಲಿಂದ ಮತ್ತೆ ಅಕಾಡೆಮಿ ಹೋರಾಟ, ಚರ್ಚೆ, ಮಾತುಕತೆ, ಪುಸ್ತಕ ಅದೆಲ್ಲ ಇವತ್ತು ಯಾಕಂದರೆ ಈ ಸಾಹಿತ್ಯದ ನಮ್ಮಲ್ಲಿ ಹಾಗೆ ಜಾಗ ಇಲ್ಲ. ಇಲ್ಲಿ ಬಿಡುಗಡೆ ಮಾಡೋದು ಉಮರ್ UH ಆಫೀಸಲ್ಲಿ. ಇದನ್ನು ನಾವು ಈ ಹೊಸ ಸಂಜೆಗೆ, ಮಂಗಳೂರು ಮಿತ್ರನಿಗೆ, ಎಲ್ಲ ಪೇಪರ್ ಅಂಗಡಿ ಸುತ್ತಾಗಿ ಎಲ್ಲ ಮೀಡಿಯಾಕ್ಕೆ ಕೊಡಿ. ನಾಲ್ದು ಪೇಪರಲ್ಲಿ ಬರಬೇಕಲ್ಲ, ಬ್ಯಾರಿಗೆಲ್ಲ ಕ್ಯಾಸೆಟ್ ಮಾಡಿದ್ದಾರೆ, ಪುಸ್ತಕ ಬರೆದಿದ್ದಾರೆ ಅಂತ ಹೇಳಿಕೊಂಡು ಇಲ್ಲಿ ಕೊಡುವ ಕೆಲಸ ಮತ್ತೆ ಮರುದೇ ಮಂಗಳೂರು ಮಿತ್ರರೆಲ್ಲ ಬಂದದಂತ ನೋಡ್ಲಿಕ್ಕೆ ಬಂದರೆ ಸಮಾಧಾನ. ಇಂಥವರು ಇದೆಲ್ಲ ಕೆಲವರು ಪಾಪ ಕ್ಯಾಸೆಟ್ ಮಾಡಿ ಹಾಡಿದ್ದಾರೆ, ಕ್ಯಾಸೆಟ್ ಮಾಡಲಿಕ್ಕೆ ಹೋದ್ರೆ ದುಡ್ಡಿನ ಕೊರತೆ ಇರು. ಅದಕ್ಕೆ ಬ್ಯಾರಿ ಕೇಂದ್ರ ಸಾಹಿತ್ಯ ಪರಿಷತ್ನ ಬೇರೆ ಬೇರೆ ಸಹಕಾರ ಮತ್ತು ಇದೆಲ್ಲ ವಿಶೇಷ ಹಲವಾರು ಅನುಭವವೇ ಇವತ್ತು ನಮ್ಮನ್ನು ಬಹುಶಃ ಈ ರೀತಿ ನಮ್ಮ ವ್ಯಕ್ತಿತ್ವ ರೂಪಿಸಿ ಸಾಹಿತ್ಯ ಪರಿಷತ್ ಇವ್ರ ಜೊತೆಲಿ ಅವತ್ತಿನಿಂದಲೇ ಸೇರಿದ ಕಾರಣ ಇದೆಲ್ಲವೂ ಕೂಡ ನಮಗೆ ಇವತ್ತು ನಮ್ಮ ವ್ಯಕ್ತಿತ್ವದ ರೂಪಿಸಿಕೊಂಡು ಬರುವಂಥ ದೊಡ್ಡ ಮಟ್ಟದ ನಮಗೆ ವಿಚಾರ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಈ ಸಲ ನಾವು ಅದನ್ನು ಉಮರ್ UH ಅಧ್ಯಕ್ಷ ಮಾಡಿ, ಯಾಕೆಂತ ಹೇಳಿದರೆ ಅವತ್ತು ಕೊಟ್ಟಂಥ ಆ ಒಂದು ತ್ಯಾಗ, ಅವ್ರು ನಾನು ಗೌರ್ಮೆಂಟ್ ಬರ್ತದೆ ಅದು ಅವ್ರು ಕನಸಿರಲಿಲ್ಲ. ಆದರೆ ಬೇರೆ ಒಂದು ಸಾಹಿತ್ಯ ಪ್ರೀತಿ ಇಟ್ಟುಕೊಂಡು ಅವರ ಕಚೇರಿಯಲ್ಲಿ ಮೀಟಿಂಗ್ ಕರೆಸಿ ಅಲ್ಲಿ ಬಿಡುಗಡೆ ಮಾಡಿ ಪೇಪರಿಗೆ ಬರೋದು ಓದು. ಅದನ್ನಂದು ಒಮ್ಮೆ ಅವರ ಅಧ್ಯಕ್ಷರು, ನಾನು ಖಜಾಂಜಿ ಸಾಹಿತ್ಯ ಪರಿಷತ್ತು, ಯಾರಿಗೆ ಬೇಕು ಈ ಕಷ್ಟ ನಮ್ಮ ಪರಿಸ್ಥಿತಿ ಕೇಳಿದರೆ ಅದು ದೊಡ್ಡ ಕಥೆಯೇ ನಮಗೆ. ಅದನ್ನು ವಾಯುದಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಜೊತೆಗೆ ಹಲವಾರು ವರ್ಷ ಕೆಲಸ ಮಾಡಿದ್ರು. ಆದ ಕಾರಣ ಎಲ್ಲ ಕೆಲಸ ಕಾರ್ಯಗಳೇ ನನ್ನನ್ನು ಇವತ್ತು ಈ ರೀತಿ ಇವತ್ತು ಒಂದು ನಿಂತಿದ್ದಾರೆ. ಅಜ್ಜ ಬೈಕಪಡಲಿದ್ದಾರೆ ಅಲ್ಲಿ, ಅವರು ಕೂಡ ಗೊತ್ತಿದೆ. ಆದರೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇದೆಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿನಿಗೆ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ 2ನೇ ಬೆಂಚಲ್ಲಿ ಕೂತ್ಕೊಂಡ UT ಖಾದರ್ ಅವತ್ತು 35 ವರ್ಷದ ನಂತರ ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗುವುದಾದರೆ ಅದು ಅಲ್ಲಾಹ್ ತಾಲ UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ, ನಮ್ಮ ಸಮುದಾಯ ಎಲ್ಲ ಮಕ್ಕಳಿಗೆ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಈ ಕಾರ್ಯಕ್ರಮ ಏನಂತ ಹೇಳಿದರೆ ನಾವು ಮಾತ್ರ ದೊಡ್ಡ ಜನ ಆಗುವುದಲ್ಲ, ನಮ್ಗಿಂತ ದೊಡ್ಡ ಜನ ಈಗಿರೋ ಮಕ್ಕಳು ಮುಂದಿನ 25 ವರ್ಷದಲ್ಲಿ ಆಗಬೇಕಂತೇಳಿ ನಮ್ಮೆಲ್ಲರ ಕನಸು. ಅದಕ್ಕೆ ಬೇಕಾಗಿ ಈ ಎಲ್ಲ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳುವುದಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಈ ರೀತಿಯ ವಿಶೇಷವಾದ ವ್ಯಕ್ತಿತ್ವ, ನಾನು ಯಾಕೆ ಮತ್ತೆ ತಾಳ್ಮೆ ವ್ಯಕ್ತಿತ್ವ ಅಂತ ಹೇಳಿದರೆ ಎಲ್ಲ 95% ಎಲ್ಲ ಕೂಡ
ಕೆಲವೊಂದು ನನಗೆ ಆದಂಥ ಹಲವಾರು ಅನುಭವ ಇದೆ. ನಮ್ಮಲ್ಲಿ ನಾನು ಯಾವ ಉದಾಹರಣೆಗೆ ಹೇಳ್ತಾ ಇರ್ತೇನೆ. ಅಂದರೆ ಕೆಲವು ಸಣ್ಣ ಸಣ್ಣ ಯಾಕೆ ನಮಗೆ ಎಷ್ಟು ನಮ್ಮ ಕಮ್ಯುನಿಟಿಗೆ ಮೈನಸ್ ಆಗ್ತದೆ ಅಂತ ಅಲ್ಲಿ ಕೊಂಡ್ಕೊಂಡೆ. ಒಂದೊಂದು ಉದಾಹರಣೆಗೆ ಇಬ್ಬರು ಇಂಜಿನಿಯರ್ ಬಂದರು ಕರೆದು, ಅವ್ರು ಉಲ್ಲಾಲದವರು ಅವರ ತಂದೆ ಬಂದು ಹೇಳಿದರು, ಇಬ್ಬರು ಕಲ್ತಿದ್ದಾರೆ, ಇವರಿಗೆ ಕೆಲಸ ಇಲ್ಲ ಅಂತ. ನಾನು ಎಂತ ಮಾಡೋದು ಅಂತ ಆಗ ML ಆಗಿದ್ದೆ ಅಂತ ಇವರಿಗೆ ಫೋನ್ ಮಾಡಿದ್ದೆ. MRP ಅವರು ಇರಲಿಲ್ಲ, ನಮ್ಮಲ್ಲಿ ಒಂದು ಅನೆಕ್ಸಲ್ಲಿ ಒಂದು ಇದಿದೆ, ಅಲ್ಲಿ ಒಂದು ಕಂಪನಿ ಹೆಸರು ಕೊಟ್ಟು ನಾವು ಪರ್ಚೇಸ್ ಕೆಲಸ ಕೊಟ್ಟ. ಆಯ್ತು ಕಾದರು ಕಲಿಸಿ ನಿಮ್ಮದು 6 ತಿಂಗಳ ನಂತರ ಇನ್ನೊಬ್ಬರು ಬಂದರು ಕೆಲಸಕ್ಕೆ ಅಂತೇಳಿ. ಇನ್ನು ಯಾರಿಗೆ ಫೋನ್ ಮಾಡೋದು, ಇವನಿಗೊಂದು ಫೋನ್ ಮಾಡುವ ಎಂತ ಅವನಿಗೊಂದು ಫೋನ್ ಮಾಡಿದೆ. ಏನು ಕಾದರು ಅವರೇ, ಅಲ್ಲ ಮೊನ್ನೆಬ್ಬರೇ ಕೆಲಸ ಕೊಟ್ಟಿದ್ದೀರಿ, ಇನ್ನೊಬ್ಬ ಯುವಕ ಮದ್ದಿದ್ದಾನೆ, ಅವನು ಕಂಪ್ಲೀಟ್ ಮಾಡಿದ್ದಾನೆ, ಅವನು ಕೂಡ ಕೆಲಸ ಕೊಟ್ಟು ಚೆನ್ನಾಗಿತ್ತು ಅಂತ ಹೇಳಿದ್ದೆ. ಆಗ ಒಂದು ಕಾದರೆ ಅದೊಂದು ಬೇಡ, ನಮಸ್ಕಾರ ಏನು ಅದು ನಿಮ್ಮವ್ರು ಬರುವಾಗ ನಾನು ದನಿ ಅವ್ರ ಕೆಲಸದವರು, ಸೇರಿದ ನಂತರ ನಾನು ಕೆಲಸದವರು ಇವ್ರು ದನಿ ಆಗುವಂತೇಳಿ ವಿಚಾರ ಇವತ್ತು ಆಗಿದೆ. ಇವರು ಕೆಲವೊಮ್ಮೆ ಬರುವುದೇ ಇಲ್ಲ, ಇನ್ನು ಕೆಲವೊಂದು ಕಾಪಿ ಕೊಡ್ಲಿಕ್ಕೆ ಹೋಗಿದ್ದಾರೆ, ಮತ್ತು ಇವನು ಇಲ್ಲೇ ಇಲ್ಲ, 1 ತಿಂಗಳು ಬರೀ ಇವನು ಸೀದಾ ಫಾರಿನಿಗೆ ಹೋಗಿದ್ದಾನೆ. ಅದೇ ಫಾರಿನಿಗೆ ಹೋಗ್ಲಿ ಅಟ್ಲೀಸ್ಟ್ ಅಂತ ಹೇಳಿ ಹೋಗ್ಬೇಕಲ್ಲ, ನಾನು ಬೇರೆಯವರಿಂದ ಪ್ರಾಜೆಕ್ಟ್ ತೆಕ್ಕೊಂಡು ಇವತ್ತು ಬರ್ತೇವೆ ಕೊಡೋದು ನಾನು ಈ ರೀತಿಯ. ಸೊ ಇಬ್ಬರಿಂದಾಗಿ ಎಷ್ಟು ಜನರಿಗೆ ಕೆಲಸ ಮಿಸ್ ಆಗುವ ರೀತಿ ಆಯಿತು. ಸೊ ಇದೇ ರೀತಿ ಆದರೆ ನಮಗೆ ನಮ್ಮ ಮೇಲೆ ನಾಳೆ ಯಾರು ವಿಶ್ವಾಸ ಇಡುವವರು ಇರ್ತಾರೆ. ಹಲವಾರು ನಾನು ಸಾಮಾಜಿಕ ಕೆಲಸ ಇರುವಾಗ ಉತ್ತಮದ ಭಾಳಷ್ಟು ಕೆಲಸ, ಕೆಲವೊಂದು ವಿಚಾರ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಕ್ಕೆ ನಾವೆಲ್ಲ ಓಪನ್ ಆಗಿ ಚರ್ಚೆ ಮಾಡಲೇಬೇಕು. ಕೆಲವರು ಬಾಡಿಗೆ ಅಂತ ಜಾಗ ತೆಕ್ಕೊಳ್ಳೋದು, ಮತ್ತೆ ಜಾಗನೇ ಬಿಡೋದಿಲ್ಲ, ಮತ್ತು ಇನ್ನೊಬ್ಬ ಯಾರು ನಮ್ಮವ್ರಿಗೆ ಕೊಡ್ತಾರಾ, ಹೆಸರು ಗೆಲ್ಲುವಾಗಲೇ ದೂರ ಹೋಗೋಂಥ ಪರಿಸ್ಥಿತಿ ಮಾಡ್ತಾರೆ. ಎಷ್ಟೋ ಜನ ಭಾಳಷ್ಟು ಉದಾಹರಣೆ ಇದೆ. ಒಬ್ಬರು ಪಾಪ ಬ್ಯಾಂಕ್ ಅವರು 1 ಲಕ್ಷ ಪಿಗ್ಮಿ ಕಲೆಕ್ಷನ್ 1 ಲಕ್ಷ ಲೋನ್ ಕೊಟ್ಟಿದ್ದಾರೆ, ಇವನು ರಿವರ್ತನೆ ಕೊಡೋದಿಲ್ಲ. ಅವರು ಕಿಡ್ನಿಗೆ ಅಡ್ಮಿಟ್ ಆಗಿ ಅವರು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ. ಇದರಲ್ಲಿ ಅವ್ರ ಮನೆಯವರು ಹೋಗಿ ಅವನ ಹತ್ರ ಆ 1 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ಮಾಡ್ತೀವಿ, ಅದು ನಮಗೆ ಕೂಡ ಉಳಿಸ ಈ ರೀತಿ ಅಂತ ಅವ್ರು ನಮ್ಮ ಹತ್ರ ಬಂದು ಕೂಗಿದ್ರು. ನಾವು ನಮಗೆ ಮತ್ತು ನಾನು ಬೇರೆ ಮಗ ಜೋರು ಮಾಡಿ ಮರುದಿವಸ ಕೊಡುವಂಥ ವ್ಯವಸ್ಥೆ ಮಾಡಿದ್ದೆ. ಅದಕ್ಕೆ ಈ ರೀತಿಯ ಯಾವುದು ಕೂಡ ಈ ರೀತಿಯ ಒಂದೇ ಒಂದು ಘಟನೆ ನಮ್ಮ ಕಮ್ಯುನಿಟಿಯಿಂದ ಅದು ಸಮುದಾಯದ ಎಲ್ಲಿ ಕೂಡ ಬರಬಾರ್ದು. ರಿಫ್ಲೆಕ್ಷನ್ ಭಾಳಷ್ಟು ತಳಮಟ್ಟಕ್ಕೆ ಹೋಗ್ತದೆ. ನಮ್ಮನ್ನಲ್ಲಿ ಯಾರಿಗೂ ನಮಗೆ ಇರೋದು ಈ ಸಣ್ಣ ಪುಟ್ಟ ವಿಚಾರಕ್ಕೆ ನಾವೆಲ್ಲ ಕೂಡ ಹಂತದಲ್ಲಿ ಅದನ್ನು ಸರಿಪಡಿಸ್ಕೊಂಡು ಹೋಗ್ಕೊಂಡು ದೊಡ್ಡ ನಾವು 100 ಜನ 98 ಜನ ಅತ್ಯುತ್ತಮವಾದ ಕೆಲಸ ಮಾಡಿಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಾಗ ಒಂದೆರಡು ಇಂಥ ಸಣ್ಣ ಪುಟ್ಟ ಸಮಸ್ಯೆಯಿಂದ ದೊಡ್ಡ ಮಟ್ಟದ ನಮಗೆ ಆಗುವಂಥ ಅವಕಾಶ ಇವತ್ತು ಆಗುವಂಥವು. ಸೊ ನಾವೆಲ್ಲ ಮುಂದೆ ಹೋಗಬೇಕು ಹೊರತು ಎಲ್ಲಿಯೂ ಕೂಡ ಸ್ಟಾಪ್ ಆಗುವಂಥ ವಿಚಾರ ಎಲ್ಲಿಯೂ ಕೂಡ ಇವತ್ತು ಆಗಬಾರ್ದು. ನನಗಿಂತ ಅನುಭವ ನಿಮ್ಗೆಲ್ಲರೂ ಕೂಡ ಇರ್ಬೋದು. ಅದಕ್ಕಾಗಿ ನಾವು ಯುವಕರಿಗೆ, ವಿದ್ಯಾರ್ಥಿ ಸಮುದಾಯಕ್ಕೆ ಸಣ್ಣದಿಂದಲೇ ಪ್ರಾಮಾಣಿಕತೆ, ಬದ್ಧತೆಗೆ, ವಿಶ್ವಾಸಕ್ಕೆ ದೊಡ್ಡ ಮಟ್ಟದ ಆ ವ್ಯಕ್ತಿತ್ವ ರೂಪಿಸುವಂಥ ವ್ಯಕ್ತಿತ್ವ ಮೈಗೂಡಿಸಿಕೊಳ್ಳಿಕ್ಕೆ ನಾವು ದೊಡ್ಡ ಮಟ್ಟದ ಜನ ಒಂದು ಎಲ್ಲ ಕಾರ್ಯಕ್ರಮ ಮಾಡೋದು ಅತಿ ಅಗತ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ 98% ಅತ್ಯಂತ ಉತ್ತಮವಾಗಿ ಮಾಡುವಾಗ ಒಂದೆರಡು ನಮಗೆ ಸಮಸ್ಯೆ ಆಗೋದು ವಿಚಾರ ಇವತ್ತು ಆಗಬಾರ್ದು ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಹಂಸಮಾಲ್ ಅವರ 3ನೇ ಬುಕ್ ಬಿಡುಗಡೆ ಮಾಡಲಿಕ್ಕೆ ನಾವೆಲ್ಲರೂ ಮತ್ತೆ ಸೇರುವಂಥ ಅವಕಾಶ ಅಲ್ಲಾಹು ತಾನು ಸರ್ವಶಕ್ತ ದೇವ ನಮಗೆ ಕೊಡುವಂಥ ಅವಕಾಶ ಖಂಡಿತವಾಗಿ ಇವತ್ತು ಇಲ್ಲಿ ಆಗಲಿ. ಅದೇ ರೀತಿ ಈಗಾಗಲೇ ಉಮರ್ ಯೋಚ್ ಹೇಳಿದ್ದಾರೆ, ಬ್ಯಾರಿ ಭವನ ಮತ್ತು ಅಬ್ಬಕ್ಕ ಭವನ ಎರಡನ್ನು ಕೂಡ ಅತಿ ಶೀಘ್ರದಲ್ಲಿ ಇವತ್ತು ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಬೇಕಾಗುವಂತಹ ಸ್ಥಳ ಮತ್ತು ಅನುದಾನ ಕೂಡ ಇವತ್ತು ಬಿಡುಗಡೆ ಆಗಿದೆ. ಒಂದು ಹಂತ ಬಿಡುಗಡೆ ಮಾಡಿಕೊಂಡು ಸ್ಟಾರ್ಟ್ ಮಾಡುವಾಗ ನಾವು ಪ್ಲ್ಯಾನ್ ಎಲ್ಲ ಅಪ್ರೂವ್ ಆಗಿತ್ತು. ನಾನು ಉಮರ್ ಅವರು ಮತ್ತು ಸೈಯದ್ ಬ್ಯಾರಿ ಮಟ್ಟಿಗೆಲ್ಲ ಚರ್ಚೆ ಇದು ಸರಿ ಇಲ್ಲ ಪ್ಲ್ಯಾನ್ ಅಂತ ಹೇಳಿ ಕಂಪ್ಲೀಟ್ ಪ್ಲ್ಯಾನನ್ನು ಚೇಂಜ್ ಮಾಡಿ ಮತ್ತೆ ಅದಕ್ಕೆ 3 ಕೋಟಿ ಆಗೋದಿಲ್ಲ, ಅದಕ್ಕೆ 6 ಕೋಟಿ ದುಡ್ಡು ಆಗಬೇಕಂತ ಹೇಳಿದಾಗ ಮತ್ತು ಅದಕ್ಕೊಂದು ಮೀಟಿಂಗ್ ಮಾಡಿ ಇದಕ್ಕೆ ಏನೇ ದುಡ್ಡು ಕೂಡಿಗೆ 6 ಕೋಟಿಗೆ ಅದನ್ನು ಎಸ್ಟಿಮೇಟ್ ಮಾಡಿಸಿ ಮತ್ತು 6 ಕೋಟಿ ಮಾಡೋ ಇದು 6 ಕೋಟಿ ಸಾಕು, ಇದು 9 ಕೋಟಿ ಬೇಕಂತ ಹೇಳಿಕೊಂಡು ಈಗ 9 ಕೋಟಿಗೆ ಪ್ರಪೋಸಲ್ ಹೋಗೋ ಕೆಲಸ ಕೂಡ ಇವತ್ತು ಆಗಿದೆ. ಸ್ವಲ್ಪ ತಡವಾಗಿದೆ, ಅದು ಆರ್ಧದಲ್ಲ ಒಳ್ಳೆಯದಕ್ಕೆ ಒಂದು ಮಾದರಿಯಾಗಿ ಆದಷ್ಟು ಮೊನ್ನೆ 14ನೇ ತಾರೀಕಿಗೆ ಮತ್ತು ಮುಖ್ಯಮಂತ್ರಿಗೆ ಬಂದು ಅದು ಉದ್ಘಾಟನೆ ನಾವು ಇಟ್ಟಿದ್ದೇವೆ. ಎರಡೂ ಕೂಡ ಪೆಂಡಿಂಗ್ ಆಗಿದೆ. 8 ಕೋಟಿಗೆ ನಮ್ಮ ಅಬ್ಬಕ್ಕ ಭವನ ಮತ್ತು ಇದು. ಆದ ಕಾರಣ ಆದಷ್ಟು ಬೇಗನೆ ನಾನು ಕನ್ನಡ ಮತ್ತು ಇಲಾಖೆ ಸಚಿವರ ಮಾತಾಡಿಕೊಂಡು ಅವರನ್ನು ಕರೆಸಿ ಅದಕ್ಕೆ ನಾವು ಯಾವ ರೀತಿ ನಾವು ಹೆಚ್ಚಿನ ದುಡ್ಡು ಹೇಗೆ ಬೇಕಂತೇಳಿ ಈಗಾಗಲೇ ದೊಡ್ಡ ಉನ್ನತ ಮಟ್ಟದ ಮೀಟಿಂಗನ್ನು ನಾವು ಈಗಾಗಲೇ ಮೀಟಿಂಗಲ್ಲಿ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ನಾವು ಮಾಡಿದ್ದೇವೆ. ಆದ ಕಾರಣ ನೀವೆಲ್ಲ ಶಕ್ತಿ ಕೊಟ್ಟಿದ್ದೀರಿ, ಹಣದ ಕೊರತೆ ಏನಾಗಲಿಕ್ಕೆ ಇಲ್ಲ. ಇನ್ನೂ 2-3 ಕೋಟಿ ಜಾಸ್ತಿ ಆದರೂ ಕೂಡ ಒಂದು ಮಾದರಿಯಾದ ಬ್ಯಾರಿ ಭವನವನ್ನು ನಾವು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಆದಷ್ಟು ಬೇಗನೆ ಅದನ್ನು ನಾವು ಪ್ರಾರಂಭ ಮಾಡುವಂಥ ನಾವು ಕೆಲಸ ನಾವು ಮಾಡುವ. ಬಹುಶಃ ಇನ್ಶಾಅಲ್ಲಾ ಬಹುಶಃ ನಮಗೆ ಆದಷ್ಟಾದರೆ ನಾವು ಮಿನಿಸ್ಟರ್ ಹತ್ರ ಮಾತಾಡಿಕೊಂಡು ಮುಂದಿನ ತಿಂಗಳು ಡೇಟ್ ಕೊಟ್ಟರೆ ಮುಂದಿನ ತಿಂಗಳಲ್ಲಿ ಅದನ್ನು
ನಾವು ಶಂಕುಸ್ಥಾಪನೆ ಮಾಡಿ ನಾವು ಸ್ಟಾರ್ಟ್ ಮಾಡಿಕೊಂಡು ಕೆಲಸ ನಾವು ಖಂಡಿತವಾಗಿ ಇವತ್ತು ಮಾಡುವಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನನ್ನು ಸ್ವಲ್ಪ ನೀವು ನೆನಪು ಮಾಡಬೇಕಾಗ ಏನು ಈ ಗಡಿಬಿಡಿಯಲ್ಲಿ ನಾನು ಕೂಡ ಮಾಡ್ತೇವೆ. ನಾನು ಇವತ್ತು ಬೆಳಿಗ್ಗೆ ಬಂದೆ, ಈಗ ಮತ್ತೆ ಹೈದರಾಬಾದ್ ಹೋಗಿ ಮತ್ತೆ ರಾಯಚೂರಿಗೆ ಹೋಗಬೇಕು. ನೀವು ನಾಳೆ 25th ಬೆಂಗಳೂರು ಮಿನಿಸ್ಟ್ರಿಗೆ ಮಾತಾಡ್ತೇನೆ. ಮಾತಾದ ತಕ್ಷಣ ನೀವು ಫಾಲೋಅಪ್ ಮಾಡಿ ನಾವು ಅದನ್ನು ಮಾಡಿದ ಕೆಲಸ ನಾನು ಇವತ್ತು ಮಾಡೋದು ಅದೊಂದು ವ್ಯವಸ್ಥೆ ಮಾಡುವಂತ ಹೇಳಿಕೊಳ್ತಾ, ಬಹುಶಃ ನಾನು ದೀರ್ಘವಾಗಿ ನಾನು ಇವತ್ತು ನಿಮಗೆ ಮಾತಾಡಿದೆ ಅಲ್ಲ. ಈ ಒಂದು ಮತ್ತೊಮ್ಮೆ ಹಂಸ ಮಲಾರ್ ಅವರಿಗೂ ಮತ್ತು ಅವ್ರಿಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ವಿಶೇಷ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಪುರುಷೋತ್ತಮ ಬಿಳಿಮಲೆ ಇವತ್ತು ಅತ್ಯುತ್ತಮವಾದ ಒಂದು ನಮಗೆ ಎಲ್ಲ ರೀತಿಯ ಸಂಪೂರ್ಣವಾದ ಸಹಕಾರ ಕೊಡುವಂಥ ಮತ್ತು ದೊಡ್ಡ ಮಟ್ಟ ಜ್ಞಾನ ಭಂಡಾರ ಅವ್ರು ಬಹುಶಃ ಅವರನ್ನೇ ತಾವು ಇವತ್ತು ಆಹ್ವಾನಿಸಿ ನಮಗೆ ಅತ್ಯಂತ ಗೌರವ ಅಂತ ಕೂಡ ನಾನು ಹೇಳಿಕೊಳ್ತಾ, ನಾನು ವಿಧಾನಸಭೆಯಲ್ಲಿ ಪುಸ್ತಕ ಮೇಳವನ್ನು ಮಾಡಿದ ಸಂದರ್ಭದಲ್ಲಿ ನಮಗೆ ಎಲ್ಲ ರೀತಿಯ ಸಂಪೂರ್ಣ ಸಹಕಾರವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಇವತ್ತು ಕೊಟ್ಟು ಅದನ್ನು ಅತ್ಯಂತ ಯಶಸ್ವಿಗೊಳಿಸುವಲ್ಲಿ ಅವರು ಕೂಡ ಅದಕ್ಕೆ ಪ್ರಮುಖವಾದ ಕಾರಣಕರ್ತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಇತಿಹಾಸಕ್ಕೆ ಒಂದು ಬರೆದಂಥ ಪುಸ್ತಕ ಮೇಲ ಅದು ಆಗ ಯಾರು ಎನಿಸಿರಲಿಲ್ಲ, ನಾನು ಕೂಡ ಎನಿಸಿರಲಿಲ್ಲ. ಅದಕ್ಕೆ ನಾನು ಹೇಳಿದಿಷ್ಟೇ, ನೀವು ಉತ್ತಮವಾದ ಕೆಲಸಕ್ಕೆ ಮುಂದೋಗಿ ಅಲ್ಲಾಹ್ ತಾಲ ದೇವರು ಒಂದಲ್ಲೊಂದು ರೀತಿಯಿಂದ ಅದನ್ನು ಅತ್ಯಂತ ಯಶಸ್ವಿಗೊಳಿಸ್ತಾನೆ ಎಂಬ ನನಗೆ ವಿಶ್ವಾಸ ಮುಖಾಂತರ ನಾವೆಲ್ಲರೂ ಕೂಡ ಮುಂದೆ ಹೋಗುವಂಥ ಕೆಲಸ ನಾವು ಮಾಡುವಂತ ನಾನು ಹೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ, ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನಿಮ್ಮೆಲ್ಲರ ದುವಾ ಆಶೀರ್ವಾದ ಬೇಡಿಕೊಳ್ಳುತ್ತಾ ನಿಮ್ಮೆಲ್ಲರ ಸಹಕಾರ ನಾನು ಇವತ್ತು ಕೇಳಿಕೊಂಡು ಮುಂದಿನ ದಿನದಲ್ಲಿ ಕೂಡ ನಿಮ್ಮ ಈ ರೀತಿಯಾಗಿ ಬೇರೆ ಬೇರೆ ಕೆಲಸ ಇದ್ದ ಸಂದರ್ಭದಲ್ಲಿ ಬಹುಶಃ ನಾವು ಪ್ರತಿನಿಧಿಯಾಗಿ ಸರ್ಕಾರ ಮುಂದೆ ಅದನ್ನು ಮಂಡಿಸಿ ಬಹುಶಃ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ಅತ್ಯಂತ ಯಶಸ್ವಿಯಾಗಿ ನಾವು ಇವತ್ತು ಬರುವಂತ ನಾನು ಇವತ್ತು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿ ರಹಮಾನಿರ್ ರಹೀಂ ಹೇಳುವ ಮೂಲಕ ನಾನು ಉದ್ಘಾಟಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಸೋದರಿಗೆ ನಮಸ್ಕಾರಗಳು. ಥ್ಯಾಂಕ್ ಯು. ಬೇರೆ ಭಾಷೆಯಲ್ಲಿ ಬೇಡಲ್ಲೇ. ಧನ್ಯವಾದಗಳು ಸರ್. ತಮ್ಮ ಅದ್ಭುತವಾದಂತಹ ಪ್ರೇರಣಾ ಮಾತುಗಳಿಂದ ಅಕಾಡೆಮಿಯ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಉತ್ತೇಜನ ನೀಡುತ್ತಾ ಅದೇ ರೀತಿ ಮುಂದೆ ಅಕಾಡೆಮಿಯ ಒಂದು ಭವನ ನಿರ್ಮಾಣ ಆಗಬೇಕು ಅಂತ ಹೇಳುವಂತಹ ಒಂದು ಕಾರ್ಯಕ್ರಮಕ್ಕೆ ನಮಗೆ ಭರವಸೆಯನ್ನು ನೀಡಿ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳು ಹಾಗೂ ವ್ಯವಸ್ಥೆಗಳನ್ನು ಮಾಡ್ತೇವೆ ಅಂತ ಹೇಳುವಂತಹ ಭರವಸೆ ನೀಡಿರುವಂತಹ ನಮ್ಮ ಕರ್ನಾಟಕ ವಿಧಾನಸಭಾಧ್ಯಕ್ಷರಾಗಿರುವಂತಹ ಹಾಜಿ UT ಖಾದರ್ ಫರೀದ್ ಸರ್ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿರುವುದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. അസ്സലാമലൈക്കും. ഒരു ചെറിയ പ്രകടന മറക്കുകാവത്തെ മർഹൂം ಬ್ಯಾರಿಂಗ ಭಾಗ 1 ಅದು ಜಂಡಾಮತ್ತೆ ಮುದ್ರಣ ಇಟ್ಟಿಕ್ಕರು ಆದರೆ ಹಿರಿಯೋ ಪರ್ಸೆಂಟೇಜಿൽ നിങ്ങൾ ಅದರ കൂടെ എടുക്കുക. അത് ಹಿರಿಯೋ ಪರ್ಸೆಂಟೇಜ್ ಆയിട്ടിಕ್ಕರು മറക്കുകാവത്തെ മർഹൂം ಬ್ಯಾರಿಂಗ ಭಾಗ 2 ഇതിൽ 114 ആളുകൾ ചെന്നെങ്കിൽ ಆರೆಲ್ಲ ಸಾಧಕಮಾರುಲ್ಲಾರ ಹಂಗಲ್ಲ ಔತ್ರಂಗ ಅಂಕ್ ஒரு ಕಾಪಿ ನಂಗೆ ಫ್ರೀ ಆയിട്ട് കൊടുക്കുക. ಎಕ್ಸ್ಟ್ರಾ ಬೇರೊಂದು ಕಣ್ಣಿಂಗೆ 20% നിങ്ങൾ ಪರ್ತಲ್ എടുക്ക. ಆರೆಲ್ಲ ಈ ಸಾಧಕಮಾರ ಔತಲ್ ಬಂದ್ರಾರ ಔತ್ರಂಗ ಬಂದ್ರಾರ ಹಂಗ ಪರ್ತಲ್ ಅವ್ರ ಕೌಂಟರ್ಲ್ അവിടെ സിഗ്നേച്ചർ ഇട്ടിട്ട് നിങ്ങളൊരു കോപ്പി എടുക്കണം ನಾನು കേട്ടിട്ടില്ല. ಇനി ನಮಗೆಲ್ಲರಿಗೂ ಆಶಯ ಫಲಕ ಕೆಲ್ಪಾಟಗೂ ಊಡಬಂದನೆಗಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರು ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಹೇಳೋ ನಾನು ಆಶಯ ಭಾಷಣತೆಗಾಯ್ತು ನಾನು ಪೋಡಿಯಂಗೆ ಬಿಳಿಸ್ಕೊಂಡುಲ್ಲೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಒಂದು ಆಶಯ ಭಾಷಣಕ್ಕಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್ ತಮ್ಮನ್ನು ಪ್ರೀತಿಯಿಂದ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದಾರೆ.
ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಸ್ನೇಹಿತರು ಆಗಿರುವ ಶ್ರೀ ಉಮರ್ ಸಾಹೇಬ್ರೆ, ಬಹಳ ಕಾಲದಿಂದ ಜೊತೆಯಾಗಿ ಕೆಲಸ ಮಾಡಿದ ನಮ್ಮ ಕಮ್ಮರಡಿ ಅವರೇ, ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾಗಿರುವ ಗೆಳೆಯ ರಾಜೇಶ್ ಅವರೇ ಮತ್ತು ಎಲ್ಲ ಹಿರಿಯ ಸ್ನೇಹಿತರೆ, ಈ ಪುಸ್ತಕ ಭಾಳ ಈಗಾಗಲೇ ನಮ್ಮ ಖಾದರ್ ಸಾಹೇಬರು ಹೇಳಿದ ಹಾಗೆ ತುಂಬ ಒಳ್ಳೆಯ ಪುಸ್ತಕ ಅದು. ಅದರಲ್ಲಿರುವ ಸುಮಾರು 25-30 ಜನರ ಜೊತೆಗೆ ನಾನು ಮಾತಾಡಿದ್ದುಂಟು, ಕೆಲಸನೂ ಮಾಡಿದ್ದುಂಟು ಸ್ವಲ್ಪ. ವಹಾಬ್ ದೊಡ್ಡಮನೆಯವರು, BM ಇಚ್ಲಂಗೂಡವರು, ಆಮೇಲೆ ನಮ್ಮ ಉಳ್ಳಾಲದ ಶಾಸಕರಾಗಿದ್ದಂಥ, ಆಮೇಲೆ ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿದ್ದಂಥ ಬಹಳ ದೊಡ್ಡ ಸಾಹಿತಿಗಳು, ಖಾಸಿಂ ಉಳ್ಳಾಲ್ ಅವರು, ಇವರೆಲ್ಲ ನಾವು ಜೊತೆಯಾಗಿ ಕೆಲಸ ಮಾಡಿದವರು. ಅಂಥವರ ನೆನಪು ಮಾಸದ ಹಾಗೆ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಬ್ಯಾರಿ ಅಕಾಡೆಮಿ ಈ ಪುಸ್ತಕವನ್ನು ಮಾಡಿದ್ದಕ್ಕೆ ನಾನು ಬ್ಯಾರಿ ಅಕಾಡೆಮಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಕನ್ನಡದಲ್ಲಿ ಮತ್ತು ಬೇರೆ ಅಕಾಡೆಮಿಗಳಲ್ಲಿ ಇಂಥ ಪುಸ್ತಕ ಸ್ವಲ್ಪ ಆಗಿದೆ, ಆದರೆ ಬ್ಯಾರಿ ಅಕಾಡೆಮಿಯಲ್ಲಿ ಮೊದಲ ಬಾರಿಗೆ ಈ ಪುಸ್ತಕ ಬರ್ತಾ ಇದೆ. ಅದನ್ನು ಭಾಳ ಅಚ್ಚುಕಟ್ಟಾಗಿ ನಮಗೆ ಮಾಡಿಕೊಟ್ಟಂಥ ಹಂಸ ಮಲಾರ್ ಅವರು ಪತ್ರಕರ್ತರು, ಸಾಹಿತಿಗಳು, ಸಂಘಟಕರು ಎಲ್ಲವೂ ಆಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆಗಳು. ಇಂಥ ಒಂದು ಕಾರ್ಯಕ್ರಮಕ್ಕೆ ಆಶಯ ಭಾಷಣ ಅಂತ ಏನು ಅಗತ್ಯ ಇಲ್ಲ, ಆದರೆ ಈ ಪುಸ್ತಕಗಳ ಮಹತ್ವ ಮತ್ತು ಅದು ನಮ್ಮನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಒಂದು 2 ಮಾತನ್ನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇತಿಹಾಸ ನಮಗೆ, ಅಂದರೆ ಇತಿಹಾಸದ ವ್ಯಕ್ತಿಗಳು ಮತ್ತು ಇತಿಹಾಸ ವರ್ತಮಾನದಲ್ಲಿ ಬದುಕುತ್ತಿರುವ ನಮಗೆ ಮಾರ್ಗದರ್ಶನ ಮಾಡಬೇಕು, ಆದರೆ ಅದು ಭಾರ ಆಗಬಾರದು. ಇತಿಹಾಸ ನಮಗೆ ಭಾರ ಆದರೆ ನಮ್ಮ ಕಣ್ಣುಗಳು ಮುಚ್ಚುತ್ತವೆ. ಭಾರತದಲ್ಲಿ ಇವತ್ತು ಬೇರೆ ಬೇರೆ ಬಗೆಯ ಚಿಂತನಾ ಕ್ರಮಗಳು ಬೆಳೀತಾ ಇದ್ದಾವೆ. 1992ರ ಅನಂತರ ಹಿಂದುತ್ವದ ಪ್ರಖರ ಬೆಳವಣಿಗೆ ಆಯಿತು, ಅದರ ಜೊತೆಗೆ ಬೇರೆ ಬೇರೆ ಥರದ ಬೆಳವಣಿಗೆಗಳಾಯಿತು, ಜಾಗತೀಕರಣ ಬಂತು. ಇಂಥ ಸಂದರ್ಭದಲ್ಲಿ ನಮಗೆ ಭಾಳ ದೊಡ್ಡ ಸಮಸ್ಯೆ ಆಗಿರೋದು ನಮ್ಮ ಇತಿಹಾಸವೇ. ಈಗ ಕೇಂದ್ರ ಸರ್ಕಾರ CBSE ಇಲೆಕ್ಷನ್ನಿಂದ ತನ್ನ ಪಠ್ಯ ಪುಸ್ತಕದಿಂದ ಮುಘಲ್ ಇತಿಹಾಸವನ್ನೇ ತೆಗೆದುಹಾಕ್ತು. ಅದು ಬೇಡ ಅಂತ. ನೋಡಿ, ಇತಿಹಾಸ ಕೆಲವರಿಗೆ ಭಾರ ಆಗೋದಂದರೆ ಹಾಗೆ, ಆ ಭಾರವನ್ನು ಇಳಿಸಿ ತೆಗೆದು ಬಿಡೋದು. ಇನ್ನು ಕೆಲವರಿಗೆ ಅದು ಎಷ್ಟು ಅನ್ಯಾಯ ಅಂತಂದರೆ, ರಾಮಾಯಣ ಮತ್ತು ಮಹಾಭಾರತದಂಥ ಹಿಂದೂ ಮಹಾಕಾವ್ಯಗಳನ್ನು ಪರ್ಷಿಯನ್ಗೆ ಅನುವಾದ ಮೊದಲ ಬಾರಿಗೆ ಮಾಡಿದ್ದು ಅಕ್ಬರ್ನ ತಾಯಿ. ಶಾಜಹಾನ್ನ ಮಗ 50 ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿ ಆಮೇಲೆ ಅದು ಯುರೋಪಿನ ಬೇರೆ ಬೇರೆ ಭಾಷೆಗಳಿಗೆ ಹೋಯಿತು. ಸೊ ಚರಿತ್ರೆಯಲ್ಲಿ ಭಾರತೀಯ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವಾಗಿರುವಂಥ ರಾಮಾಯಣಗಳು, ಮಹಾಭಾರತಗಳು, ಉಪನಿಷತ್ತುಗಳನ್ನು ಅನುವಾದ ಮಾಡಿದ ಒಂದು ಪ್ರಕ್ರಿಯೆ ಕೂಡ ನಮಗೆ ಬೇಡ ಅಂತಂದರೆ ಕೆಲವರಿಗೆ ಇತಿಹಾಸ ತುಂಬ ಭಾರ ಆಗಿದೆ ಅಂತ ಅರ್ಥ. ಅದಕ್ಕೆ ಗಿರೀಶ್ ಕಾರ್ನಾಡರು ತುಂಬ ಚೆನ್ನಾಗಿ ಹೇಳಿದರು, ಇತಿಹಾಸದ ಧೂಳು ನಮ್ಮ ತಲೆ ಮೇಲೆ ಇರಲಿ, ಆದರೆ ಅದು ನಮ್ಮ ಕಣ್ಣುಗಳನ್ನು ಮುಚ್ಚದಿರಲಿ ಅಂತ. ಧೂಳು ಜಾಸ್ತಿ ಆದರೆ ಕಣ್ಣು ಮುಚ್ಚಿಬಿಡ್ತೀವಲ್ಲ, ಇತಿಹಾಸ ನಮ್ಮ ಕಣ್ಣುಗಳನ್ನು ಮುಚ್ಚದಿರಲಿ ಎಂಬ ಮಾತನ್ನು ಗಿರೀಶ್ ಕಾರ್ನಾಡರು ತಮ್ಮ ನಾಟಕದಲ್ಲಿ ಹೇಳಿದರು, ತುಘಲಕ್ ನಾಟಕದಲ್ಲಿ ಹೇಳಿದರು. ಹೀಗೆ ಇತಿಹಾಸವನ್ನು ಕಟ್ಟುವ, ಅದನ್ನು ವರ್ತಮಾನಕ್ಕೆ ಒಗ್ಗಿಸುವ, ಎಷ್ಟು ಬೇಕೋ ಜವಾಬ್ದಾರಿ ಇದಂದ್ರೆ ಅರ್ಥ ಮಾಡಿಕೊಂಡು ಮುಂದೆ ಹೋಗುವ ಜವಾಬ್ದಾರಿಯನ್ನು ನಾವೆಲ್ಲ ಹೊತ್ಕೊಳ್ಬೇಕಾಗಿದೆ ಇವತ್ತು. ಇಲ್ಲದಿದ್ದರೆ ಇತಿಹಾಸವನ್ನು ವೇಗವಾಗಿ ತಿರುಚುವ, ಅದನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡುವ ಮತ್ತು ಅದರಿಂದ ವರ್ತಮಾನದ ರಾಜಕೀಯವನ್ನು ಬೆಳೆಸುವ ಪ್ರಕ್ರಿಯೆಗಳು ಭಾರತದಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಈಗ ಉದಾಹರಣೆ ಟಿಪ್ಪು, ಎಲ್ಲ ಅರಸರಾಗಿ ಟಿಪ್ಪು ಕೂಡ ಒಬ್ಬ ಶೂರ, ಧೀರ. ಮೊದಲ ಬಾರಿಗೆ ಕರ್ನಾಟಕದ ಗಡಿರೇಖೆಯನ್ನು ಈಗಿರುವ ಉತ್ತರ ಕರ್ನಾಟಕದವರೆಗೆ ಸುಮಾರು 800 ವರ್ಷಗಳಾದ ಮೇಲೆ ಹೊಯ್ಸಳರು ಆಳ್ವಿಕೆಯ ಅನಂತರ
ಕರ್ನಾಟಕ ಒಡೆದೋಯ್ತು, 1200ರಲ್ಲಿ ಒಡೆದೋಯ್ತು. ಆಮೇಲೆ ಕರ್ನಾಟಕ ಏಕೀಕರಣ 1956ರಲ್ಲಿ ಆಯಿತು. ಅಂದರೆ 12ನೇ ಶತಮಾನದಿಂದ 1956ರವರೆಗೆ ಕರ್ನಾಟಕ ಸುಮಾರು 28 ಭಾಗವಾಗಿ ಒಡೆದೋಗಿತ್ತು. ಏಕೀಕರಣ ನಮಗೆ ಬೇಕಾದ್ದೇ ಅದಕ್ಕೆ, ಅದನ್ನೆಲ್ಲ ಒಟ್ಟುಗೂಡಿಸಲಿಕ್ಕೆ. ಈ ಕಾಲಘಟ್ಟದಲ್ಲಿ ಕರ್ನಾಟಕದ ಗಡಿರೇಖೆಗಳನ್ನು ಅತ್ಯಂತ ದೊಡ್ಡದಾಗಿ ವಿಸ್ತರಿಸಿದವ ಟಿಪ್ಪು ಸುಲ್ತಾನ್. ಆದರೆ ಟಿಪ್ಪುವಿನ ಸಾಧನೆಯ ಅನೇಕರಿಗೆ ಇವತ್ತು ಕಣ್ಣಿನ ಧೂಳಾಗಿದೆ, ತಲೆಯ ಭಾರ ಆಗಿದೆ. ನಾವೆಲ್ಲ ಮಾತಾಡಿದರೆ ನಮ್ಮನ್ನು ಅವಾಚ್ಯ ಶಬ್ದಗಳಿಂದ ಬೈತಾರೆ. ಹೀಗೆಲ್ಲ ಆಗ್ತಾ ಇರುವಾಗ ಬ್ಯಾರಿ ಸಮುದಾಯದಲ್ಲಿ ಹುಟ್ಟಿ ಈ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಈ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಕೆಲಸ ಮಾಡಿದಂಥ ಅನೇಕ ಮಹನೀಯರು, ಸುಮಾರು 231ಕ್ಕಿಂತ ಹೆಚ್ಚು ಮಹನೀಯರ ಸಂಕ್ಷಿಪ್ತ ಪರಿಚಯ. ಅದರಲ್ಲಿ ಪುರಾಣದವರು ಇದ್ದಾರೆ. ಉದಾಹರಣೆಗೆ ಬಪ್ಪ ಬ್ಯಾರಿ ಕೂಡ ಇದ್ದಾನೆ. ಹೀಗೆ ಸುಮಾರು 400-500 ವರ್ಷಗಳ ತುಳುನಾಡು ಅಥವಾ ಕರಾವಳಿ ಕರ್ನಾಟಕವನ್ನು ಬೆಳೆಸುವುದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ನೀಡಿದ. ಇದೇನು ಎಕ್ಸಾಗರೇಷನ್ ಅಂತಲ್ಲ, ಯಾಕಂದ್ರೆ ನಾನು ಆರಂಭದಲ್ಲಿ ಹೇಳಿದಾಗೆ ಅನೇಕರ ಜೊತೆ ನಾವೆಲ್ಲ ಕೆಲಸ ಮಾಡಿದ್ವಿ. ಇಚ್ಚಲಂಗೋಡ ಜೊತೆ ವಹಾಬ್ ದೊಡ್ಡ ಮನೆ ನಾನು ಮಂಗಳೂರು ಯೂನಿವರ್ಸಿಟಿ ಇದ್ದಾಗ 3 ದಿವಸಕ್ಕೆ ಒಂದ್ಸರಿ ಬರ್ತಾ ಇದ್ರು. ನಾವೆಲ್ಲ ಮಾತಾಡ್ತಾ ಇದ್ವಿ ಮಾಪಿಳ್ಳಗಳ ಬಗ್ಗೆ, ಬ್ಯಾರಿಗಳ ಬಗ್ಗೆ, ಆಮೇಲೆ ಅರೇಬಿಯನ್ ಸಂಸ್ಕೃತಿಯ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ. ನಾವು ನಮ್ಮ ಅರಿವಿನ ವಲಯಗಳನ್ನು ವಿಸ್ತರಿಸಿದ ಬಹಳ ದೊಡ್ಡ ಕೆಲಸವನ್ನು ವಹಾಬ್ ಆ ಕಾಲದಲ್ಲಿ ಮಾಡಿದರು. ಅವರ ಪುಸ್ತಕ ಈಗ ಅನುವಾದ ಆಗಿ ಬ್ಯಾರಿ ಅಕಾಡೆಮಿ ಅದನ್ನು ಪ್ರಕಟ ಕೂಡ ಮಾಡಿದೆ. ಸೊ ಇದೊಂದು ಅಗತ್ಯವಾದ ಕೆಲಸ ಎಂಬುದರ ಬಗ್ಗೆ ಸಂಶಯ ಇಲ್ಲ. ಆದರೆ ಇಲ್ಲಿಂದ ಮುಂದೆ ಏನು ಎಂಬುದರ ಬಗ್ಗೆ ಒಂದು ಮಾತು ನಾನು ಆಶಯ ಭಾಷಣ ಅಂತ ಹೇಳಿದ್ದರಿಂದ ಹೇಳ್ತಾ ಇರೋದು. ಮುಂದೆ ಹೇಗೆ ಹೋಗಬೇಕು ನಾವು. ಈ ಅರೇಬಿಯನ್ ಸಂಸ್ಕೃತಿ ಅಥವಾ ಅರೇಬಿಕ್ ಸಂಸ್ಕೃತಿ ಅಥವಾ ಇಂಗ್ಲಿಷಲ್ಲಿ ಅದನ್ನು ಅರೇಬಿಕ್ ಕಾಸ್ಮೋಪಾಲಿಸ್ ಅಂತಾರೆ. ರೋನಿಕ್ ನಿಕ್ಕಿ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ, ಟ್ರಾನ್ಸ್ಲೇಟಿಂಗ್ ಇಸ್ಲಾಂ ಅಂತ. ತುಂಬ ಒಳ್ಳೆಯ ಪುಸ್ತಕ, 2011ರಲ್ಲಿ ಪ್ರಕಟ ಆಯ್ತು ಅದು. ಟ್ರಾನ್ಸ್ಲೇಟಿಂಗ್ ಇಸ್ಲಾಂ ಅಂತ. ಇಸ್ಲಾಂ ಎಂಬ ಒಂದು ಧರ್ಮ ಅಥವಾ ಅದಕ್ಕಿಂತ ಪೂರ್ವದ ಅರಬ್ ಕಲ್ಚರ್ ಒಂದು ಕಾಲಕ್ಕೆ ಈಸ್ಟ್ ಅಥವಾ ಪಶ್ಚಿಮದ ಕಡೆಗೆ, ಈಗಿನ ಪಾಕಿಸ್ತಾನ, ಈಗಿನ ಭಾರತ, ಈಗಿನ ಬಾಂಗ್ಲಾದೇಶ, ಜಾವಾ, ಆಮೇಲೆ ಈ ಕಡೆ ಈಸ್ಟ್ ವೆಸ್ಟರ್ನ್ ಕಡೆ ಅಷ್ಟು ಹೋಗಲಿಲ್ಲ ಅದು ಕಾರಣಾಂತರಗಳಲ್ಲಿ. ಯಾಕಂದರೆ ಅಲ್ಲಿ ಅಟ್ಲಾಂಟಿಕ್ ಸಮುದ್ರ ಇದ್ದದ್ದರಿಂದ ಅದು ಹೆಚ್ಚು ಹೋಗಲಿಲ್ಲ. ಆದರೆ ಇಲ್ಲಿ ನಮಗೆ ಅರೇಬಿಯನ್ ಕಂಟ್ರಿಯಿಂದ ಈಗಿನ ಅಫ್ಘಾನಿಸ್ತಾನದ ಮೂಲಕವಾಗಿ ಖೈಬರ್ ಬೋಲಾನ್ ಕಣಿವೆ ದಾಟಿ ಭಾರತಕ್ಕೆ ಬರುವುದು ಮತ್ತು ಭಾರತದಿಂದ ಒಂದು ದೋಣಿ ಹಿಡ್ಕೊಂಡ್ರೆ ಮಲೈಕಾ, ಇಂಡೋನೇಷ್ಯಾದ ಕಡೆ ಹೋಗೋದು ಬಹಳ ಸುಲಭವಾಗಿತ್ತು. ಹಾಗಾಗಿ ಅರೇಬಿಕ್ ಕಲ್ಚರ್ ಏನಿದೆ, ಕ್ರಿಸ್ತಶಕ 1 ಅಥವಾ ಕ್ರಿಸ್ತಶಕ ಪೂರ್ವ 1-2ನೇ ಶತಮಾನದಲ್ಲಿ ಪಶ್ಚಿಮದ ಕಡೆಗೆ ಹೋಗುವುದಕ್ಕಿಂತ ಹೆಚ್ಚಾಗಿ ಪೂರ್ವದ ಕಡೆ ಬಂದು ಎಲ್ಲ ಸಂಸ್ಕೃತಿಯ ಮೇಲೆ ಕೂಡ ತನ್ನ ಪ್ರಭಾವವನ್ನು ಬೀರಿತದೆ. ಬೇಕೋ ಬೇಡೋ ಎಂಬ ಪ್ರಶ್ನೆ ಅಲ್ಲ ಅದು. ಅದು ವ್ಯಾಪಾರಕ್ಕೋಸ್ಕರ ನಮ್ಮ ಕರಾವಳಿ, ನಮ್ಮ ಗೋವಿಂದ ಪೈ ಅವರೆಲ್ಲ ಬರೆದ ಲೇಖನಗಳನ್ನು ನೋಡಿದರೆ ಕರಾವಳಿ ಅರೇಬಿಯನ್ ಕಲ್ಚರ್ನ ಬಹಳ ದೊಡ್ಡ ಸ್ಥಳ ಆಗಿತ್ತು. ಒಂದು ಬಹಳ ಮುಖ್ಯವಾದ್ದು ಏನು ಅಂತಂದರೆ ಇಲ್ಲಿ ಬೆಳೆಯುವ ತೆಂಗಿನಕಾಯಿ, ದೊಡ್ಡದು. ಅದು ದೊಡ್ಡ ತೆಂಗಿನಕಾಯಿಯಿಂದ ಹಗ್ಗ ಮಾಡೋದು ಸುಲಭ. ನೀವು ದಕ್ಷಿಣಕ್ಕೆ ಹೋದರೆ ಕೇರಳ, ಆಮೇಲೆ ಇನ್ನೂ ದಕ್ಷಿಣಕ್ಕೆ ಹೋದರೆ ಶ್ರೀಲಂಕಾ, ಇನ್ನೂ ಆ ಕಡೆ ಹೋದರೆ ಮಲೇಷ್ಯಾ. ನಮಗೆ ಕರಾವಳಿಗೆ ಈಗ ಇರುವ ತೆಂಗಿನಕಾಯಿ ಇದೆಯಲ್ಲ, ಅದು ಬಂದಿದ್ದು ನಮಗೆ ಮಲೇಷ್ಯಾದಿಂದ. ಕ್ರಿಸ್ತ ಪೂರ್ವ 6-7ನೇ ಶತಮಾನದ ಕಥೆ ಇದು. ಆ ತೆಂಗಿನಕಾಯಿ ಸಮುದ್ರದಲ್ಲಿ ತೇಲ್ತಾ ತೇಲ್ತಾ ಶ್ರೀಲಂಕಾಗೆ ಬಂದು, ಅಲ್ಲಿಂದ ಕನ್ಯಾಕುಮಾರಿಗೆ ಬಂದು, ಅಲ್ಲಿಂದ ಕೇರಳ ಗಡಿಗೆ ಬಂದು, ಅಲ್ಲಿಂದ ಮಲಬಾರ್ ಚಂದ್ರಗಿರಿ ನಡಿ ದಾಟುವಾಗ ಆ ತೆಂಗಿನಕಾಯಿನ ಸೈಜ್ ದೊಡ್ಡದಾಯಿತು. ಸಣ್ಣದಿತ್ತು ಅಲ್ಲಿ, ಈಗಲೂ ಸಣ್ಣದೇ. ಮಲೇಷ್ಯಾದ ಅಡಿಕೆ, ಮಲೇಷ್ಯಾದ ತೆಂಗಿನಕಾಯಿ ಎಲ್ಲ ಸಣ್ಣದು. ಆದರೆ ತೆಂಗಿನಕಾಯಿ ಇಲ್ಲಿ ಬರೋದು ಯಾಕಂದರೆ ಈ ಪಶ್ಚಿಮ ಘಟ್ಟದಿಂದ, ಈ ಪಯಸ್ವಿನಿ ನದಿ, ಚಂದ್ರಗಿರಿ ನದಿ ಎಲ್ಲಿಂದ ಬರುತ್ತೆ? ಅದು ಮಡಿಕೇರಿಯಿಂದ ಬರುತ್ತೆ. ಅದು ಅಲ್ಲಿಂದ ಬರುವಾಗ ಸೊಪ್ಪು, ಆಮೇಲೆ ಬೇರೆ ಬೇರೆ ವಸ್ತುಗಳನ್ನು ತರುವುದರಿಂದ ಆ ನೀರು, ಮಳೆಗಾಲದಲ್ಲಿ ಬರುವ ನೀರು ಬಹಳ ಫಲವತ್ತಾದ ನೀರು ಅದು. ಅದರಿಂದ ಅಥವಾ ಈ ಮಣ್ಣಿನ ಭಾಗ್ಯವೋ ಆ ತೆಂಗಿನಕಾಯಿಯ ಸೈಜ್ ದೊಡ್ಡದಾಯಿತು. ಈ ಮಂಗಳೂರು ಕಡೆ ಬಂದಾಗ ಇನ್ನೂ ದೊಡ್ಡದಾಯಿತು. ಮಲ್ಪೆ, ಹೊನ್ನಾವರದವರೆಗೆ, ಭಟ್ಕಳದವರೆಗೆ ಸೈಜ್ ದೊಡ್ಡದು.
ಆಮೇಲೆ ಮಹಾರಾಷ್ಟ್ರದ ಕಡೆ ಹೋದಾಗ ಪುನಃ ಸಣ್ಣದಾಯಿತು. ಅದೊಂದು ತೆಂಗಿನಕಾಯಿ ಮತ್ತು ಕರಾವಳಿ ಕರ್ನಾಟಕ ಅಂತಲೇ ಒಂದು ಲೇಖನ ಬರೆದಿದೆ. ದೊಡ್ಡದಾದ್ದರಿಂದ ಏನಾಯಿತು ಅಂತಂದರೆ ಅದರಿಂದ ಚೆಪ್ಪು ತೆಗೆದು ಹಗ್ಗ ಮಾಡೋದು. ಸಣ್ಣ ವಿಷಯ ಇದು, ಹಗ್ಗ. ಈ ಹಗ್ಗ ಒಂದು ಮಾಡಲಿಕ್ಕೆ ಸುಲಭ. ದೊಡ್ಡ ತೆಂಗಿನಕಾಯಿ ಪಿಲಿಮಂಡೆ ಅಂತ ಹೇಳೋದು ತುಳುವಿನಲ್ಲಿ ನಾವು, ದೊಡ್ಡ ತೆಂಗಿನ ಹಗ್ಗ ಮಾಡೋದು. ಮತ್ತು ಆ ಹಗ್ಗದ ವಿಶಿಷ್ಟತೆ ಏನು ಅಂತಂದರೆ ಅದು ಆ ಕಾಲದಲ್ಲಿ ದೋಣಿ ಕಟ್ಟಲಿಕ್ಕೂ ಆಗ್ತಾ ಇತ್ತು, ಹಾಯಿ ಹಡಗು ಕಟ್ಟಲಿಕ್ಕೂ ಆಗ್ತಾ ಇತ್ತು. ನೋಡಿ, ಕದಂಬರು ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಕಡಲ ಕಾಳಗದಲ್ಲಿ ನಿಷ್ಠಾತರು ಅಂತ ನಾವು ಹೇಳ್ತೀವಿ. ಆ ಕಡಲ ಕಾಳಗದಲ್ಲಿ ಅವರು ಪರಾಕ್ರಮವನ್ನು ತೋರಿಸುವುದಕ್ಕೆ ಕಾರಣ ಕರಾವಳಿಯಲ್ಲಿ ಬೆಳೀತಾ ಇದ್ದಂಥ ಮತ್ತು ಮಾಡಿದಂಥ ಹಗ್ಗ ಕಟ್ಟಬೇಕಲ್ಲ, ಹಾಯಿ ಹಡಗು ಕಟ್ಟಬೇಕು. ಆಮೇಲೆ ಸಮುದ್ರಕ್ಕೆ ಹೋದರೆ ಸಮುದ್ರದ ಒಳಗೆ, ನೇತ್ರಾವತಿಯ ಒಳಗೆ ಬಂದರೆ ಆ ದೋಣಿಗಳನ್ನು ದಡಕ್ಕೆ ಕಟ್ಟಬೇಕು. ಈ ಸಿಹಿ ನೀರು ಮತ್ತು ಉಪ್ಪು ನೀರು ಎರಡಕ್ಕೂ ಕೂಡ ಸಹಾಯ ಮಾಡಬಲ್ಲಂಥ ಒಂದು ಹಗ್ಗ ಈ ಪ್ರದೇಶದ್ದು. ಆದ್ದರಿಂದ ಅರೇಬಿಯನ್ ಕಂಟ್ರಿಯಿಂದ, ಯಾಕಂದರೆ ಅಲ್ಲಿಂದ ಅವರು, ನಾನು ಆಗಲೇ ಹೇಳಿದಾಗ ಈಸ್ಟ್ನ ಕಡೆ ಎಲ್ಲ ಹೋಗಬೇಕಲ್ಲ, ಈ ಹಗ್ಗಕ್ಕೋಸ್ಕರ ಬರ್ತಾ ಇದ್ದು. ತುಂಬ ಸಿಂಬಾಲಿಕ್, ಒಂದು ಮೆಟಾಫರ್ ಥರ ಕಾಣ್ತದೆ. ಒಂದು ಹೇಗೆ ಹಗ್ಗ ಅರೇಬಿಯನ್ ಕಂಟ್ರೀಸ್ ಮತ್ತು ಈ ಕಡೆಯ ಪೂರ್ವದ ದೇಶಗಳನ್ನು ಬಂಧಿಸಿತು, ತನ್ನ ಹಗ್ಗದ ಮೂಲಕ ಬಂಧಿಸಿತು ಎಂಬುದು ಒಂದು ಒಳ್ಳೆಯ ಮೆಟಾಫರ್. ಏನೇ ಇರಲಿ, ನೀವು ಇಲ್ಲಿ ಕಾಸರಗೋಡು ಹತ್ತಿರ ಹೋದರೆ ಅಲ್ಲಿ ಜೇಡಿ ಮಣ್ಣು ಸಿಗ್ತದೆ. ನಮ್ಮ ಸುಳ್ಯ ಕಡೆ ಜೇಡಿ ಮಣ್ಣು ಬಿಳಿಯದು. ಈ ಕಾಸರಗೋಡು ಕಡೆ ಮುರ ಕಲ್ಲಿದೆ ನೋಡಿ, ಆ ಮುರ ಕಲ್ಲು. ಮತ್ತು ಇನ್ನೂ ಸ್ವಲ್ಪ ದಕ್ಷಿಣಕ್ಕೆ ಹೋದರೆ, ಈಗಲೂ ನಮ್ಮನ್ನೆ ಬೇಕಲ್ ಕೋಟೆಗೆ ಹೋಗಿದ್ದೆ, ಈಗ ಒಂದು ವಾರದ 10 ದಿವಸದ ಹಿಂದೆ ಹೋದಾಗ ನೋಡಿದ್ದೆ ನಾನು. ಅಲ್ಲಿ ಈಗಲೂ ಸಿಗುತ್ತಿರುವ ಜೇಡಿ ಮಣ್ಣು ಅದು ಸ್ವಲ್ಪ ಕೆಂಪು ಮಿಶ್ರಿತ, ಪೂರ್ಣ ಬಿಳಿ ಅಲ್ಲ ಅದು. ಇದು ಕೆಂಪು ಮಿಶ್ರಿತ ಆದ್ದರಿಂದ ಇದ್ದಕ್ಕಿದ್ದಾಗೆ ಅದಕ್ಕೆ ಕ್ರಿಸ್ತಶಕ ಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 4ನೇ ಶತಮಾನದ ಒಂದು 700 ವರ್ಷಗಳವರೆಗೆ ಇಡೀ ಜಗತ್ತಿನಿಂದ ಡಿಮಾಂಡ್ ಬಂತು. ಆ ಡಿಮಾಂಡ್ ಬಂದಿದ್ದು ಮಲಬಾರ್ನಲ್ಲಿ ಸಿಗುವ ಕೆಂಪು ಜೇಡಿ ಮಣ್ಣು. ಅದರಿಂದ ಗ್ರೀಕ್ನ, ರೋಮ್ನ, ಅರೇಬಿಯಾದ ಅರಸು ಮನೆತನಗಳ ಮನೆ ಒಳಗಡೆ ಹೂವಿಡಲು ಬಳಸುತ್ತಿರುವ ಹೂದಾನಿಗಳನ್ನು ಮಾಡಲಾಯಿತು. ಆ ಹೂದಾನಿಗೆ ಬಣ್ಣ ಕೊಡಬೇಕಾಗಿಲ್ಲ, ಯಾಕಂದ್ರೆ ಜೇಡಿ ಮಣ್ಣೆ ಗಟ್ಟಿ ಇದೆ. ಈಗ ಜೇಡಿ ಮಣ್ಣ ಅದು ವೈಟ್ ಅಥವಾ ಕೆಂಪನ್ನು ತೆಗೆದು ಅದರಿಂದ ನೀರನ್ನು ತೆಗೆದು ಒಣಗಿಸಿ ಬಿಟ್ಟರೆ ಅದು ಶತಮಾನಗಳ ಕಾಲ ಬಳತದೆ. ನಮ್ಮ ಹರಪ್ಪ ಮೊಹೆಂಜೊದಾರಲ್ಲಿ ಸಿಕ್ಕಿದ ಅನೇಕ ಆರ್ಟಿಫ್ಯಾಕ್ಟ್ಸ್ ಅಂತ ಹೇಳ್ತೀವಲ್ಲ, ಅದು ಜೇಡಿ ಮಣ್ಣಿನಿಂದ ಮಾಡಿದ್ದು, ಅದು ಅಷ್ಟು ಗಟ್ಟಿ ಅದು. ಸೊ ಹೀಗೆ ಇಲ್ಲಿರುವ ರಿಸೋರ್ಸ್ಗಳಿಂದ, ಸಂಪತ್ತಿನಿಂದ ಅರೇಬಿಯನ್ಸ್ ಇಲ್ಲಿ ಬಂದರು. ಮುಂದಿನ ಕತೆ ನಿಮಗೆ ಗೊತ್ತಿದೆ. ನೆಲೆ ನಿಂತರು, ಸ್ಥಳೀಯ ಹೆಣ್ಣು ಮಕ್ಕಳನ್ನು ಮದುವೆ ಆದರು, ಭಾಷೆಯನ್ನು ಕಲ್ತರು, ಬ್ಯಾರಿ ಭಾಷೆ ಉಗಮ ಆಯಿತು, ಹೀಗೆಲ್ಲ ಆಯಿತು. ಬಟ್ ಇಂಟ್ರೆಸ್ಟಿಂಗ್ಲಿ ನಾವು ಇವತ್ತು ನೋಡಬೇಕಾದ್ದು ಅಥವಾ ಭಾರತ ದೇಶಕ್ಕೆ ಹೇಳಬೇಕಾದ್ದು ಯಾವುದು ಅಂತಂದರೆ, ಈ ಕಾಸ್ಮೋಪೋಲಿಸ್ ಆಗಿದ್ದಂಥ ಒಂದು ಅರೇಬಿಯನ್ ಕಲ್ಚರ್ ಅದು ಆರಂಭಿಕ ಹಂತದಲ್ಲಿ, ಯಾಕಂದರೆ ಅದಕ್ಕೊಂದು ಧಾರ್ಮಿಕ ಕವಚ ಇರೋದರಿಂದ ಅದಷ್ಟು ಸುಲಭದಲ್ಲಿ ಬದಲಾಗಲ್ಲ. ಅದು ಧಾರ್ಮಿಕ ಕವಚ ಇದ್ದಾಗ ಅಷ್ಟು ಸುಲಭದಲ್ಲಿ ಬದಲಾಗಲ್ಲ. ಆದರೆ ನಿಧಾನವಾಗಿ ಈ ಕಾಸ್ಮೋಪೋಲಿಸ್ ಮಂಗಳೂರಿಗೆ ಬಂದಾಗ, ದಕ್ಷಿಣ ಕೇರಳಕ್ಕೆ ಹೋದಾಗ, ಮಲೈಕಾ, ಇಂಡೋನೇಷ್ಯಾಕ್ಕೆ ಹೋದಾಗ ಅದು ತನ್ನ ಕಾಸ್ಮೋಪೋಲಿಸ್ ಆದಂಥ ಒಂದು ಗುಣವನ್ನು ಕಳ್ಕೊಳ್ತಾ ರೀಜನಲೈಸ್ ಆಯ್ತು. ನಮ್ಮ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಾವು ಮಾಡಬೇಕಾದ ಕೆಲಸ, ಹೇಗೆ ಕಾಸ್ಮೋಪಾಲಿಸ್ ಆದಂಥ ಇಸ್ಲಾಂ ಧರ್ಮ ಇರಲಿ, ಅರೇಬಿಕ್ ಕಲ್ಚರ್ ಇರಲಿ, ಎರಡೂ ಕೂಡ ರೀಜನಲೈಸ್ ಆದ ಬಗೆ ಇದೆಯಲ್ಲ, ಅದು ರೀಜನಲೈಸ್ ಆದಾಗ ಎಷ್ಟೋ ಬಾರಿ ಅದು ಮೂಲದಲ್ಲಿ ಏನು ಹೇಳ್ತಾ ಇದೆಯೋ ಅದಕ್ಕಿಂತ ಬಹಳ ದೂರ ಬಂದುಬಿಟ್ಟಿದೆ. ಅದು ಹೇಳೋದು ಅದನ್ನೇ, ನಾವು ನಮ್ಮಂಥವ್ರು ಸಾಮಾನ್ಯ ಜನ ಹೇಳೋದು ಅವರು ಅಲ್ಲಿಂದ ಬಂದವರು ಅಂತ. ಆದರೆ ಅಲ್ಲಿ ಬಂದವರಿಗೂ ಇಲ್ಲಿರುವವರಿಗೂ ಸಂಬಂಧವೇ ಇಲ್ಲ ಸಾಂಸ್ಕೃತಿಕವಾಗಿ, ಯಾಕಂದರೆ ಅದು ತುಂಬ ಭಿನ್ನವಾಗಿ ಮರುಸೃಷ್ಟಿಯಾಗಿರ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಹಿತ್ಯ, ಭಾಷೆ, ಧರ್ಮ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆದಂಥ ವಿಷಯಗಳು. ಅದನ್ನು ನಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಬೇಕು. ಉದಾಹರಣೆಗೆ ಕಾಸಿಂ ಉಳ್ಳಾಲ್ ಅವರು ಬರೆದ ತರವಾಡು, ಅದು ಒಳ್ಳೆ ಕಾದಂಬರಿ. ಅದು 3 ತಲೆಮಾರಿನಲ್ಲಿ ಆ ಇಸ್ಲಾಂ ಕಲ್ಚರ್ ಹೇಗೆ ಬೆಳೆದು ಬಂತು ಮತ್ತು ಆ 3 ತಲೆಮಾರಿನಲ್ಲಿ ಆ ಸಂಸ್ಕೃತಿಯಲ್ಲಿ ಬದುಕಿದಂಥ ಕುಟುಂಬದ ಜನರು ಬೇರೆ ಧರ್ಮದ ಜೊತೆಗೆ ಬೇರೆ ಜನರ ಜೊತೆ ಮಾಡಿಕೊಂಡ ಸಂಬಂಧಗಳು ಯಾವುದು ಎಂಬುದನ್ನು ಹೇಳ್ತದಲ್ಲ, ಅದು ರೀಜನಲೈಸೇಷನ್ ಆಫ್ ಕಾಸ್ಮೋಪಾಲಿಟನ್ ಕಲ್ಚರ್, ಅರೇಬಿಕ್ ಕಾಸ್ಮೋಪಾಲಿಟನ್ ಕಲ್ಚರ್ ಅಂತ ಏನು ಹಿಂದಿನವರು ಹೇಳ್ತಾ ಇದ್ರಲ್ಲ, ರೋನಿಕ್ ನಿಕ್ಕಿ ಮೊದಲಾದವರೆಲ್ಲ ಹೇಳ್ತಾರಲ್ಲ, ಅದು ರೀಜನಲೈಸ್ ಆದ್ದನ್ನು ಅದ್ಭುತವಾಗಿ ಹೇಳುವ ಒಂದು ಕಾದಂಬರಿಯನ್ನು ಕಾಸಿಂ ಉಳ್ಳಾಲ್ ಬರೀತಾರೆ. ಅಥವಾ ನಮ್ಮ ಮೊಹಮ್ಮದ್ ಕುಳಾಯಿ ಅವರು ಬರೆದ ಕಾದಂಬರಿ, ಅದರಲ್ಲಿ
ಬ್ಯಾರಿ ಸಮುದಾಯ ಮತ್ತು ಬಂಟು ಸಮುದಾಯ ಹೇಗೆ ಪರಸ್ಪರ ಏನು ಹೊಕ್ಕು ಬಳಕೆ ಇಟ್ಟುಕೊಂಡು ಒಂದು ಕಲ್ಚರನ್ನು ನಿರ್ಮಾಣ ಮಾಡಿತು ಅಂತ ಬಹಳ ಅದ್ಭುತವಾದ ಕಾದಂಬರಿ. ಸೊ ಸಾಹಿತಿಗಳು ಏನು ಮಾಡ್ತಾರೆ ಅಂದರೆ ಕಾಸ್ಮೋಪಾಲಿಸ್ ಆಗಿದ್ದಂತ. ಇದನ್ನು ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದರೆ, ಈ ಮುಸಲ್ಮಾನರ ಬಗ್ಗೆ ಕಮೆಂಟ್ ಮಾಡುವ ಬಲಪಂಥೀಯರು ಅಥವಾ ಮತಾಂಧರು ಇದ್ದಾರಲ್ಲ, ಅವರು ಇನ್ನೂ ಕೂಡ ಇಸ್ಲಾಂ ಧರ್ಮವನ್ನು ಕಾಸ್ಮೋಪಾಲಿಸ್ ಆಗಿಯೇ ನೋಡ್ತಾರೆ. ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿ, ಅವ್ರನ್ನ ಅಲ್ಲಿಗೆ ಕಳಿಸಿ, ಅವ್ರನ್ನ ಇಲ್ಲಿಗೆ, ಅವರಿಗೆ ಇವರಿಗೆ ಯಾವ ಸಂಬಂಧ ಇಲ್ಲ. ಇದು ಇಲ್ಲಿಯ ಕಲ್ಚರ್, ಇಲ್ಲಿಯ ಕಲ್ಚರೇ ಅದು. ಅದನ್ನು ಈ ಲೇಖನಗಳಲ್ಲಿ ಇದೆ. ಆಮೇಲೆ ಬ್ಯಾರಿ ಪುಸ್ತಕ ಒಂದು ಅಕಾಡೆಮಿ ಪ್ರಕಟ ಮಾಡಿದಲ್ಲಿ ಕೂಡ ಸಾಕಷ್ಟು ವಿವರ ಇದೆ. ಆದ್ದರಿಂದ ಈ ರೀಜನಲೈಸೇಷನ್ ಆಫ್ ದ ಕಾಸ್ಮಿಕ್ ಕಲ್ಚರ್, ವಿಶ್ವವ್ಯಾಪಿಯಾಗಿ ಹರಡಿದಂಥ ಒಂದು ಕಲ್ಚರ್, ಅದು ರೀಜನಲೈಸ್. ಇದು ಬಹಳ ಇಂಪಾರ್ಟೆಂಟ್. ಯಾಕಂತಂದರೆ ಅಷ್ಟು ಸುಲಭದಲ್ಲಿ ಇದು ರೀಜನಲೈಸ್ ಆಗಲ್ಲ ಎಂಬುದು ನಮಗೆ ಗೊತ್ತಿರಬೇಕು. ಈಗ ನೋಡಿ, ಕ್ರಿಶ್ಚಿಯನ್ಸ್ 1846ರಲ್ಲಿ ಮೊದಲ ಬಾರಿಗೆ ಇದೇ ಮಂಗಳೂರಿನಲ್ಲಿ ಬಾಸಲ್ ಮಿಷನಲ್ಲಿ ಇದೇ ಜಾಗದಲ್ಲಿ, ನಾವು ಯಾವ ಜಾಗದಲ್ಲಿ ನಿಂತಿದ್ದೇವೋ ಇದೇ ಜಾಗದಲ್ಲಿ ಬೈಬಲನ್ನು ತುಳುಗೆ ಅನುವಾದ ಮಾಡಿದರು. ಆವಾಗ ದೊಡ್ಡ ಪ್ರತಿಭಟನೆ ಬಂದಿತ್ತು. ಬೈಬಲ್ ಅಂತ ದೇವರ ಮಾತನ್ನ ಸ್ಥಳೀಯ ಜನರ ಭಾಷೆಗೆ ನೀವು ಯಾಕೆ ತರ್ತೀರಿ, ಅದರಿಂದ ದೇವರ ಮಾತಿಗೆ ಅವಮಾನ ಆಗ್ತದೆ. ನೋಡಿ, ಇದೊಂದು ಚರ್ಚೆ ಬಂದಿತ್ತು. ಇದು ಯುರೋಪಿನ ಭಾಷೆಗಳಿಗೆ ಬೈಬಲ್ ಹೋದಾಗಲೂ ಕೂಡ ದೊಡ್ಡ ಚರ್ಚೆ ಆಗಿತ್ತು. ಅಲ್ಲಿ ಬಿಡಲಿಲ್ಲ. ದೇವ ಭಾಷೆ, ಅದು ದೇವ ಭಾಷೆಯನ್ನು ಸ್ಥಳೀಯ ಜನರ ಭಾಷೆಯಲ್ಲಿ ನೀವು ಯಾಕೆ ಹೇಳಿ ಆ ಭಾಷೆಯ ಘನತೆಯನ್ನು ಕಮ್ಮಿ ಮಾಡ್ತೀರಿ ಅಂತ ಜಗಳ ನಡೀತು. ಆದರೆ ಕ್ರಿಶ್ಚಿಯನ್ ಮಿಷನರಿಗಳು ಅದು ಹೇಗಾದರೂ ಇರಲಿ, ನಾವು ಸ್ಥಳೀಯ ಭಾಷೆಯಲ್ಲಿ ಸ್ಥಳೀಯ ಜನರಿಗೆ ದೇವರ ವಾಕ್ಯವನ್ನು ಹೇಳಲೇಬೇಕು ಅಂತ ಬೈಬಲನ್ನು ತುಳುಗೆ ಅನುವಾದ ಮಾಡಿಕೊಟ್ರು. ದೊಡ್ಡ ಕೆಲಸ. ನಾವು ಇದನ್ನು ಹಿಂದೂ ಧರ್ಮದ ಜೊತೆ ಹೋಲಿಸಿ ನೋಡಿ. ನಮ್ಮಲ್ಲಿ ವೇದಗಳು, ಉಪನಿಷತ್ತುಗಳು, ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಜನಭಾಷೆಗೆ ಬಂದದ್ದು ಈಗ 25, 30, 40 ವರ್ಷದಲ್ಲಿ, ಅಥವಾ ಹೆಚ್ಚಂದ್ರೆ ಕಳೆದ ಶತಮಾನದಲ್ಲಿ, 21ನೇ ಶತಮಾನದಲ್ಲಿ. ಆದರೂ ಎಲ್ಲ ಕೃತಿಗಳು ತುಳುಗೆ ಬರಲಿಲ್ಲ. ನೋಡಿ, ತುಳುಗೆ ಬರಲಿಲ್ಲ. ಯಾಕಂದ್ರೆ ಸಾಮಾನ್ಯ ಜನರ ಭಾಷೆ, ಅದರಲ್ಲಿ ದೇವ ಭಾಷೆ, ಸಂಸ್ಕೃತ ದೇವ ಭಾಷೆ, ಬೈಬಲದು ದೇವ ಭಾಷೆ. ನೀವು ಅದರ ಅಂದ್ರೆ ರೀಜನಲೈಸ್ ಆಗೋದಕ್ಕೆ ಮತಾಂಧರು ಬಿಡೋಲ್ಲ ಎಂಬುದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ. ಬಿಡಲ್ಲ. ಅದನ್ನು ಒಡೆದು ಯಾರು ರೀಜನಲೈಸ್ ಆಗ್ತಾರಲ್ಲ, ಅವರು ಆ ಸಂಸ್ಕೃತಿಯ ಭಾಗ ಆಗ್ತಾರೆ. ಕರಾವಳಿಯ ಮುಸಲ್ಮಾನರು ಕರಾವಳಿಯವರೇ, ಮಂಗಳೂರಿನವರೇ, ಕರ್ನಾಟಕದವರೇ ಅಂತ ನಾವು ಹೇಳುವುದು ಯಾಕೆ ಅಂತಂದ್ರೆ, ಆ ಕಾಸ್ಮೋಪಾಲಿಸ್ ಕಲ್ಚರನ್ನು ಇಟ್ಟುಕೊಂಡು ಕೂಡ ಸಂಪೂರ್ಣ ರೀಜನಲೈಸ್ ಆಗಿ. ನಾನು ಬೆಳಿಗ್ಗೆ ಬ್ಯಾರಿ ಭಾಷೆಯಲ್ಲಿ ಒಬ್ಬರ ಹತ್ರ ಮಾತಾಡಿದಾಗ ಕೋಣ ಎಂಬ ಪದಕ್ಕೆ ಅವ ಗೋಣ ಅಂತ ಬಳಸಿದೆ. ನಾನು ಹೇಳಿದೆ ತುಳು ಅಲ್ವ ಅಂತ. ಹೌದು, ತುಳು ಇಲ್ಲ ಅಂತ. ನೋಡಿ, ಅದು ಭಾಷೆ ರೀಜನಲೈಸ್ ಆಗೋದು ಅಂದರೆ ಹಾಗೆ. ಅಣ್ಣ, ತಮ್ಮ, ಅಪ್ಪ, ಇದೆಲ್ಲ ಬ್ಯಾರಿ ಭಾಷೆಯಲ್ಲಿ ಕೂಡ ಹಾಗೆ ಬಳಕೆ ಆಗ್ತದೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಮುಖ್ಯವಾಗಿ ಅದಕ್ಕೆ ನೋಡಿ, ಹಿಂದೂ ಧರ್ಮದಲ್ಲಿ ಅದು ಈಗ ಬರ್ತಾ ಇದೆ ಅಷ್ಟೇ ದೇವಭಾಷೆ. ಈಗ ನೋಡಿ, ಯಕ್ಷಗಾನವರು, ನಾನೆಲ್ಲ ಯಕ್ಷಗಾನದಲ್ಲಿ ವೇಷ ಮಾಡೋರೆ, ಅವರು ಕೃಷ್ಣನ ವೇಷ ಹಾಕಿ, ರಾಮನ ವೇಷ ಹಾಕುವಾಗ ಅವರು ಕೋಟ್ ಮಾಡುವುದು ಸಂಸ್ಕೃತ ಶ್ಲೋಕಗಳನ್ನೇ. ಅವರು ಪಂಪ ಹೇಳಿದ್ದನ್ನು, ವಚನಗಳನ್ನು ಕೋಟ್ ಮಾಡೋದಿಲ್ಲ. ಯಾಕೆ? ನಮ್ಮ ಜಗತ್ತಿಗೆ ಅನುಗುಣವಾದಂಥ ನಮ್ಮ ಭಾಷೆಯಲ್ಲಿ ಸೃಷ್ಟಿಯಾದಂಥ ಅಥವಾ ಬ್ಯಾರಿ ಭಾಷೆಯ ಒಂದು ಒಳ್ಳೆಯ ಗಾದೆಯನ್ನ ಯಾಕೆ ಕೃಷ್ಣ ಹೇಳುವುದಿಲ್ಲ, ಯಾಕೆ ರಾಮ ಹೇಳುವುದಿಲ್ಲ? ಅಂದರೆ ಅದು ಜನಭಾಷೆ ಅಲ್ವಾ? ಅದರ ಹಿಂದೆ ಒಂದು ತರ್ಕ ಇರ್ತದೆ. ಏಕಂತಂದ್ರೆ ಜನಭಾಷೆ ಸಾಮಾನ್ಯ ಭಾಷೆ, ಅದರಲ್ಲಿ ದೇವ ಭಾಷೆಯನ್ನು ತರಬಾರ್ದು ಅಂತ. ಆದ್ದರಿಂದ ದೇವ ಭಾಷೆ ಅಂತ ದೇವರ ಭಾಷೆ, ನಮ್ಮ ಭಾಷೆಯನ್ನು ದೇವರ ಭಾಷೆ ಮಾಡುವುದು ನಾವೇ, ಅದು ಜನಗಳಿಗೆ ಬಾರದಾಗೆ ಮಾಡುವುದು ನಾವೇ. ಯಾರು ಈ ಪ್ರಕ್ರಿಯೆಯನ್ನು ಮೀರಿ ನಿಲ್ತಾರಲ್ಲ, ಅವರು ಸ್ಥಳೀಯರಾಗ್ತಾರೆ, ಸಂಸ್ಕೃತಿಯನ್ನು ಬೆಳೆಸ್ತಾರೆ, ಭಾರತಕ್ಕೆ ಒಂದು ಆದರ್ಶ ಕೂಡ ಆಗ್ತಾರೆ. ಇದು ಕಾಸ್ಮೋಪಾಲಿಟನ್ ಕಲ್ಚರ್ ಅಂತ ನಾವು ಏನು ಹೇಳ್ತೀವಲ್ಲ, ಅದನ್ನು ಒಡೆದು ರೀಜನಲೈಸ್ ಆಗುವಂಥದ್ದು. ಈಗ ಕಾಡಂಕಲ್ ಬಹಳ ಒಳ್ಳೆಯ ಕಾದಂಬರಿ. ಅದು ಬಂಟ್ರ ಕಾಡಂಕಲ್ ಮನೆ, ನಮ್ಮ ಕುಳಾಯಿ ಅವರದ್ದು. ಅದಕ್ಕೆ ನಾನು ಅವರನ್ನು ಕಳೆದ ವರ್ಷ ಬ್ಯಾಂಗ್ಳೂರ್ ಲಿಟ್ರರಿ ಫೆಸ್ಟಿವಲಿಗೆ ಕರೆಸಿದೆ, ಬಂದು ಮಾತಾಡಿ ಸರ್, ಅದು ಚೆನ್ನಾಗಾಗ್ತದೆ. ಹಾಗಾಗಿ ಇದೆಲ್ಲ ಸಮಸ್ಯೆಗಳು, ಜಿಗ್ಗುಗಳು ಹಾಗೆ ಇದೆ. ಆದರೆ ಇಂಟ್ರೆಸ್ಟಿಂಗ್ಲಿ ರೀಜನಲೈಸ್ ಆಗುವುದು ನಮಗೆ ಗೊತ್ತಿಲ್ಲದಾಗೆ ಆಗ್ತಾ ಇರ್ತದೆ. ಅದನ್ನು ನಮ್ಮ ಹೊಸ ತಲೆಮಾರಿನವರು ಹಿಡಿದು ಅಭ್ಯಾಸ ಮಾಡಿದಷ್ಟು ಒಳ್ಳೆಯದು. ಉದಾಹರಣೆಗೆ, ಈಗ ವ್ಯಾಸನ ಭಾರತ ಸಂಸ್ಕೃತದಲ್ಲಿದೆ, ನಮಗೆ ಯಾರಿಗೂ ಗೊತ್ತಿಲ್ಲ, ನಾವು ಯಾರು ಓದಿಲ್ಲ. ಆದರೆ ವ್ಯಾಸನ ಭಾರತದ ಒಂದು ಪಾತ್ರ, ಕ್ಯಾರೆಕ್ಟರ್ ದ್ರೌಪದಿ ಅಂತ ಇದ್ರೆ, ನೀವು ಬೆಂಗಳೂರಿನಲ್ಲಿ ಕರಗ ನೋಡಿದ್ರೆ, ಸಾಹೇಬರಿಗೆ ಗೊತ್ತಿರ್ತದೆ, ಕರಬ ನೋಡಿದ್ರೆ, ಆ ಕರಗದ ಒಳಗಡೆ
ಇದು ಏನು ಅಂತ ಕೇಳಿದರೆ ಇದು ದ್ರೌಪದಿ ಅಂತಾರೆ. ನೋಡಿ ರೀಜನಲೈಸ್ ಹೆಂಗೆ ಆಯಿತು ಅಂತ. ಈಗ ಮಹಾಭಾರತದ ಒಂದು ದೊಡ್ಡ ಕ್ಯಾರೆಕ್ಟರ್ ಪಾತ್ರ, ಸಾಮಾನ್ಯ ಜನಕ್ಕೆ ನಿಲುಕದೇ ಇರುವ ಸಂಸ್ಕೃತದಲ್ಲಿ ಬರೆದಂಥ ಒಂದು ಮಹಾಕಾವ್ಯದ ಒಂದು ಕ್ಯಾರೆಕ್ಟರ್ ಬೆಂಗಳೂರಿನ ಒಂದು ಜಾತ್ರೆಯಲ್ಲಿ ಒಂದು ಪಾತ್ರೆ ಒಳಗೆ ಕೂತು ಬಿಡ್ತಾರೆ. ಕೇಳಿದ್ರೆ ಇದು ಏನು ಅಂತ ಕೇಳಿದ್ರೆ ದ್ರೌಪದಿ ಅಂತಾರೆ. ಇದನ್ನು ಸ್ವಲ್ಪ ಮುಂದೆ ಮಾಡಿ ನೀವು ತಮಿಳುನಾಡು ಮಧುರೈ ಕಡೆ ಹೋದರೆ ಅಲ್ಲಿ ದ್ರೌಪದಿ ಅಮ್ಮನ್ ದೇವಸ್ಥಾನ ಇದೆ. ತಮಿಳುನಾಡಿಂದ ಬಂದವರು ಯಾರಾದ್ರೂ ದೊಡ್ಡ ದೇವಸ್ಥಾನ. ಆ ದ್ರೌಪದಿ ಅಮ್ಮನ್ ನಮ್ಮಲ್ಲಿ ಸಿರಿ, ಕಲ್ಕುಡ, ಕಲ್ಲುರ್ಟಿ ಮೊದಲಾದಂಥ ಲೋಕಲ್ ದೈವಗಳು ಏನಿದೆಯೋ ಹಾಗೆ ಅದೊಂದು ದೊಡ್ಡ ದೈವ. ಕಾಯಿಲೆ ಬಂದರೆ, ಮಕ್ಕಳಾಗದಿದ್ದರೆ ಆಶೀರ್ವಾದ ಮಾಡುವ ದೈವ. ಸುಮ್ಮನೆ ಯೋಚನೆ ಮಾಡಿ, ಒಂದು ಕಾಸ್ಮೋಪಾಲಿಟನ್ ಆಗಿ ದೇವಭಾಷೆಯಲ್ಲಿ ರಚಿತವಾದಂಥ ಒಂದು ಪಾತ್ರ ಹೇಗೆ ರೀಜನಲೈಸ್ ಆಗಿ ತಮಿಳುನಾಡಿಗೆ ಹೋಗುವಾಗ ಒಂದು ದೈವವಾಗಿ ಒಂದು ಮಡಕೆ ಒಳಗೆ ಕೂತುಕೊಂಡು ಜನಗಳನ್ನು ಆರಾಧಿಸುವ, ಬೇರೆ ಯಾವ ಪಾತ್ರಗಳು, ಕುಂತಿ ಆಗಲಿಲ್ಲ, ಧರ್ಮರಾಯನೂ ಆಗಲಿಲ್ಲ, ಭೀಮನೂ ಆಗಲಿಲ್ಲ, ಯಾರೂ ಆಗಲಿಲ್ಲ, ಆದದ್ದು ದ್ರೌಪದಿ. ಯಾಕೆ ಎಂಬುದು ಬೇರೆ ಪ್ರಶ್ನೆ. ಅದು ಆದರೆ ಆಗಿದೆ. ಅದು ಬಯಲಾಟದಂತ ಕಡೆ ಬಂದಾಗ ನೀವು ತಿರುಕೊತ್ತಿನಲ್ಲಿ ದ್ರೌಪದಿ ವಸ್ತ್ರಾಪರಣ ಆಗಬೇಕು. ದ್ರೌಪದಿ ವಸ್ತ್ರಾಪರಣ, ಆ ದ್ರೌಪದಿ ವಸ್ತ್ರಾಪರಣ ಡಿಸ್ರೋಬಿಂಗ್ ದ್ರೌಪದಿ ಅಂತ ಹೇಳ್ತೀವಿ. ಡಿಸ್ರೋಬಿಂಗ್ ದ್ರೌಪದಿಯ ಮಾಡುವವನು ಯಾರು? ದುಶ್ಯಾಸನ. ಆ ದುಶ್ಯಾಸನ ನೀವು ಮಧುರೆ ಹತ್ರ ಹೋಗಿ ನೋಡಿದ್ರೆ ಅವ ಬೆಳಿಗ್ಗೆದ್ದು ದ್ರೌಪದಿ ದೇವಸ್ಥಾನಕ್ಕೆ ಹೋಗಿರ್ತಾನೆ. ಹೋಗಿ ದ್ರೌಪದಿಗೆ ಕೈ ಮುಗಿತಾನೆ, ಅಮ್ಮ ಇವತ್ತು ನಂದು ತೆರುಕೊತ್ತು, ನಂದೊಂದು ದುಶ್ಯಾಸನ ಪಾತ್ರ ಉಂಟು, ನೀನು ನನಗೆ ಆಶೀರ್ವಾದ ಮಾಡಬೇಕು ಅಂತ. ನಾವೆಲ್ಲ ಯಕ್ಷಗಾನ ವೇಷ ಮಾಡಿದ್ರೆ ದೇವ್ರಿಗೆ ಕೈ ಮುಗಿದು ಬರ್ತೀವಿ, ಇವತ್ತು ನನ್ನ ವೇಷ ಒಳ್ಳೇದಾಗಲಿ ಅಂತ. ಅವ ಹೋಗ್ತಾನೆ, ದ್ರೌಪದಿಗೆ ಕೈ ಮುಗಿದು ಬರ್ತಾನೆ. ರಾತ್ರಿ ಈಗ ಸ್ಟೇಜಿಯಲ್ಲಿ ಕೌರವ ಹೇಳ್ತಾನೆ, ಹೋಗಿ ದ್ರೌಪದಿಯ ಸೀರೆ ಎಳಿ ಅಂತ. ನೋಡಿ ಬೆಳಿಗ್ಗೆ ಕೈ ಮುಗಿದು ಬಂದಿದ್ದಾನೆ, ಸಾಯಂಕಾಲ ಅದೇ ದೇವರ ಸೀರೆ ಎಳಿಬೇಕು. ಅವ ಏನು ಮಾಡ್ತಾನೆ ಗೊತ್ತಾ? ದ್ರೌಪದಿ ಕೈ ಮುಗಿತಾನೆ. ರೀಜನಲೈಸೇಷನ್ ಹೇಳುದು ನಾನು. ರೀಜನಲೈಸೇಷನ್, ಕಾಸ್ಮೋಪಾಲಿಟನ್ ವರ್ಲ್ಡನ್ನು ಒಡೆದು ರೀಜನಲೈಸ್ ಆಗೋದಿದೆಯಲ್ಲ, ಅದಕ್ಕೆ ಉದಾಹರಣೆ ಕೊಡೋದು ನಾನು. ಅವನು ಕೌರವ ಹೇಳ್ತಾನೆ, ಹೋಗಿ ಇವಳ ಸೀರೆಯನ್ನು ಎಳಿ ಅಂತ. ಆಗ ದ್ರೌಪದಿ ಹತ್ರ ಹೋಗಿ ಎದುರು, ನಾನೇ ನೋಡಿದ್ದು ಸರ್, ನನ್ನ ಹತ್ರ ವಿಡಿಯೋ ಕೂಡ ಇದೆ, ಹೋಗಿ ದ್ರೌಪದಿ ಹತ್ರ ಕೈ ಮುಗಿದು ಬಿಡ್ತಾನೆ. ಅಮ್ಮ ದ್ರೌಪದಿ, ನಿನಗೆ ಬೆಳಿಗ್ಗೆ ನಾನು ಬಂದು ಹಣ್ಣು ಕಾಯಿ ಮಾಡಿದ್ದೇನೆ, ನನ್ನ ವೇಷ ಒಳ್ಳೇದಾಗಬೇಕು ಅಂತ ಆಶೀರ್ವಾದ ಮಾಡಿದ್ದೇನೆ, ಆದರೆ ಈಗ ನಾನು ಮಾಡ್ತಾ ಇರೋದು ತೆರುಕೊತ್ತು, ಯಕ್ಷಗಾನದ ಹಾಗೆ ತೆರುಕೊತ್ತು. ಇದರಲ್ಲಿ ನಾನು ನಿನ್ನ ಸೀರೆ ಮುಟ್ಟಿದ್ರೆ, ಸೀರೆ ಎಳೆದ್ರೆ ನೀನು ಕೋಪಗೊಳ್ಳಬಾರ್ದು. ನಾನೊಬ್ಬ ನಟ, ಆದ್ದರಿಂದ ಇದನ್ನು ಮಾಡಲೇಬೇಕು. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಮ್ಮ ಅಂತ ಹೇಳಿ ಸ್ಟೇಜಿಯಲ್ಲೇ ದ್ರೌಪದಿಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಮೇಲೆ ಸೀರೆ ಎಳಿಲಿಕ್ಕೆ ಹೋಗುದು. ಈ ಕಾಸ್ಮೋಪಾಲಿಸ್ ಅಂತ ನಾನು ಹೇಳಿದೆ, ವ್ಯಾಸ ಇದನ್ನು ಬರ್ದಿದ್ದಾನಲ್ಲ, ಅವ ಏನಾದರೂ ತೆರುಕೊತ್ತು ನೋಡಿದ್ರೆ, ಅವನೇ ಸೃಷ್ಟಿ ಮಾಡಿದಂಥ ಮಹಾದುಷ್ಟ ದುಶ್ಯಾಸನ, ದುಷ್ಟ ಚತುಷ್ಟರಲ್ಲಿ ಒಬ್ಬವ, 4 ದುಷ್ಟರಲ್ಲಿ ಒಬ್ಬ ಕೌರವ, ಶಕುನಿ, ಕರ್ಣ, ದುಶ್ಯಾಸನ, ಅದರಲ್ಲಿ ಒಬ್ಬ. ಅವ ಅಂಥ ದುಷ್ಟ ದ್ರೌಪದಿಯ ಕಾಲಿಗೆ ಸ್ಟೇಜಲ್ಲಿ ಬಿದ್ದದನ್ನು ನೋಡಿದ್ರೆ ವ್ಯಾಸ ಅಲ್ಲೇ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಇದು ನನ್ನ ಭಾರತ ಅಲ್ಲ, ಇದು ನನ್ನ ಭಾರತ ಅಲ್ಲ ಅನ್ನೋ. ಆದರೆ ಜನ ಹಿಂಗೆ ಮಾಡ್ಕೊಂಡು ಬಂದಿದ್ದಾರಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್. ಆದ್ದರಿಂದಲೇ ನೋಡಿ, 5-6 ವರ್ಷ ನಾನು ಡೆಲ್ಲಿಯಲ್ಲಿದ್ದಾಗ ಡೆಲ್ಲಿ ಯೂನಿವರ್ಸಿಟಿ ದೊಡ್ಡ ಗಲಾಟೆ ಆಯಿತು. ರಾಮಾಯಣ ಎಂಬುದು ವಾಲ್ಮೀಕಿ ಬರೆದದ್ದು ಮಾತ್ರ, ಏಕೆ ರಾಮಾನುಜನ್ 100 ರಾಮಾಯಣಸ್ ಅಂತ ಬರೀತಾರಲ್ಲ ಅದು ಅಲ್ಲ, ಆದ್ದರಿಂದ ಇದನ್ನು ಪಾಠ ಮಾಡಬಾರದು ಅಂತ ಹೇಳಿ ಟೆಕ್ಸ್ಟ್ ಪುಸ್ತಕದಿಂದ ಡೆಲ್ಲಿ ಯೂನಿವರ್ಸಿಟಿಯಿಂದ ಏಕೆ ರಾಮಾನುಜನ್ 100 ರಾಮಾಯಣಗಳು ಅಂತ ಬರೆದ ಪಠ್ಯವನ್ನು ತೆಗೆಸಿ ಹಾಕಿದ್ರು. ಮತ್ತೆ ಹಿಂದಕ್ಕೆ ಹೋಗುದು ನೋಡಿ. ಅದು ಆ ಕಾಸ್ಮೋಪಾಲಿಟನ್ ಆದ ಕಾಸ್ಮೋ ಕಲ್ಚರ್ ಒಂದು ಇದೆಯಲ್ಲ, ಅದು ರೀಜನ್. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಹಾಗೆ ಹೇಳುವವರು ದೇಶ ಪ್ರೇಮದ ಹೆಸರಿನಲ್ಲಿ ದೇಶದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜನ ಅದನ್ನು ಮಾಡಿದಾರಲ್ಲ, ನೀನು ಯಾಕೆ ಒಪ್ಪಿಕೊಳ್ಳಲ್ಲ ಅದನ್ನು. ಸೊ ಹೀಗಾಗಿ ಕಾವ್ಯದ ಸಾಹಿತ್ಯದಲ್ಲಿ ರೀಜನಲೈಸ್ ಆಗ್ತದೆ. ನಾನು ಕೊನೆಯ ಮಾತು ನಾನು ಹೇಳಬೇಕು ಅಂದರೆ, ಹೇಗೆ ಈಗ ನಮ್ಮಲ್ಲಿ ಬಬ್ಬರಿಯನ, ಇದರ ಬಗ್ಗೆ ಒಂದು ಲೇಖನ ಇದೆ ಇದರಲ್ಲಿ ಪುಸ್ತಕದಲ್ಲಿ, ಈಗ ನೋಡಿದೆ ನಾನು, ಆಲಿಭೂತದ ಬಗ್ಗೆ ಇದೆ. ಆ ಬಬ್ಬರಿಯನ್ನು ಪೂಜೆ ಮಾಡ್ತಾರೆ, ಇಲ್ಲಿ ಉಡುಪಿ ಹತ್ರ ಪೂಜೆ ಮಾಡ್ತಾರೆ, ನಿಮಗೆ ಗೊತ್ತಿದೆ. ಈಗ ಇಸ್ಲಾಂ ಅಥವಾ ಅರೇಬಿಕ್ ಕಲ್ಚರ್ ಯಾವ್ದು ಅರ್ಥ ತಗೊಳ್ಳಿ, ಅದರ ಒಳಗಡೆ ಒಬ್ಬ ಬಬ್ಬರಿಯನಂತ ದೈವ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ, ಕಾನ್ಸೆಪ್ಟೇ ಇಲ್ಲಲ್ಲ, ಅದು ಆ ಪರಿಕಲ್ಪನೆಯೇ ಇಲ್ಲಲ್ಲ ಅಲ್ಲಿ. ಯಾಕಂದ್ರೆ ಮೂರ್ತಿ ಪೂಜೆ, ಅದು ಆರಾಧನೆಯಲ್ಲಿ ಒಂದು ಮೂರ್ತಿ ಪೂಜೆ, ಅದನ್ನು ಮುಸ್ಲಿಂ ಕಲ್ಚರ್ ಆಸ್ ಇಟ್ ಈಸ್ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಿಂದೂಗಳ ಕಲ್ಚರಲ್ಲಿ ಅಂತ ದೈವ ಹುಟ್ಟಿಕೊಳ್ಬೋದು, ಆದರೆ ಆ ದೈವಕ್ಕೆ ಪೂಜೆ ಮಾಡಲಿಕ್ಕೆ ಯಾವ ಮಂತ್ರ ಹೇಳೋದು? ಅವ ಬ್ಯಾರಿ ಅಲ್ವಾ?
ಬ್ಯಾರಿಗೆ ವಿಷ್ಣುವಿಗೆ ಆದರೆ ನನ್ನ ಹತ್ರ 100 ಮಂತ್ರ ಉಂಟು, ವಿಷ್ಣು ಸಹಸ್ರನಾಮ ಉಂಟು, ತ್ರಿಮೂರ್ತಿಗಳು ಎಲ್ಲ ದೇವರುಗಳಿಗೆ ಮಂತ್ರ ಉಂಟು. ನಮ್ಮಲ್ಲಿ ಇರುವ ಒಬ್ಬ ದೇವ ಬಬ್ಬರಿಯನಿಗೆ ಮಂತ್ರ ಇಲ್ಲ. ಹಾಗಾದರೆ ಅವ ಕರಾವಳಿಗೆ ಬಂದಾಗ ಅವ ಹಿಂದೂ ಅಲ್ಲ, ಮುಸ್ಲಿಮರೂ ಅಲ್ಲ, ಇಬ್ಬರನ್ನು ಸೇರಿಸುವ ಒಂದು ದೈವ ಅವನು, ಇಬ್ಬರನ್ನು ಸೇರಿಸುವ ಒಂದು ದೈವ ಅವನು. ನೋಡಿ, ಇದು ಲೋಕಲೈಸೇಷನ್ ಆಫ್ ದಿ ಕಾಸ್ಮೋಪಾಲಿಸ್ ಕಲ್ಚರ್ ಅಂತ ನಾವು ಹೇಳ್ತೀವಲ್ಲ, ಅದು ಬಹಳ ವಿಚಿತ್ರವಾಗಿ ನಡೀತಾ ಇರ್ತದೆ. ಬಹುಶಃ ನಾವು ಇದನ್ನು ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಂಡಷ್ಟು ನಾವು ಸ್ಥಳೀಯವಾಗ್ತೀವಿ, ನಾವು ಸ್ಥಳೀಯ ಸಂಸ್ಕೃತಿ ಜೊತೆ ಬೆರೆತುಕೊಳ್ತೀವಿ. ಇದರಿಂದ ನಾವು ಯಾವುದೋ ಒಂದು ಶಾಸ್ತ್ರೀಯ ಚೌಕಟ್ಟನ್ನು ಇಟ್ಟುಕೊಂಡು ದೂರ ದೂರ ಹೋದಷ್ಟು, ಸಂಸ್ಕೃತದವರು ಹೋದ ಹಾಗೆ, ಅಥವಾ ಪ್ರೀಸ್ಟ್ಲಿ ಕ್ಲಾಸ್ ಎಲ್ಲ ಧರ್ಮದಲ್ಲಿ ಕೂಡ ಇರ್ತದೆ, ಎಲ್ಲ ಧರ್ಮದಲ್ಲಿ ಕೂಡ ಇರ್ತದೆ. ಆ ಪ್ರೀಸ್ಟ್ಲಿ ಕ್ಲಾಸ್ ಲೋಕಲೈಸ್ ಆಗುವುದನ್ನು ತಡೀತದೆ. ಒಬ್ಬ ದಲಿತ ಮುಸಲ್ಮಾನ ಸಂಸ್ಕೃತಿಗೆ ಅಥವಾ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದರೆ ಆಗ ಕ್ರಿಶ್ಚಿಯಾನಿಟಿ ಮೊದಲಿನ ಹಾಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಒಬ್ಬ ದಲಿತನನ್ನು ಒಳಗೊಂಡಿತ್ತಲ್ಲ, ಅದು ಅವನ ಸಂಸ್ಕೃತಿ ಬರ್ತದಲ್ಲ ಅಲ್ಲಿ. ಸೊ ಇದು ಒಂದು ಬಿಕ್ಕಟ್ಟನ್ನು ಸೃಷ್ಟಿಸ್ತದೆ. ಅದನ್ನು ಪರಿಹರಿಸಿಕೊಳ್ಳುವುದರಲ್ಲೇ ನಮ್ಮ ಯೋಗ್ಯತೆ ಇರೋದು. ನಮ್ಮ ಧರ್ಮದ ಉಳಿವು ಈ ಬಿಕ್ಕಟ್ಟುಗಳನ್ನು ಈ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳುವುದರಲ್ಲಿರೋದು. ಹಾಗಾಗಿ ಗೆಳೆಯರೇ, ಬ್ಯಾರಿ ಭಾಷೆ ಅದರ ಬಗ್ಗೆ ಎಲ್ಲ ಹೆಚ್ಚು ಮಾತಾಡಲ್ಲ ನಾನು. ಇದು ಈ ಸಂಸ್ಕೃತಿ ಏನಿದೆ, ಇದು ಲೋಕಲೈಸಿಂಗ್ ಅರೇಬಿಯನ್ ಕಲ್ಚರ್ ಅಥವಾ ಲೋಕಲೈಸಿಂಗ್ ಇಸ್ಲಾಮಿಕ್ ಕಲ್ಚರ್ ಅಂತ ಹೆಂಗೆ ಬೇಕಾದ್ರೆ ಹೇಳಿ. ಯಾಕಂದರೆ ಅರೇಬಿಕ್ ಕಲ್ಚರ್ ಬಹಳ ಪ್ರಾಚೀನವಾದ, ಇಸ್ಲಾಂ 7ನೇ ಶತಮಾನದಷ್ಟೊತ್ತಿಗೆ ಇಲ್ಲಿಗೆ ಬಂದಿದೆ. ಇಂಡೋ ಸಾರ್ಸನಿಕ್ ಸ್ಟೈಲ್ ಅಂತ ಒಂದು ಸ್ಟೈಲನ್ನೇ ನಮಗೆ ಕೊಟ್ಟಿದೆ. ನೀವು ಹಂಪಿ ಮೊದಲಾದ ಕಡೆ ಹೋದರೆ ಇಂಡೋ ಇಸ್ಲಾಮಿಕ್ ಕಲ್ಚರ್, ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಂತಲೇ ಒಂದು ಕೊಡ್ತಲ್ಲ. ಅದು ಇಟ್ಸ್ ನೈದರ್ ಕಂಪ್ಲೀಟ್ಲಿ ಇಸ್ಲಾಮಿಕ್ ನಾರ್ ಕಂಪ್ಲೀಟ್ಲಿ ಹಿಂದೂ ಅಲ್ಲ, ಅದು ಎರಡನ್ನು ಸೇರಿಸಿದ ಒಂದು ಲೋಕಲೈಸ್ ಆದಂಥ ಕಲ್ಚರ್. ಇದು ಒಂದು ದೊಡ್ಡ ಕೊಡುಗೆ ಮುಸಲ್ಮಾನ ಸಂಸ್ಕೃತಿದ್ದು ಭಾರತಕ್ಕೆ. ಅದನ್ನು ಮುಘಲರು ಮಾಡಿದ್ದಾರೆ, ಮುಘಲರ ಅನಂತರದವರು ಮಾಡಿದ್ದಾರೆ, ನಿಮ್ಮಲ್ಲಿ ಅನೇಕರು ನೀವು ಮಾಡಿದ್ದೀರಿ. ಆದರೆ ಅದನ್ನು ಗುರುತಿಸುವ ಶಕ್ತಿಯನ್ನು ಭಾರತ ನಿಧಾನವಾಗಿ ಕಳ್ಕೊಳ್ತಾ ಇದೆಯಲ್ಲ, ಇದು ನಮ್ಮ ಆತಂಕಕ್ಕೆ ಕಾರಣ. ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಅದರ ವಿರುದ್ಧ ನಾವು ಕೆಲಸ ಮಾಡಬೇಕು, ಅದರ ವಿರುದ್ಧ ನಾವು ಬರೀಬೇಕು. ನನ್ನ ಗೆಳೆಯ ಉಮರ್ ಅವರು ಬ್ಯಾರಿ ಅಕಾಡೆಮಿ ಮೂಲಕ ಇಂಥ ಭಾಳ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳನ್ನು ಹೇಳಿ ಇಷ್ಟು ಹೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟೆ ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ವಿವಿಧ ಭಾಷೆ, ಧರ್ಮ, ಭಾಷೆಗಳ ಸಾಂಸ್ಕೃತಿಕ ಇತಿಹಾಸಗಳನ್ನು ತಮ್ಮ ಅದ್ಭುತ ಜ್ಞಾನ ಭಂಡಾರದ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್, ತಮಗೆ ಧನ್ಯವಾದಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ತಾರನಾಥ್ ಗಟ್ಟಿ ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. അതേപോലെ ಇಂಡತೋ ಈ ಲೇಸರೋ ಬಿಲ್ಲಿಯೋ ಬಿರ್ದರಾಯ್ತು ನಂಗಳೊಟ್ಟಿ ಉಳ್ಳಂಗಂತೆ ಮೇಲ್ತೆನೆಲ್ಲಿ ತೆಚ್ಚಿರೋ ಬ್ಯಾರಿ ಸಮುದಾಯತೆ ನಿಧಿ ಬ್ಯಾರಿ.com ಇದರ ತಲೆಮೊಪ್ಪ ಹಿರಿಯರಾಯಂತ ಜನಾಬ್ ಮಹಮ್ಮದ್ ಅಲಿ ಕಮ್ಮರಡಿ ಇಯಾಲೆ ನಾನು ಜಂಡು ಪಡಕತ್ತೆ ಪೋಡಿಯಂಗೆ ಬರ್ನೊಂಡು ಕೇಟೊಂಡುಲ್ಲೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ಇಂದಿನ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆತ್ಮೀಯ ಮಿತ್ರರಾದಂತಹ ಉಮರ್ UH ರವರೇ, ಅದ್ಭುತ ವಿಚಾರಧಾರೆಗಳನ್ನು ನಮ್ಮ ಮುಂದಿಟ್ಟು ಒಂದು 30 ನಿಮಿಷ ನಮ್ಮನ್ನು ಬೇರೆಯೇ ಲೋಕಕ್ಕೆ ತೆಗೆದುಕೊಂಡು ಹೋದಂತಹ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪುರುಷೋತ್ತಮ ಬಿಳಿಮಲೆಯವರೇ, ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಗಟ್ಟಿಯವರೇ, ರಾಜೇಶ್ವರವರೇ, ನೆರೆದಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಒಂದು ಕಾರ್ಯಕ್ರಮ ಪಟ್ಟಿಯನ್ನು ಮಾಡಿದರು. ಎಲ್ರಿಗೂ ಎಷ್ಟೆಷ್ಟು ನಿಮಿಷ ಅಂತ ಹೇಳಿದ್ರಲ್ಲಿ ಬರೆದಿದ್ದಾರೆ. ಸೊ ಪುರುಷೋತ್ತಮ ಬಿಳಿಮಲೆಯವರು ಭಾಷಣಕ್ಕೆ ನಿಲ್ಲುವಾಗ ನಾನು ಹೇಳಿದೆ, ಸರ್ ನನಗೆ ಮಾತಾಡಲಿಕ್ಕೆ ಏನೂ ಇಲ್ಲ, ನನ್ನ ಟೈಮ್ ನಿಮಗೆ ಕೊಡ್ತೇನೆ, ನೀವೇ ಸ್ವಲ್ಪ ಮಾತಾಡಿಬಿಡಿ ಅಂತ ಹೇಳಿ. ಆದರೆ ಅವರು ನನ್ನ ಸಮಯವನ್ನು ಹೆಚ್ಚು ಉಪಯೋಗಿಸಲಿಲ್ಲ. ಒಂದು
4 ನಿಮಿಷ ನನಗೆ ಬಿಟ್ಟುಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಒಂದು ಪ್ರಶಂಸೆ, ಒಂದು ಸಲಹೆ, ಮತ್ತೊಂದು ಆಕ್ಷೇಪ, ಇದು 3 ಹೇಳಲಿಕ್ಕಿದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಆಗಮಿಸುವಾಗ ನನಗೇನಾಯಿತು ಅಂದರೆ, ನನ್ನ ಮನೆಯೊಳಗೆ ನನ್ನನ್ನು ಯಾರೋ ಬಾಬಾ ಅಂತೇಳಿ ಸ್ವಾಗತಿಸಿದ ಹಾಗೆ ಅನುಭವ ಆಯಿತು. ಯಾಕೆಂದರೆ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಂದರೆ ಅದು ನಮಗೆ ನಮ್ಮ ಮನೆ ಇದ್ದ ಹಾಗೆ. ಒಪ್ಪಲೇಬೇಕಾಯಿತು. ಒಪ್ಪದಿದ್ದರೆ ಒಂದು ಸಣ್ಣ ಹೆದರಿಕೆ. ಈ ಒಂದು ಒಳ್ಳೆಯ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಮಹಮ್ಮದ್ ಅಲಿಯನ್ನು ಕರೆದಿದ್ದೆವು, ಅವರು ಬರಲಿಲ್ಲ. ಆದುದರಿಂದ ನಮ್ಮ 3ನೇ ಭಾಗದಲ್ಲಿ ಅವರ ಹೆಸರು ಹಾಕಬಾರದು ಅಂತೇಳಿ ಯಾರಾದರೂ ತೀರ್ಮಾನ ಮಾಡಿಬಿಟ್ರೆ ಅಂತೇಳಿ ನನಗೆ ಭಯ ಇತ್ತು. ಯಾಕೆಂದರೆ ಈ 1ನೇ ಭಾಗ ನಾನು ಓದಿದ್ದೇನೆ. ಎಲ್ಲ ವ್ಯಕ್ತಿಗಳ ಪರಿಚಯ ಏನು ಅದರಲ್ಲಿ ಮಾಡಿದ್ದಾರೆ, ಅದು ಓದುವಾಗ ನಾವು ಸಹ ಹೀಗೆ ಆಗಬೇಕು ಅನ್ನುವಷ್ಟು ಆಸೆ ಮೂಡಿಸುವಷ್ಟು ಸುಂದರವಾದ ವ್ಯಕ್ತಿತ್ವಗಳನ್ನು ಅದರಲ್ಲಿ ಅವರು ವಿವರಿಸಿದ್ದಾರೆ. 2ನೇ ಭಾಗದಲ್ಲಿಯೂ ಸಹ ಅನೇಕ ಹೆಸರುಗಳು ಬಂದಿದೆ. ಅವೆಲ್ಲವೂ ಸಹ ನಾನು ಹೆಚ್ಚಿನದ್ದನ್ನು ನಾವು ಈಗಾಗಲೇ ಓದಿದ್ದೇವೆ. ಕಾರಣ BarryInfo.com ಎಂಬ ನಮ್ಮ ವೆಬ್ಸೈಟಿನಲ್ಲಿ ಇದರ ಮೊದಲನೆಯ ಭಾಗವನ್ನು ನಾವು ಪ್ರಕಟಿಸಿದ್ದೇವೆ ಮತ್ತು ಅದರ ಸಂಪೂರ್ಣ ಇಂಗ್ಲಿಷ್ ಅನುವಾದವನ್ನು ಸಹ ಅದರಲ್ಲಿ ನಾವು ಹಾಕಿದ್ದೇವೆ. ಈಗ 2ನೇ ಭಾಗದಲ್ಲಿ ಯಾವುದು ಬರ್ತಾ ಇದೆ, ಇದರಲ್ಲಿ ಹೆಚ್ಚಿನವು ಸಹ ನಮ್ಮ BarryInfo.comನಲ್ಲಿ ಹಮ್ಜಾ ಮಲಾರ್ ಅವರಿಂದನೇ ನಾವು ಪಡೆದು ಅದನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಹಾಕಿದ್ದೇವೆ. ಕೆಲವು ಹೆಸರುಗಳು ಇನ್ನು ಸೇರಿಸಲಿಕ್ಕೆ ಬಾಕಿ ಇದೆ. ಇದೊಂದು ಅದ್ಭುತವಾದ ಪುಸ್ತಕ ಮತ್ತು ಇಂತಹ ಒಂದು ಪುಸ್ತಕವನ್ನು ಮಾಡುವುದಾದರೆ ಅದಕ್ಕೆ ಬಹಳಷ್ಟು ತಾಳ್ಮೆ ಬೇಕಾಗ್ತದೆ. ಅದು ಹಮ್ಜಾ ಮಲಾರ್ ಅವರು ಮಾಡಿ ತೋರಿಸಿದ್ದಾರೆ. ಆದರೆ ಈ ಪುಸ್ತಕ ನೀವು ಎಷ್ಟು ಪ್ರಿಂಟ್ ಮಾಡಿದರೂ 1,000 ಮಾಡಬಹುದು, 2,000 ಮಾಡಬಹುದು. ಇದು 2ನೇ ಮುದ್ರಣವನ್ನು ಕಂಡಿದೆ. ಆದರೆ ನಾವು ಉಮರ್ ಯೋಚರ್ ಅವರ ಹತ್ರ ಡಿಸ್ಕಸ್ ಮಾಡುವಾಗ ಹೇಳಿದ್ವಿ, ಇದನ್ನು ನಾವು BarryInfo.comಗೆ ಹಾಕಿದರೆ ಇದು ಅತಿ ಹೆಚ್ಚು ಜಗತ್ತಿನ ಎಲ್ಲ ಪ್ರದೇಶಗಳಿಗೆ ಮುಟ್ತದೆ ಮತ್ತು ಇದರ ಇಂಗ್ಲಿಷ್ ವರ್ಷನ್ ಸಹ ಮುಟ್ತದೆ ಅಂತೇಳಿ ಹಾಗೆ ಆಯಿತು. ನಾವು BarryInfo.comನಲ್ಲಿ ಮೊದಲನೇ ಭಾಗದ PDF ಅನ್ನು ಹಾಕಿದ್ದೇವೆ ಮತ್ತು ಅದರ ಇಂಗ್ಲಿಷ್ ವರ್ಷನನ್ನು ಹಾಕಿದ್ದೇವೆ. ಇತ್ತೀಚೆಗೆ ನಾವು ನೋಡಿದಾಗ ಆ PDF ಮತ್ತು ಇಂಗ್ಲಿಷ್ ವರ್ಷನಿಗೆ ಕನಿಷ್ಠ 28,000 ಜನರು ಅದಕ್ಕೆ ವಿಸಿಟ್ ಮಾಡಿ ಆ ಪುಸ್ತಕವನ್ನು ಓದಿದ್ದಾರೆ. ಸೊ ಇನ್ನು ಇವತ್ತು ಪ್ರಕಟವಾದಂತಹ ಪುಸ್ತಕದಲ್ಲಿ ಯಾವ ಹೆಸರುಗಳು ನಮ್ಮ BarryInfo.comನಲ್ಲಿ ಬರಲಿಲ್ಲ. ಇನ್ಶಾ ಅಲ್ಲಾ ಅದನ್ನು ಸಹ ನಾವು ಅದರಲ್ಲಿ ಹಾಕುವ ಪ್ರಯತ್ನವನ್ನು ಮಾಡ್ತೇವೆ. ಈಗಾಗಲೇ ನಾವು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರ ಜೊತೆಗೆ ಮಾತುಕತೆ ಮಾಡಿದ್ದೇವೆ. ಒಂದು ಒಡಂಬಡಿಕೆಯನ್ನು ನಮ್ಮೊಳಗೆ BarryInfo.com ಮತ್ತು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ತೀರ್ಮಾನವನ್ನು ಮಾಡಿದ್ದೇವೆ. ತನ್ಮೂಲಕ ಬ್ಯಾರಿಗೆ ಸಂಬಂಧಪಟ್ಟಂತಹ ಯಾವ ಪುಸ್ತಕಗಳೆಲ್ಲ ಅಕಾಡೆಮಿಯವರು ಪ್ರಕಟಿಸ್ತಾರೋ ಅವರ ಅನುಮತಿಯೊಂದಿಗೆ ಅದು ನಮ್ಮ BarryInfo.comನಲ್ಲಿ ಸಹ ಬಂದು ಇಡೀ ಜಗತ್ತಿಗೆ ಬ್ಯಾರಿಗಳನ್ನು ಪರಿಚಯಿಸುವ ಒಂದು ಅವಕಾಶ ಆಗ್ತದೆ. ಈ 2ನೆಯ ಭಾಗ ನಾನು ಈಗ ಬಿಡಿಸಿ ನೋಡಿದಾಗ ಅದರಲ್ಲಿ ಹೆಚ್ಚಿನವರ ನಾವು ಒಡನಾಡಿದವರು, ಅವರ ಜೊತೆಯಾಗಿ ಬದುಕಿದವರು, ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು, ಅವರ ಮಾರ್ಗದರ್ಶನವನ್ನು ಪಡೆದವರು. ಅದರಲ್ಲಿ ಅತಿ ಹೆಚ್ಚು ನನಗೆ ನೆನಪಾದದ್ದು ನನ್ನ ಅತ್ಯಂತ ಆತ್ಮೀಯ ಮಿತ್ರ UA ಕಾಸಿಂ ಉಳ್ಳಾ. ಅವನನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ಗುಂಪು, ನಾವು 9 ಜನರ ಒಂದು ಗುಂಪಿತ್ತು. ಉಮರ್ ಎಚ್, ನಾನು, ಬಶೀರ್ ಬೇಕಂಪಾಡಿ, ಹುಸೇನ್ ಕಾಟಿಪಳ್ಳ, ಶರೀಫ್ ನೀರ್ ಮುಂಜೆ, ಮೊಹಮ್ಮದ್ ಕುಳಾಯ್, UA ಕಾಸಿಮುಲ್ಲಾಲ್, ಖಾಲಿದ್ ತಣ್ಣೀರ್ಬಾವಿ, ಇಬ್ರಾಹಿಂ ತಣ್ಣೀರ್ಬಾವಿ. ಇದರಲ್ಲಿ ಒಬ್ಬೊಬ್ಬರನ್ನೇ ಕಳ್ಕೊಂಡು, ಇಬ್ರಾಹಿಂ ತಣ್ಣೀರ್ಬಾವಿ ಮೊದಲು ಹೋದರು, UA ಕಾಸಿಮುಲ್ಲಾಲ್ ಆ ನಂತರ ಹೋದರು. UA ಕಾಸಿಮುಲ್ಲಾಲ್ ಹೇಗೆ ಅಂದರೆ ಅವನೊಂದು ಮುಗ್ಧ ಮಗುವಿನ ಮುಗ್ಧ ಮನಸ್ಸಿನ ಹಾಗೆ. ಏನನ್ನು ಹೇಳಿದರೂ ಸಹ ಒಮ್ಮೆಯೂ ಆ UA ಕಾಸಿಮಿಗೆ ಕೋಪ ಬಂದದ್ದನ್ನು ನಾವು ಕಾಣಲಿಲ್ಲ. ನಾವು ಏನೇ ತಪ್ಪು ಮಾಡಿದರೂ ಅದನ್ನು ತಿದ್ದಿಕೊಳ್ಳುತ್ತಾ ಹೋಗ್ತಾ ಇದ್ರು. ನಾವು ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ 1996ನಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗುವಾಗ ಒಂದು ನಾಟಕವನ್ನು ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ, ಆವಾಗ ಅವ್ರದ್ದು ಹಳೆ ಕಾಲದಲ್ಲಿ ಅವರ ಮನೆ ಇತ್ತು. ಅಲ್ಲಿಗೆ ಹಳೆ ಕಾಲ ಅಲ್ಲದೆ ಹಳೆ ಕಾಲದ. ಸೊ ಬೆಳಿಗ್ಗೆ ನಾವು ನಮಾಜ್ ಮಾಡಿದ ನಂತರ ನಾವೆಲ್ಲ ಗೆಳೆಯರು ಅವನ ಮನೆಗೆ ಹೋಗಿ ಆ ನಾಟಕವನ್ನು ಪ್ರಾಕ್ಟೀಸ್ ಮಾಡೋದು.
ಅವರ ಮನೆಯವರು ಸಹ ಎಷ್ಟು ಸಹಕಾರ ಕೊಡ್ತಿದ್ರಂದ್ರೆ ನಾವು ಎಷ್ಟೋ ದಿನ ಬೆಳಗ್ಗಿನ ನಾಷ್ಟ ಸಹ ಅವರ ಮನೆಯಲ್ಲಿ ಮಾಡ್ತಾ ಇದ್ವಿ. ಅವರ ಮಗ ಜುಲ್ಪಿ ಬ್ಯಾರಿ ಇಲ್ಲಿದ್ದಾನೆ. ಹೆಚ್ಚಲ್ಲದಿದ್ರೂ ಒಂದು 10% ಅವರ ಗುಣವನ್ನು ಮೈಗೂಡಿಸಿಕೊಂಡಿದ್ದಾನೆ. ಮುಂದೆ ನೀನು ಆ ಪುಸ್ತಕದಲ್ಲಿ ನಿನ್ನ ತಂದೆಯ ವಿಚಾರಗಳನ್ನು ಓದಿ ಅವರ ಆ ಒಂದು ಸನ್ನಡತೆ ಏನಿತ್ತು ಅದನ್ನು ನೀವು ಕುಟುಂಬದ ಎಲ್ಲ ಮಕ್ಕಳು ಸಹ ಒಳ್ಳೆಯ ಮಕ್ಕಳಾಗಿದ್ದಾರೆ. ಬಹಳ ಖುಷಿಯಾಗಿದೆ. ಸೊ ಅದು ಒಮ್ಮೆ ಆ ಪುಸ್ತಕ ನೋಡುವಾಗ, ಆ ಹೆಸರು ಕಾಣುವಾಗ ಮನಸ್ಸಿನಲ್ಲಿ ಹಳೆಯ ನೆನಪುಗಳೆಲ್ಲ ಮತ್ತೊಮ್ಮೆ ಮರುಕಳಿಸಿತು. ಇನ್ನೊಂದು ಹೆಸರು ಇವತ್ತು ಅತಿ ಹೆಚ್ಚು, ಅದು ಈಗಲೂ ಏನು ಹೇಳ್ತಾರೆ ಎದೆಯನ್ನು ಕೊರೀತದೆ, ಹಾಜಿ BM ಮಮ್ತಾಜ್ ಅಲಿ. ಬಹುಶಃ ಈ ಜಿಲ್ಲೆ ಎಂದು ಮರೀಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ವ್ಯಕ್ತಿತ್ವ. ನಮ್ಮ ಸಿದ್ದಿಕ್ ಮೋಂಟುಗಳಿ ಅವರೆಲ್ಲಿದ್ದಾರೆ, ಅವರಿಗೆ ಬಹಳ ನಿಕಟವರ್ತಿಗಳಾಗಿತ್ತು. ಸುನ್ನಿ ಆಶಯಗಳನ್ನು ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎತ್ತಿ ಹಿಡಿಯುವಂತಹ ಒಂದು ನಾಯಕತ್ವ ಅವರಲ್ಲಿತ್ತು. ಅದು ಮಾತ್ರ ಅಲ್ಲ, ಅವರಿಗೊಂದು ದೊಡ್ಡ ಕನಸಿತ್ತು. ಸುನ್ನಿಯಲ್ಲಿರುವಂತಹ ವಿಂಗಡಣೆಗಳನ್ನೆಲ್ಲ ಒಂದುಗೂಡಿಸಿ ಐಕ್ಯತೆಯ ಒಂದು ವೇದಿಕೆಯನ್ನು ತರಬೇಕು ಎನ್ನುವಂತಹ ಆಸೆ ಇತ್ತು. ಅನೇಕ ಸಂಘ ಸಂಸ್ಥೆಗಳಲ್ಲಿ ಬಹಳ ಸಕ್ರಿಯವಾಗಿದ್ದಾರೆ. ನಮಗೆ ಹುಸೇನ್ ಕಾಟಿಗಳಲ್ಲಿ ಗೊತ್ತಿದೆ, ನಮಗೆಲ್ಲ ಬಹಳ ಆತ್ಮೀಯರು. ಅಂದರೆ ಯಾವುದೇ ಸಂದರ್ಭದಲ್ಲಿ ನಾವು ಅವರನ್ನು ಸಂಪರ್ಕಿಸಿದರು ನಮ್ಮ ಜೊತೆಗೆ ಬರ್ತಾ ಇದ್ದರು. ಅವರು ಸಹ ಇವತ್ತು ನಮ್ಮ ಜೊತೆಗಿಲ್ಲ. ಇನ್ನೂ ಇಬ್ಬರು ಇದ್ದಾರೆ ಅದರಲ್ಲಿ ಹೆಚ್ಚಿನವರು ಎಲ್ಲರೂ ಹೀಗೆ. ಆದರೆ ನಾನು ನೆನಪಿಸಿಕೊಳ್ಳುವುದಕ್ಕಾಗಿ ಒಂದು ಸಾದುಲ್ಲಾ ಸಾಬ್, ಮತ್ತೊಂದು ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ KM ಶರೀಫ್ ಸಾಬ್. ಈ ಎರಡು ಜೀವ ಏನಿದೆ ಬಹುಶಃ ತಮ್ಮ ಇಡೀ ಜೀವವನ್ನು ಒಂದು ಸತ್ಕರ್ಮಕ್ಕಾಗಿ ವಿನಿಯೋಗಿಸಿದಂತಹ ಜೀವಗಳು ಅಂತ ಹೇಳ್ಬೋದು. ಶಾಂತಿ, ಸೌಹಾರ್ದತೆ, ಅವರ ಬರವಣಿಗೆಗಳು, ಅವರ ಕೃತಿಗಳು, ಅವರು ನಮಗಾಗಿ ಬಿಟ್ಟು ಹೋಗಿರುವಂತಹ ನೆನಪುಗಳು, ಸಾಧನೆಗಳು, ಇವೆಲ್ಲ ಈ ಪುಸ್ತಕದಲ್ಲಿದೆ. ನಿಜವಾಗಿಯೂ ಇದೊಂದು ಅದ್ಭುತವಾದ ಪುಸ್ತಕ. ಇದು ಬಹಳ ಒಳ್ಳೆಯ ಕೆಲಸ. ಇದನ್ನು ಮಾಡಿದಂತಹ, ಸಿದ್ಧಪಡಿಸಿದಂತಹ ಹಮ್ಜಾ ಮಲಾರ್ರವರಿಗೂ, ಅದನ್ನು ಪ್ರಕಟಿಸುವುದರ ಮೂಲಕ ಜಗತ್ತಿಗೆ 250ಕ್ಕಿಂತ ಹೆಚ್ಚು ಬ್ಯಾರಿ ಚೇತನಗಳನ್ನು ಪರಿಚಯಿಸಿದಂತಹ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯವರಿಗೆ, ಅದರ ಎಲ್ಲ ಸದಸ್ಯರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇದು ಪ್ರಶಂಸೆ. ನನ್ನ ಸಲಹೆ, ಮರಣಾನಂತರ ಎಲ್ಲರೂ ಗುರುತಿಸುತ್ತಾರೆ, ಸತ್ತವರನ್ನು ಗುರುತಿಸ್ತಾರೆ. ಒಂದು ಸಣ್ಣ ಗಾದೆ ಇದೆ ಕನ್ನಡದಲ್ಲಿ, ಸತ್ತ ಎಮ್ಮೆಗೆ ಹಾಲು ಹೆಚ್ಚು ಅಂತೇಳಿ. ಯಾಕಂದರೆ ಆ ಎಮ್ಮೆ ಒಳ್ಳೆ ಹಾಲು ಕೊಡ್ತಾ ಇತ್ತು ಅಂತ ಹೇಳಬೇಕಾದ್ರೆ ಸಾಯ್ಬೇಕು, ಆ ಸಾಯುವವರೆಗೂ ಹೇಳೋದಿಲ್ಲ. ಆ ಪರಂಪರೆಯನ್ನೇ ಇವತ್ತಿಗೆ ಬಿಟ್ಟುಬಿಡು. ಯಾರು ಈಗ ಬದುಕಿದ್ದಾರೆ ಅವರನ್ನು ಗುರುತಿಸಬೇಕು. ನಿಮ್ಮ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ನೀವು ಪ್ರಶಸ್ತಿಗಳನ್ನು ಕೊಡ್ತೀರಿ, ಬಹಳ ಲಿಮಿಟೆಡ್ ಆಗಿದೆ. ನನ್ನ ಅಂದಾಜು 3 ಪ್ರಶಸ್ತಿ ಅಥವಾ 5 ಪ್ರಶಸ್ತಿಯನ್ನು ಕೊಡ್ತೀರಿ. ಅದರ ಬದಲಿಗೆ ನೀವು ಅದರ ಜೊತೆಗೆ ನೀವು ತಾಲೂಕುಗಳಲ್ಲಿ ಅಲ್ಲಿರುವಂತಹ ಹಿರಿಯರನ್ನು, ಸಾಧಕರನ್ನು ಗುರುತಿಸಿ ಅವರ ಊರಿಗೆ ಹೋಗಿ ಅವರ ಊರಿನಲ್ಲಿರುವ ಸಂಘ ಸಂಸ್ಥೆಗಳ ಸಹಕಾರವನ್ನು ಪಡೆದು ಅವರನ್ನೊಂದು ಸನ್ಮಾನಿಸುವ ಕೆಲಸ ನೀವು ಮಾಡಬಹುದು. ನಾನು ಹೇಳ್ತೀನಿ, ತಿಂಗಳಿಗೆ ಒಂದೊಂದು ತಾಲೂಕಿಗೆ ಹೋಗಿಯೂ ಸಹ ಅಲ್ಲಿ ಮಾಡ್ಬೋದು. ಒಂದು 10 ಜನ ಸಿಗ್ತಾರೆ. ಯಾಕೆಂದರೆ ಒಳ್ಳೆಯ ಕೆಲಸ ಮಾಡಿದವನು ಎಲ್ಲಾದರೂ 3 ಮಾರ್ಗದಲ್ಲಿ ನಿಂತು ನಾನು ಅದು ಮಾಡಿದ್ದೇನೆ ಇದು ಮಾಡಿದ್ದೆ ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಯಾರಾದರೂ ಅಂತಹ ಹಿರಿಯ ಜೀವಗಳನ್ನು, ಸಾಧಕರನ್ನು ಅವರ ಮನೆ ಬಾಗಿಲಿಗೆ ಹೋಗಿ ಗುರುತಿಸಿ ಸನ್ಮಾನಿಸಿದರೆ ಅವರಿಗೆ ಬಹಳ ಸಂತೋಷವಾಗ್ತದೆ, ಅವರಿಗೊಂದು ತೃಪ್ತಿ ಆಗ್ತದೆ. ಮತ್ತು ಇದರಿಂದ ಬೇರೆಯವರಿಗೂ ಸಹ ನಾವೂ ಸಹ ಇಂತಹ ಕೆಲಸಗಳನ್ನು ಮಾಡಬೇಕು, ನಾವೂ ಸಹ ಇಂತಹ ಪ್ರಶಂಸೆಗಳಿಗೆ, ಇಂತಹ ಸನ್ಮಾನಗಳಿಗೆ ಪಾತ್ರರಾಗಬೇಕು ಎನ್ನುವ ಆಸೆ ಮೂಡ್ತದೆ. ಅದು ಎಲ್ಲ ಕ್ಷೇತ್ರದಲ್ಲಿ. ಅದರಲ್ಲೂ ನೋಡಿ ನಾನು ಹೇಳ್ತೇನೆ, ನಾವು ಬ್ಯಾರಿ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಬಹಳಷ್ಟು ಮಾತಾಡ್ತೇವೆ. ಆದರೆ ಇವತ್ತು ಬ್ಯಾರಿ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಿರುವವರು ನಮ್ಮ ಮೌಲವಿಗಳು, ಉಸ್ತಾದ್ಮಾರ್. ಮದ್ರಸೆಗಳಲ್ಲಾಗಲಿ ಮಸೀದಿಗಳಲ್ಲಾಗಲಿ ಇವತ್ತು ಬ್ಯಾರಿ ಭಾಷೆಯನ್ನು ಜೀವಂತವಾಗಿ ಉಳಿಸುವಲ್ಲಿ ಅವರ ಪಾತ್ರ ಬಹಳ ಜಾಸ್ತಿ ಆಗಿದೆ. ಮದ್ರಸೆಗಳಲ್ಲಿ ಮಕ್ಕಳ ಕಾರ್ಯಕ್ರಮಗಳನ್ನು ಮಾಡುವಾಗ ಬ್ಯಾರಿ ಭಾಷೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಸ್ತಾರೆ. ಅಂತಹ ಉಸ್ತಾದುಗರಗಳನ್ನು ನೀವು ಗುರುತಿಸಬೇಕು, ಅವರನ್ನು ಸನ್ಮಾನಿಸಬೇಕು. ಒಟ್ಟಾರೆ ಒಂದು ರೀತಿಯ
ಒಳ್ಳೆಯ ಕೆಲಸವನ್ನು ಮಾಡಿದರೆ ಅಕಾಡೆಮಿಯವರು ಗುರುತಿಸುತ್ತಾರೆ ಎನ್ನುವಂತಹ ಒಂದು ಭಾವನೆ ಬರಬೇಕು. ಇದು ನನ್ನ ಒಂದು ಸಣ್ಣ ಸಲಹೆ. ಮತ್ತೊಂದು ಸಣ್ಣ ಆಕ್ಷೇಪ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಉಮರ್ ಯು ಎಚ್ ರವರ ಅಧ್ಯಕ್ಷರಾಗಿ 1 ವರ್ಷ ಕಳೆಯಿತು. ಉಮರ್ ಯು ಎಚ್ ರವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು UT ಖಾದರ್ ಅವರಿಂದ ಅವರು ಇಲ್ಲಿ ಅನೌನ್ಸೇ ಮಾಡಿದ್ದಾರೆ. ಯಾಕೆಂದರೆ ಅವರನ್ನು ಮಾಡಬೇಕು ಎನ್ನುವ ಒಂದು ಆಸೆ ಇತ್ತು, ಅವರು ಮಾಡಿದ್ದಾರೆ. ಇದಕ್ಕಾಗಿ ಈ ಸದಸ್ಯರುಗಳನ್ನು ಯಾರನ್ನು ಆಯ್ಕೆ ಮಾಡಿದ್ದಾರೆ, ಇದರ ಹಿಂದೆ UT ಖಾದರ್ ಅವರು ಬಹಳ ಕೆಲಸ ಮಾಡಿದ್ದಾರೆ. ಈ ಬಿಳಿಮಲೆಯವರ ಈ ಸದಸ್ಯರು ಯಾರಿದ್ದಾರೆ, ಒಬ್ಬೊಬ್ಬರನ್ನು ಸಹ ಅವರು ಯಾರು, ಅವರು ಏನು, ಅವರು ಹೇಗೆ, ಅವರ ಚಟುವಟಿಕೆಗಳನ್ನು ನೋಡಿ ಒಂದೊಂದು ಹೆಸರನ್ನು ಅವರು UT ಖಾದರ್ ಅವರು ಆರಿಸಿದ್ದಾರೆ. ಅವರು ಈ ರೀತಿ ಮಾಡುವಾಗ ಅವರಿಗೊಂದು ಆಸೆ ಇತ್ತು. ಉಮರ್ ಯು ಎಚ್ ಬಹಳ ಸಕ್ರಿಯವಾಗಿರುವಂತಹ, ಸಾಮರ್ಥ್ಯವಿರುವಂತಹ ವ್ಯಕ್ತಿ. ಅವನಿಗೆ ಒಂದು ಅತ್ಯುತ್ತಮವಾದ ಟೀಮನ್ನು ನಾನು ಕೊಟ್ಟರೆ ಅವನು ಬಹಳ ಒಳ್ಳೆಯ ಕೆಲಸಗಳನ್ನು ಖಂಡಿತ ಮಾಡ್ತಾನೆ ಅಂತ. ಆದರೆ ಈ 1 ವರ್ಷದ ಸಾಧನೆ ನೋಡಿದಾಗ UT ಖಾದರ್ಗೆ ಮಾತ್ರ ಅಲ್ಲ, ಸಾರ್ವಜನಿಕರಿಗೂ ಸಹ ನಿರಾಸೆಯಾಗಿದೆ. ನಿಮ್ಮ ಕಾರ್ಯಕ್ರಮಗಳು ಏನೇನೂ ಸಾಲದು, ನೀವು ಇನ್ನಷ್ಟು ಕಾರ್ಯಕ್ರಮ ಮಾಡಬೇಕು. ಇಷ್ಟು ಒಳ್ಳೆಯ ಸದಸ್ಯರುಗಳಿರುವಂತಹ ಒಂದು ಅಕಾಡೆಮಿ, ಎಲ್ಲರೂ 1 by 1 ನಾನು ಹೆಸರು ಹೇಳೋದಾದರೂ ಸಹ BS ಮೊಹಮ್ಮದ್ ಚಿಕ್ಕಮಗಳೂರಿನಲ್ಲಿ ಸರ್, ನಾವು ಅಲ್ಲಿ ಒಂದು ಸಮ್ಮೇಳನ ಮಾಡಿದಾಗ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಬ್ಯಾರಿ ಸಮುದಾಯ ಎಲ್ಲ ಅವರ ಅಂಗಡಿಗಳನ್ನು ಮುಚ್ಚಿ ಆ ಸಮ್ಮೇಳನಕ್ಕೆ ಬಂದಿದ್ದರೆ ಅದು ಚಿಕ್ಕಮಗಳೂರಿನಲ್ಲಿ, ಮತ್ತು ಅದರ ನೇತೃತ್ವ ವಹಿಸಿದ್ದವರು BS ಮೊಹಮ್ಮದ್. ಆನಂತರ ಇದರಲ್ಲಿ ಯಾರ ಹೆಸರು ತಗೊಳ್ಳಿ, ಹಫ್ಸಾ ಬಾನು ಆಗಿರ್ಬೋದು, ಸಾರಾ ಅಲಿ ಪಲ್ಲರ್ಕ ಆಗ್ಬೋದು, ಶಮೀರಾ ಜಾನ್, ಈ 3 ಮಹಿಳೆಯರು ದ ಬೆಸ್ಟ್ ವರ್ಕರ್, ಸಾಹಿತ್ಯವಾಗಿ ಸಾಮಾಜಿಕವಾಗಿ ಕೆಲಸ ಮಾಡುವ ಇದರಲ್ಲಿರುವ ಎಲ್ಲರ ಹೆಸರುಗಳು. ಇಷ್ಟು ಒಳ್ಳೆಯ ಟೀಮನ್ನು ಹಿಡ್ಕೊಂಡಂತಹ ಅಕಾಡೆಮಿ ಈ 1 ವರ್ಷದಲ್ಲಿ ಮಾಡಿದ ಕಾರ್ಯಕ್ರಮಗಳನ್ನು ಅವಲೋಕಿಸಿದರೆ ಏನೇನೂ ಸಾಧ್ಯ. ನೀವು ತಿಂಗಳಿಗೆ 2, ನಿಮಗೆ ಹಣದ ಕೊರತೆ ಇಲ್ಲ. ನಾನು ತಿಳಿದ ಮಟ್ಟಿಗೆ ಅಕಾಡೆಮಿಗೆ ಈ ಸಲ ಆರ್ಥಿಕವಾದಂತಹ ಯಾವ ಸಮಸ್ಯೆಯೂ ಇಲ್ಲ. ಬೇಕಾದಷ್ಟು ದುಡ್ಡಿದೆ, ಒಳ್ಳೆಯ ಟೀಮ್ ಇದೆ, ನಿಮಗೆ ತುಂಬ ಅನುಭವ ಇದೆ. ನೀವೆಲ್ಲ ಸೇರಿದರೆ ತಿಂಗಳಿಗೆ 2 ಕಾರ್ಯಕ್ರಮಗಳನ್ನಾದರೂ ಮಾಡ್ಬೋದು, ಸಣ್ಣ ಸಣ್ಣ ಕಾರ್ಯಕ್ರಮ. ಮತ್ತು ಇನ್ನೊಂದು ಹೇಳ್ತೇನೆ, ಬ್ಯಾರಿ ಅಂದರೆ ಮಂಗಳೂರು ಮಾತ್ರ ಅಲ್ಲ, ನಾವು ಅದರ್ಥ ಮಾಡಿಕೊಳ್ಬೇಕು. ಇದರಲ್ಲಿ ಸದಸ್ಯರನ್ನು ಆರಿಸುವಾಗಲೂ ಒಂದೊಂದು ತಾಲೂಕಿನಿಂದ ಒಬ್ಬೊಬ್ಬರನ್ನು ಆರಿಸಿದ್ದಾರೆ. ಬಂಟ್ವಾಳದಿಂದ ಅನಿಲ ಕಟ್ಟೆಯವರು, ಸುರತ್ಕಲ್ನಿಂದ ಇವರು ತಾಜುದ್ದೀನ್, ಉಳ್ಳಾಲದಿಂದ ಮಾಡೂರ್ರವರು, ಹೀಗೆ ಒಂದೊಂದು ಸುಳ್ಯದಿಂದ ಒಬ್ಬರು, ಹೀಗೆ ಒಂದೊಂದು ತಾಲೂಕಿನಿಂದ ಒಬ್ಬೊಬ್ಬರಿದ್ದಾರೆ. ಒಂದೊಂದು ತಾಲೂಕಿನಲ್ಲಿಯೂ ಸಹ ಕಾರ್ಯಕ್ರಮಗಳನ್ನು ಮಾಡ್ಬೋದು. 200ಕ್ಕಿಂತಲೂ ಅಧಿಕ ಬ್ಯಾರಿ ಕಲಾವಿದರಿದ್ದಾರೆ, ಸಂಗೀತಗಾರರಿದ್ದಾರೆ, ಕವಿಗಳಿದ್ದಾರೆ. ಇವರಿಗೆಲ್ಲ ಅವಕಾಶ ಕೊಡುವಂತಹ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಶಾಲೆಗಳಲ್ಲಿ ಬ್ಯಾರಿ ಉತ್ಸವಗಳನ್ನು, ಬ್ಯಾರಿ ಪ್ರತಿಭಾ ಕಾರಂಜಿಗಳನ್ನು ಮಾಡ್ಬೋದು. ಇಂತಹ ಎಲ್ಲ ಅವಕಾಶಗಳು ಇರುವುದರಿಂದ, ಒಳ್ಳೆಯ ವ್ಯಕ್ತಿಗಳು ನಿಮ್ಮ ಸಂಘಟನೆ ಈ ಅಕಾಡೆಮಿಯಲ್ಲಿ ಇರುವುದರಿಂದ, ನಿಮಗೆ ಆರ್ಥಿಕವಾದಂತಹ ಯಾವುದೇ ತೊಂದರೆಗಳು ಇಲ್ಲದೇ ಇರುವುದರಿಂದ, ಮತ್ತು UT ಖಾದರ್ರಂತಹ ಒಬ್ಬ ಪ್ರಭಾವಿ ವ್ಯಕ್ತಿಯ ಬಹಳ ಶಕ್ತಿಯುತವಾದ ಬೆಂಬಲ ನಿಮಗಿರುವುದರಿಂದ, ಮತ್ತು ನಾವೆಲ್ಲ ನಿಮ್ಮ ಜೊತೆಗಿರುವುದರಿಂದ, ನಮ್ಮೆಲ್ಲರನ್ನು ಬಳಸಿಕೊಂಡು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಒಂದು ಇತಿಹಾಸವನ್ನು ನಿರ್ಮಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಬಯಸ್ತಾ ಇದ್ದೇನೆ. ಬಹಳ ಸಂತೋಷ ಆಗಿದೆ, ಬಹಳ ಒಳ್ಳೆಯ ಕಾರ್ಯಕ್ರಮ. ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಕಾರ್ಯಕ್ರಮ ಮಾಡುವುದು ಬಹಳ ಕಷ್ಟ. ಅದನ್ನು ನೀವು ಮಾಡಿದ್ದೀರಿ. ದೇವರು ಎಲ್ಲರಿಗೂ ಒಳಿತನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ತಮ್ಮ ನೆನಪಿನಂಗಳದಿಂದ ಹಳೆಯ ನೆನಪುಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಂತಹ ಜನಾಬ್ ಮೊಹಮ್ಮದ್ ಅಲಿ ಕಮ್ಮರಡಿ ಸರ್, ತಮಗೆ ಧನ್ಯವಾದಗಳು. ಮುಂದೆ ಇವರು ಲೇಸಿರೆ ಅಧ್ಯಕ್ಷೀಯ ಫಲಕ, ಇವರು ಅಧ್ಯಕ್ಷೀಯ ಫಲಕಗೈತು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದರ ತಲೆಮೂಪ ಜನಾಬ್ ಉಮರ್ UH ಅಲ್ಲೇ ನಾನು ಗೌರವತೋಡು ಪೋಡಿಯಂಗೆ ಬಿಲ್ಚೊಂಡುಲ್ಲೆ.
ಅಸ್ಲಾಂ ವಲೈಕುಂ. ಅರ್ಥಾತ್ ಶಾಂತಿ ನಿಮ್ಮೆಲ್ಲರ ಮೇಲಿರಲಿ. ಯಾನು ಬ್ಯಾರಿ ಅಕಾಡೆಮಿದ ಗುರುಕಾರ ಅಂಚ ಯಾನು ಬ್ಯಾರಿಡೆ ಬಾತಿರೋದು ಅರ್ಥ ಪುಂಡದೆ. ಸೊ ಮೇಲ್ತನೆ ಪಿನ್ನ ಮೇಲ್ತನ್ರ ಮುನ್ನಲುಲ್ಲು ಎಲ್ಲ ಹಿರಿಯಂಗಲೆ ಚಂಗಾಯಿಮಾರೆ ಉಮ್ಮ ಪೆಂಗಮಾರೆ ಮಕ್ಕಳೆ ಚಮ್ಮೆ ಮುಂಡುಲ್ಲ ನಾನು ഒന്നാമത്തേത് ಇಂಡೆಂದ್ರೋ ಜಂಡು ಬೂಕು ಬಿಡುಗಡೆಯಿರ ಇದು ഒരു ചെറിയ പ്രയത്നം, വലിയ പ്രയത്നം ഒന്നുമല്ല. 124 114 ಪರಿಚಯವುಳ್ಳು. ಬ್ಯಾರಿ ಸಮುದಾಯത്തിൽ ಇತ್ತರಮೇ ಆಲಲ್ಲ ಹಿರಿಯಂಗ ಮರ್ಹೂಮಿಂಗ ಉಳ್ಳು ಸಾಧನಕ್ಕೆಂಗ ನಂಗೆ ಹಂಗಲ್ಲ ಗುರುತಿಸೋಕೆ ಆಯ್ತಿಲ್ಲ. ಸೊ ಇನ್ಶಾಲ್ಲ ಇದಕ್ಕೆ ಮುನ್ನಲ್ಲೂ ಗುರುತಿಸಿರೋ ஒரு ಬೆಲ್ಲೆ ಯೋಜನೆ ನಂಗಿಟ್ರ ಮೊಹಮ್ಮದಲ್ಲಿ ಚೆಂತ ನಕ್ಕ ಕೊಸ್ಯಂದ್ರೆ ಚೆಂದಂಗೆ ಅಲ್ಲ ಬ್ಯಾರೆ ಅಕಾಡೆಮಿರ ಅವಸ್ಥೆ ಹೆಂಗನುಂಟು ನಕ್ ಬಿಡ್ಲೆ ಇಂದು ಸುಬೇಯ್ക്ക് ನಾಗಲು ಸರ್ವ ಸದಸ್ಯಮಾರು ಮೀಟಿಂಗ್ ಹಂಗ ಕೊರೇ ಬಿಸ್ಯ ನಕ್ ನಂದು ಪೆರಿಮಾಟದ ಬಿಸ್ಯದಲ್ಲಿ ಆಕ್ಷೇಪ ಹಾಕ್ಯಾರ ಮತ್ತೆ ಚಮ್ಮ ಕೊಸ್ಯ ಐತಿ ಇದರೆಲ್ಲ ಬೆರ್ದಿಗೆ ಮನ್ಸಿಲ್ ಬೇಕಿರ ಕಾಣ ಚೆಂದ ಯಾರ ಕೊರೋಡಿ ಮನ್ಸ ಮಾರಲಿಲ್ಲ ಬಂದು ನಂಗೆ ಬರಾತೆ രണ്ട് ಬ್ಯಾರಿ ಹೆಲ್ತ್ಗಾರ ಕೂಟ ಬೆಚ್ಚ ಉಸ್ತಾದ್ ಸಿದ್ದಿಕ್ ಮೊಂಟಿಕೋಲಿ ಉಸ್ತಾದ್ ನಕ್ ಆ ಇನ್ವಿಟೇಷನ್ ವಾಪಸ್ ಕಟ್ತಿತ್ತು ಚೆಂತ ನೀಗ ಬರಾತೆ രണ്ട് ಈ ಪ್ರೋಗ್ರಾಮ್ ಬೆಚ್ಚಿರ ಸಮಲ್ಲಲ್ಲ ಅಪ್ಪಮ್ಮೆ ನಂಗೆ ಡೇಟ್ ಚೇಂಜ್ ಹಾಕ್ಯ ಮೊಮ್ಮದಲ್ಲಿ ನಂದು ಹಸಿ ಮತ್ತೆ ಚಂಗಾಯಿ ನನ್ನೊಟ್ಟಿಗೆ ಕಾದಲ್ ಗುಟ್ಟುಲ್ ಚೆಲ್ಲ ಅಂತ ಪಬ್ಲಿಕ್ ಚೆಂದ ಚೆನ್ನಂಗೆ ಅಯಲ್ക്ക് ನಾನಿದ್ರೆ ಎಡ್ತೋಲ್ರ ಚೆಲ್ರು ಪಿರ್ಸೊಂಡು ಕಿರ್ಫೊಂಡು ನನ್ನೊಟ್ಟಿಗೆ. ಸೊ ನಾ ಬ್ಯಾರಿಕಿರೆ ಇದು ನಂದು ಪ್ಲಸ್ ಪಾಯಿಂಟ್. ಸೊ ನಾನು ಅಕಾಡೆಮಿರು ಅಧಿಕಾರ ಸ್ವೀಕಾರ ಹಾಕೊಂಬ ಚೆಂತಿದ್ದೆ. ಬೇರೆ ಬೇರೆ ಅವಧಿಲಿ ಅಕಾಡೆಮಿರ ಅಧ್ಯಕ್ಷಮಾರು ಟೀಮು ಬೇರೆ ಬೇರೆ ವಿಷಯತ್ತಿಗೆಲ್ಲ ಪ್ರಾಧಾನ್ಯತೆ ಆದ್ಯತೆ ಕೊಡ್తున్నారు. ನಂಗೆ ಈ ಅವಧಿಲಿ ನಂಗೆ ಒಂದು ರಿಸರ್ಚ್ ಸಂಶೋಧನೆ രണ്ടാമത്തേത് ದಾಖಲೀಕರಣ ഡോക്യുമെന്റേഷൻ മൂന്നാമത്തേത് ಬ್ಯಾರಿ ഭവന ചമ്മ സമയത്തിലുണ്ട് അവമാർ പേരോ പോയിട്ട് ഈ ഞങ്ങളെ അവധിയിൽ ಬ್ಯಾರಿ ಭವನ ആവണം. ಬ್ಯಾರಿ ಭವನ ಅದೊരു ಪೆರಿಮೆರೆ ಭವನ ಆವണം. ಬ್ಯಾರಿಂಗ ಪ್ರೌಡ್ ಫೀಲ್ ಹಾಕೋಣ ಅದೊರು ಸರ್ಕಾರಿ ಕಟ್ಟಡ പോലെ ಇಕ್ಕೋತೀರ ಎಂದ್ರಮ್ಮ ನಂಗಲ್ಲೋರ್ಕಿ ನಾವೆಂತು. ಸೊ ಮುನ್ನೊಲು ಪ್ಲಾನ್ ಐತಿಂತು ಟೆಂಡರ್ ಬಿಲ್ಚಿ ತಿಂತು ನಂಗೆ ಅಧಿಕಾರ ಎಡ್ತ ಬರ್ತೀವಿ ಫಸ್ಟ್ಗೆ ಅದು ರಿಜೆಕ್ಟ್ ಹಾಕಿ ಆ ಪ್ಲಾನ್ಡಮೆ ರಿಜೆಕ್ಟ್ ಹಾಕ್ಯೋ ಟೆಂಡರು ರಿಜೆಕ್ಟ್ ಹಾಕ್ಯೋ ಆ ಕಾರಣದಲ್ಲಿ ತಿಕ್ಕ್ರಿ ಇತ್ತಲ್ಲಿ ಲೇಟ್ ಆಯ್ತು ಬ್ಯಾರಿ ಭವನ ಹೋಗಿ എന്തും ಕಾರ್ಯಕ್ರಮ ಐತಿಲ್ಲ ಅಂಚಲ್ರಿದ್ರೆ ನಂಗೆ ಒಕ್ಕಿಲ್ಲ ഞങ്ങളെ ടീമുറാಗ അവിടെ ദിച്ചെങ്കെ പിടിയാവും ആ സീറ്റിൽ പുരുഷോത്തമ ബെല്ലിമല സർക്കും താർനാഥ്ക്ക് നല്ല അനുഭവമായിരുന്നു. ചെന്നെങ്കിൽ സർക്കാരി ഒരു ಸಂಸ್ಥೆಯಲ್ಲಿ വെച്ചിട്ട് അവിടെ സ്വറാക്കുമ്പോൾ എത്ര ചെന്നെങ്കിൽ അതൊരു ഇപ്പൊ ಬ್ಯಾರಿ ಭವನത്തെ ಫೈಲ್ ಮುದ್ದು പിടിച്ച് പോണ്ടതുണ്ടല്ലേ ചെറിയ ബിസിയല്ല എന്താവത്തിന് കേക്കൊക്കെ സുലഭ. ಆ ಪ್ಲಾನ್ ಚೇಂಜ್ ಹಾಕಿತ್ತು ಅದ್ರ ಎಪ್ರೂವಲ್ ಆಗೋಕೆ ಟೈಮ್ എടുത്തിട്ട് ಎಪ್ರೂವಲ್ ಆಯಲ್ ಪಿನ್ನೆ ಬಜೆಟ್ ಯಾರಾಯ್ತು ಬಜೆಟ್ ಯಾರ ಮೂന്ന് ಬೆರ್ದಿಗೆ ಬ್ಯಾರಿಂಗ್ಕೋರು ಬ್ಯಾರಿ ಭವನ ಆವಟ್ಟು ಜಂತ ಬೇರ್ಚಿ ತಿನ್ನಂಗೆ ಇತ್ತರಕ್ಕೆ ಬ್ಯಾರಿ ಭವನ ಒಕ್ಕಲೈತಾವತ್ತು ഒരു ವರ್ಷದಲ್ಲಿ ಕೆಟ್ಟೋಗು തുടങ്ങിತ್ತು ಅಂಕ ಒಲಿಂಬೋತಿಂಗೆಲ್ಲ ಟೈಮ್ ಇಲ್ಲ ಆ ಟೆಂಡರ್ಲಿ ಒಲಿ 3 ವರ್ಷ ಇತ್ತಲ್ಲೇ ನಾನು ಬಂದಪ್ಪಮ್ಮೆ ಇದು ಸ್ವರ ತೊಡಗೋರು ಸೈನ್ ಇಟ್ಟು ಕೊಡ್ತು ತಿನ್ನಂಗೆ ಇತ್ತರಿಗೆ ಬ್ಯಾರಿ ಮಾತ್ರ ಹಂಗಂತವ್ರು ಬ್ಯಾರಿ ಭವನ ಹಾಕೋಕೆ ನಕ್ಕು ಮನಸ್ಸಿಲ್ಲ. പിന്നെ നിങ്ങളെല്ലാവർക്കും മുഹമ്മദ് അലി ചെന്ന പോലെ എന്തിനമ്മ നന്റെ മേലെ ഒരു നിരീക്ഷ ഉണ്ട് ഉമ്മർ എന്തെങ്കിലും സ്വറാക്കിയെങ്കിൽ അത് ഒരു ദൂരദൃഷ്ടിയിൽ വെച്ചിട്ട് തലതരാന്തര ಜನರೇಷನ್ಗೆ ಪ್ರಯೋಜನ ಅವರ ಬೋಲ್ತ ഒരു ದೂರದೃಷ್ಟಿ ಇಕ್ಕೊಂಟು. ಸೊ ಅದಕ್ಕೆ ತಿಕ್ಕಿರಿ ಬ್ಯಾರಿ ಭವನ നല്ല ನಮ್ತಿಲಾವತ್ತು ಚಂದತಿಲಾವಟ್ಟು ಬೆರ್ದೆಗೆ ഒരു ಬ್ಯಾರಿ ಅಕಾಡೆಮಿ ಆಫೀಸು ഒരു ಹಾಲ್ ಮಾತ್ರ ಹಿಂಗೆ ನೀವಲ್ಲ ಅದ್ರಲ್ಲಿ ಮ್ಯೂಸಿಯಂ ಬೇನು ರೀಡಿಂಗ್ ರೂಮ್ ಬೇನು ಲೈಬ್ರರಿ ಬೇನು ಅದೊരു ಕಮರ್ಷಿಯಲ್ ಬಿಲ್ಡಿಂಗ್ ಹೋಯ್ತಿಕ್ಕೊಂಡು ಅದ್ರಲ್ಲಿ ಬಾಡಿಗೆ ಬರ್ನು ಸರ್ಕಾರದ ಅನುದಾನ ಗಿಟ್ಟಿಲ್ಲೆಂಗುം ಆ ಇನ್ಕಮ್ಲು ಅಕಾಡೆಮಿ ಆಕ್ಟಿವಿಟೀಸ್ ಆವಣ ಇದೆಲ್ಲ ಬೆಲ್ಲ ನಮ್ ತೊಕ್ಕಿ ನಾವು ಆ ಕಾರಣಕ್ಕೆ ತಿಕ್ಕಿರಿ ಪೆರೋ போயிரு ಅದರ ಪೆರೋಲು ಚಮ್ಮ ಟೈಮ್ போயிட்டு ನಂಗೆ ஒரு ಬಹುಸಂಸ್ಕೃತಿ ಉತ್ಸವ ಅಂಟಾಕ್ಯ ಸೇಮ್ ಪ್ರಾಬ್ಲಮ್ ತುಳು ಅಕಾಡೆಮಿಗೂ ಉಂಡು ಕೊಂಕಣಿ ಅಕಾಡೆಮಿಗೂ ಉಂಡು ಮೈಕಾಲ್ ಕಾರ್ಯಕ್ರಮ ಐತಿಲ್ಲ 6 ತಿಂಗಳು ನಂಗೆ ಅದ್ರ ಸ್ವರಾಕಿ
ಈ ಬಹುಸಂಸ್ಕೃತಿ ಉತ್ಸವ ಮೈಕಾಲ್ತಗಾಯ ಮಾತ್ರ ಅಲ್ಲ ಅದು ಚಮ್ಮ ಡೇಟ್ ಚೇಂಜ್ ಆಯ್ತು ಕರ್ನಾಟಕದ್ದು 4 ಪ್ರಾದೇಶಿಕ ಕಾರ್ಯಕ್ರಮ ಇತ್ತು ஒரு ಕಾರ್ಯಕ್ರಮ ರಾಯಚೂರ್ಲು ಪುರುಷೋತ್ತಮ ಬಿಳಿಮಲೆ ಸರ್ ನೇತೃತ್ವದಲ್ಲಿ ಇತ್ತು ಮೈಸೂರ್ಲು ಅವಳಿಗೆಲ್ಲ ನಂಗೆ ಹೋಗಿಂತು ನಂಗೆ ಕಲ್ಚರಲ್ ಟೀಮ್ ಹೋಗಿಂತು ಇದ್ರ ಪೆರವರೆಲ್ಲ ಟೈಮ್ ಪೋಯ್ತು ಅದ್ರ ಅರ್ಥ ಎಂದೂ ನಂಗೆ ಹಾಕಿದ್ದಿಲ್ಲ ಅಂಟಿಲ್ಲ ಇದ್ರ ನಂಗೆ ಮನಸಾಪೂರ್ವಕ ಅಕಾಡೆಮಿ ಮೊಹಮ್ಮದ್ ಅಲಿ ಸರ್ ಎಂದ್ರೆ ಚಂದ್ರ ಅದರ ನಂಗೆ ಒತ್ತೊಳ್ರ പിന്നെ ഗൊയ്ജി ഗദ്ദല പ്രചാര പ്രിയത്തെ അത് ഞങ്ങളെ അക്കാഡമി ഇല്ല ഞങ്ങൾ അതൊരു ബയസില്ല അങ്ങനെ ബയസിരെങ്കിൽ 4 പേപ്പറിൽ ഫോട്ടോ ന്യൂസ് ಬಂದೊಂಟಿಕ್ಕತ್ತು അപ്പം ಎಲ್ಲರಿಗೂ ಬಿಡಿಯಾವತ್ತು ಅಕಾಡೆಮಿ ಸೊರಾಕ್ರನ್ ಸರ್ ತೆಕ್ಕಾರ್ಲು ഒരു MLA ಕಂತ್ರಿ ಬ್ಯಾರಿಂಗ್ ಅಂತ ಭಾಷಣ ಹಾಕಿ ನಿಮ್ಗೆ ಬಿಡಿಕಲ್ಲ ನಂಗೆ ಅവിടേക്ക് പോയാ സാരനാഥും ನಾನು ಆ ರಾಯತ್ಗೆ പോയിട്ട് പള്ളിയുടെ പ്രസിഡന്റ് ಮೆಂಬರ್ಸ್ ದೇವಸ್ಥಾನದ ಪ್ರೆಸಿಡೆಂಟ್ ರೌತಕ್ಕೆ ಬಿಲ್ಚ ಇದು ನಂಗೆ ಪೇಪರ್ಲಿ ಇಡ್ರ ವಿಷಯ ಅಲ್ಲಲ್ಲಿ ಬಿಲ್ಚಿತ್ತು ಹಂಗ ಅಪಾಲಜಿ ಕೇಟದ್ದು ದೇವಸ್ಥಾನದ ಲೆಟರ್ ಹೆಡ್ಲಿ ಪಲ್ಲಿ ರಂಕ್ ಜಮಾತ್ಗೆ ಹಂಗ ಅಪಾಲಜಿ ಕೇಟದ್ದು ಲೆಟರ್ ನಂಗೆ ಹಾಕಿ ಪೈ ತಾಕ್ಬಟ್ಟಿ ಬಂದು ಅವಡಿಗೆ ತೀರ್ತು ಬಂದು ನಂಗೆ ಅವಡ ಹಂಗಲೊಟ್ಟು ಇನ್ನೊರು ಪ್ರಪೋಸಲ್ ಕೊಡ್ತಾ ಇದೇ ಜಾಗೆಯಲ್ಲಿ ಆ MLA ಅಂದ್ರೆ ಕಂತ್ರಿ ಬ್ಯಾರಿಂಟ್ ಭಾಷಣ ಹಾಕಿರಾಣ ಇದೇ ಜಾಗೆಯಲ್ಲಿ ತುಳುಂ ಬ್ಯಾರಿ ಕೊಂಕಣಿ ಅಕಾಡೆಮಿ 3 ಅಕಾಡೆಮಿ ಸೇರಿತ್ತು ಬಹುಸಂಸ್ಕೃತಿ ಉತ್ಸವ ಇದೇ ತಿಂಗಳಲ್ಲಿ ನಂಗೆ ಅದೇ ಜಾಗೆಯಲ್ಲಿ ಹಾಕಂತ ದೇವಸ್ಥಾನದ ಮೈದಾನದಲ್ಲಿ ಬಟ್ ಹಂಗೆ ಎಂದ್ರೆ ಚೆಂದಂಗೆ ಊಡ ಬಾರ ಚಿತ್ತು ನಾವು ಇಪ್ಪ ಬ್ಯಾಂಡ ಎಲ್ಲಿ ಟೈಮ್ ಪೋಟು ಖಂಡಿತ ಹಾಕ ನಂಗೆ ಈ ದೇವಸ್ಥಾನದ ಮೈದಾನದಲ್ಲೇ ಹಾಕ ಬಹುಸಂಸ್ಕೃತಿ ಉತ್ಸವ ಹಾಕಂಡು ಸೊ ಹಿಂಗಂತ ಸ್ವರ ನಂಗೆ ಹಾಕಿ ಉಂಟುಲ್ಲ ಅದೇದು ಪೇಪರಲ್ಲಿ ಬಂದಿಲ್ಲ ಪೇಪರಲ್ಲಿ ನಂಗೆ ಕೊಡ್ಕುರುಮಿಲ್ಲ ಸೊ ಇನ್ಶಾಲ್ಲ ಇನ್ನು 2 ವರ್ಷ ಉಂಡು ಮೊಹಮ್ಮದ್ ಅಲಿ ಸರ್ ಎಂದರೋ ಇಂಡಿ ಬುಕ್ಕುಲು ಕೊರಿಯಾಲು ಪರಿಚಯ ಗುರುತಾರ್ಥ ಹಂಸಮಲಾರು ಪ್ರಯತ್ನത്തിൽ ಐರ ಇದು ಇತ್ತರಕ್ಕೆ ಮೈಯಾವಲ ഇതിന് കണ്ടിന്യൂ ആവണു പിന്നെ ഞങ്ങൾ സഭാധ്യക്ഷരും പിന്നെ മുഹമ്മദ് അലി സാർ ചെന്ന പോലെ ഹയാത്തുൽ ഞങ്ങളും ദാഖലീകരണ ആവണു ಇದಕ್ಕೊರು ಬೆಲ್ಲ ಟೀಮು ಲಾಂಗ್ ಟರ್ಮ್ 6 ತಿಂಗಳು ஒரு ಟೀಮು ಇಡೀ ಬ್ಯಾರಿಂಗ ಎವಡೆಲ್ಲ ವಾಸ ಎಂಟುಲ್ಲಾರ ಅವಡಿಗೆಲ್ಲ ಪೋಂಡರು ಅದಕ್ಕೆ 13 ಸಬ್ಜೆಕ್ಟ್ ಇಂಡು ನಂಗೆ ಸೆಲೆಕ್ಟ್ ಹಾಕ್ಯ ಸಿರಿಗಂಧ ಶ್ರೀನಿವಾಸ ಮೂರ್ತಿ ಸರ್ ಲೀಡ್ ಮಾಡೋದು ಆ ಟೀಮಿಗೆ ಓಕೆ ಅಲ್ಲ ಸೊ ಅಯಲ್ ಚಮ್ಮೆ ಅಕಾಡೆಮಿಕ್ಕೂ ಸರ್ಕಾರಕ್ಕೂ ಬೇರೆ ಬೇರೆ ಯೂನಿವರ್ಸಿಟಿಗೂ ಹಿಂಗಂತ ಡಾಕ್ಯುಮೆಂಟ್ರಿ ಹಾಕಿ ಕೊಡ್ತಾ ಅಲ್ಲ ಇದಕ್ಕೆಲ್ಲರೂ ನಿಂಗೆಲ್ಲ ಸಹಕಾರ ಬೇನು ಅದಲ್ಲಿ ಖಾಲಿ ಬ್ಯಾರಿ ಭಾಷಾ ಪ್ರಕಾರ ಸಾಹಿತ್ಯ ಸಂಸ್ಕೃತಿ ಕಲೆ ಜನಪದ ಮಾತ್ರ ಅಲ್ಲ ಅದಲ್ಲಿ ಶಿಕ್ಷಣ ಸಾಮಾಜಿಕ ವ್ಯವಸ್ಥೆ പിന്നെ ಬ್ಯಾರಿಯೇತರ ಸಮುದಾಯತೊಟ್ಟಿಗೂ ಬ್ಯಾರಿಂಗಲ ಸಂಬಂಧ ಇದೆಲ್ಲ ವಿಷಯത്തിലും ದಾಖಲೀಕರಣ ಅವರು ಅದು ಆಂಬೊತ್ತಿಗೂ ಬ್ಯಾರಿ ಸಮುದಾಯತ್ತೋ ಹಿರಿಯಂಗಲಂ ಬಂಡು ಅದರ ಕ್ರೋಢೀಕರಣ ಆಗಿತ್ತು ಖಂಡಿತ ಇದೊರು ಟೀಮ್ ವರ್ಕ್ ಅದಾಯ್ತು ಇನ್ನೂ ಮರ್ಹೂಮ್ ಬ್ಯಾರಿಂಗಲ ಬುಕ್ ಇನ್ಶಾಲ್ಲ ಅಕಾಡೆಮಿ ಪಬ್ಲಿಷ್ ಹಾಕು ಅದೇ ಪೋಲೆ ಹಯಾತುಲ್ ಉಲ್ಲಂಗಲ ತುಂಬ ಹಾಕು ಸೊ ಇತರ ಮಾತ್ರ ಚೆಲ್ಲಗುಲ್ಲು ಅಕ್ಕೇರಿಲಿ ಇಂಡತ್ತು ಇವರು ಲೇಸಿಗೆ ನಂಗಲು ನಾನು ಚಮ್ಮಾಲ್ಮಾರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾತ್ರ ಕಟ್ತೀನೋ ಎರಿಕ್ ಸರ್ ಪ್ರೊಫೆಸರ್ ಎರಿಕ್ ಸರ್ ನಾನು ஒரு ಕಾಲಮ್ ಹಾಕಿತ್ತಿಲ್ಲ ಕುಂದರ್ ಸರ್ ಸೊ ಚಮ್ಮಾಲ್ಮಾರ್ ನುಪ್ಪಟ್ಟು ಇನ್ನಾರು ಬ್ಯಾರಿಂಗಂ ಬ್ಯಾರಿ ಏತರ ಆಲ್ಮಾರು ಚಮ್ಮಾಲ್ ಇನ್ನಾರು ಸೊ ನಕ್ಕೆ ಬಾರಿ ಖುಷಿ ಆಯ್ತು ಅಲ್ಹಮ್ದುಲಿಲ್ಲ ಈ ಲೇಸ್ ಬಾರಿ ಚಂದತ್ತಲ ಇದೆ ನಿಂಗಳೆಲ್ಲರ ಸಹಕಾರത്തിൽ ಈ ಸಹಕಾರ ಬ್ಯಾರಿ ಅಕಾಡೆಮಿರೋ ಎಲ್ಲ ಆಕ್ಟಿವಿಟೀಸ್ಗೆ ಇಕ್ಕಟ್ಟು പിന്നെ നിങ്ങളെ ദുആ ഇക്കട്ട് ഞങ്ങൾ തപ്പാക്കിയപ്പ ഞങ്ങളെ കാത് റെഡി ഉണ്ട് കുട്ടി പിടിക്കോകും എപ്പം നിങ്ങൾ ആ വിഷയത്തിൽ എന്തും എന്താ മുജുഗര ഇല്ലെങ്കിൽ പെരോജാരോ ಅವಶ್ಯಕತೆ ಇಲ್ಲ ತಪ್ಪಾಕಿಯಪ್ಪ ഞങ്ങളെ ತಿದ್ದೋರು ഞങ്ങൾ ಮನುಷ್ಯಮಾರು ഞങ്ങളൊട്ട ಎಲ್ಲ ವೀಕ್ನೆಸ್ ಉಳ್ಳ ಮನುಷ್ಯಮಾರು ഞങ്ങൾ ಮಿಸ್ಟರ್ ಪರ್ಫೆಕ್ಟ್ ಅಲ್ಲ ಸೊ നിങ്ങളെ ಸಹಕಾರ ಇಕ್ಕಟ್ಟು ನಾನು ವಾದ ಹಾಕ್ರೆ ಇನ್ಶಾ ಅಲ್ಲ ಇನ್ನು 2 ವರ್ಷത്തിൽ நாங்கள் எந்தெல்லாம் ப்ரொஜெக்ட் இட்டுறான ಅಂದ್ರೆ நாங்கள் ஆக்கித்து காட்டுறா இன்ஷா அல்லா நாங்கள் ಬಾರಿ பெருமையில் ಅಭಿಮಾನಪಟ್ಟರ ಬೋಲ್ತು ಅವರು ಬ್ಯಾರಿ ಭವನ ಬ್ಯಾರಿಂಗ್ ಖಂಡಿತ ಅವರು ನಾங்கள் ಅವಧಿಲಿ ಭಾರಿ ಚಂದದ ಬ್ಯಾರಿ ಭವನ ಅವರು
അതേപോലെ എന്തിനാ ഞങ്ങൾ പ്രിയോറിറ്റി ആദ്യത്തിൽ റീസർച്ച് ഡോക്യുമെന്റേഷൻ പിന്നെ മ്യൂസിയം ആവണുണ്ട് വിചാരിച്ചിര ആ തജ്ഞರ സമിതിയിൽ പുരുഷോത്തಮ ಬಿಳಿಮಲೆ ಸರ್ ಉಂಟು അപ്പം ഞങ്ങൾ ಬ್ಯಾರಿ ಅಕಾಡೆಮಿಲಿ ಬಂದ ಮ್ಯೂಸಿಯಂ ಎಂಗಂತ ಮ್ಯೂಸಿಯಂ ಆವಣು ಚಿಲ್ಲರ ವಿಷಯದಲ್ಲಿ ಚಮ್ಮೆ ಚರ್ಚೆ ಹಾಕಿರ അപ്പോൾ ഒരു സജഷൻ അയാൾ ಬಂತಿಂತು ಬ್ಯಾರಿ ಆರ್ಕಿವ್ಸ್ നിങ്ങൾ ಹಾಕೋರುಂಟು ಅയാൾ ಜನಪದ ಅಕಾಡೆಮಿಗೆ ಚೆಂತಿಂತವಲ್ಲ ಹಂಗೆ ಹಾಕಿತ್ತಿಲ್ಲ ಕರ್ನಾಟಕത്തിൽ ಫಸ್ಟ್ ಆರ್ಕಿವ್ಸ್ ನಿಂಗಲ್ದವರು ಬೇರೆಂಗಲ್ದು ಇನ್ಶಾಲ್ಲ ಹಂಗಂತ ಕೊರೇ ಫಸ್ಟ್ ನಂಗೆ ಹಾಕುವ ನಿಂಗಳೆಲ್ಲರ ಸಹಕಾರ ಇಕ್ಕಟ್ಟು ದುವಾ ಇಕ್ಕಟ್ಟು ತಪ್ಪಾಕ್ಯಪ್ಪ ತಿದ್ದೋರು ವಾಟ್ಸಪ್ಪು ಫೇಸ್ಬುಕ್ಲು ಎಲ್ದಿ ಹೆಂಗೆ ನಕ್ಕೆಂದು ಬೇಜಾರಾವಲ್ಲ ഞങ്ങളെ സമുദായത്തെ പിരിച്ചവെച്ചിട്ട് ഫലിയത്താക്കണ്ട അത്തരമേ ചൊല്ലക്കുള്ളൂ അസ്സലാമു അലൈക്കും വാക്കിർ ദവാന അൽഹംദുലില്ലാഹി റബ്ബിൽ ആലമീൻ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ತರಫಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮತೆ ಬಗ್ಗೆ ಸವಿಸ್ತಾರമായിട്ട് തെരിപ്പാട്ടിയാണെന്ന് ഞങ്ങൾ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದರ ತಲೆಮುಪರಾಯ ಜನಾಬ್ ಉಮರ್ UH ಅವ್ರ നന്ദി ചൊന്നുകൊണ്ടുള്ളേ ಈ ಅಖೇರಿಡೆ ಕಾರ್ಯಕ್ರಮ ಇವರು ಬುಕ್ ಬಿಡುಗಡೆ ಹಾಕಿರಂಗಂತೂ ಈ ಲೇಸಿಗೆ ಬಂದಂಗಂತೂ ಎಲ್ಲ ಗೌರವಾನ್ವಿತ ಅತಿಥಿಮಾರು അതേപോലെ ಎಲ್ಲ പിരിസത്തോ ഉമ്മ പെങ്ങന്മാർ എല്ലാവരും ഒരു നന്ദി ചൊന്നകൈത്ത് ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದರ ಸದಸ್ಯರಾയ ತಾಜುದ್ದೀನ್ ಅಮ್ಮಂಜೆ ನಾನು ಪೋಡಿಯಂಗೆ ವಿളിച്ചോണ്ടുള്ളേ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿರು ಮರಕುಗಾವತ್ತು ಮರುಹುಂ ಬ್ಯಾರಿಂಗ ಬುಕ್ಕುಗಳ ಬಿಡುಗಡೆ ಲೇಸಿರೋ ಅಧ್ಯಕ್ಷ ವಹಿಸಿಯೋ ತಲೆಮೂಪ ಉಮರ್ UH ಏಳಿಗೆ ನಾನು ಕಲ್ಪು ನರഞ്ഞോ ನನ್ನ ಚೆನ್ನವುಲ್ಲ ಅದೇ ಪಲ್ಲೆ ಇಂಡತ್ತು ಈ ಲೇಸಿರೋ ಬುಕ್ಕು ಬಿಡುಗಡೆ ಹಾಕಿಯೋ ವಿಧಾನ ಪರಿಷತ್ ಸ್ಪೀಕರ್ ವಿಧಾನ ಪರಿಷತ್ ಸ್ಪೀಕರ್ ಆಯ ಯುಟಿಗಾದ ಸರ್ಗ್ ನಾನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಪರವಾಯಿಟ್ಟು ನಾನು ಕಲ್ಪು ನರഞ്ഞോ ನನ್ನ ಚೆನ್ನವುಲ್ಲ ಅದೇ ಪಲ್ಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರತ್ತು ತಲೆಮೂಪ ಪುರುಷೋತ್ತಮ ಬಿಳಿಮಲೆ ಏಳಿಗೆ ನಾನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಪರವಾಯಿತು ನಾನು ಕಲ್ಪು ನರഞ്ഞോ ನನ್ನ ಚೆನ್ನವುಲ್ಲ ಅದೇ ಪೋಲೆ ಇವರು ಕಾರ್ಯಕ್ರಮಕ್ಕೆ ಬಿರುದಾಯಿಟ್ಟು ಬಂದು ಮೊಹಮ್ಮದ್ ಅಲಿ ಕಮ್ಮನಾಡಿ ಸರ್ ಏಳಿಗೂ ನಾನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಪರವಾಯಿಟ್ಟು ನಾನು ಕಲ್ಪು ನರഞ്ഞോ ನನ್ನ ಚೆನ್ನವುಲ್ಲ ಅದೇ ಪೋಲೆ ಇವರು ಕಾರ್ಯಕ್ರಮತ್ತು ಬಂತು ಚಂದ ಹಾಕಿ ತಂದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಎಲ್ಲ ಸದಸ್ಯಮಾರ್ಗೂ ನಾನು ಕಲ್ಪು ನರഞ്ഞോ ನನ್ನ ಚೆನ್ನವುಲ್ಲ ಅದೇ ಪೋಲೆ ಇವರು ಕಾರ್ಯಕ್ರಮತ್ತು ಬಂದು ಉಮ್ಮ ಪೆಂಗಮಾರ್ಗೂ ಅದೇ ಪೋಲೆ ಹಿರಿಯಂಗಮಾರ್ಗೂ ಎಲ್ಲರಿಗೂ ನಾನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಪರವಾಯಿಟ್ಟು ನಾನು ಕಲ್ಪು ನರഞ്ഞോ ನನ್ನ ಚೆನ್ನವುಲ್ಲ ಅದೇ ಪೋಲೆ ഞങ്ങൾ ತುಳು ಅಕಾಡೆಮಿರು ತಲೆಮೂಪಾಯು ತಾರನಾಥ್ ಗಟ್ಟಿ ಏಳಿಗೆ ನಾನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಪರವಾಯಿಟ್ಟು ನಾನು ಕಲ್ಪು ನರഞ്ഞോ ನನ್ನ ಚೆನ್ನವುಲ್ಲ ಅದೇ ಪೋಲೆ ಎಲ್ಲ ಬಂದ ಮಾಧ್ಯಮ ವರ್ಗ ತನಕ ಎಲ್ಲರಿಗೂ ನಾನು ಕಲ್ಪು ನರഞ്ഞോ ನನ್ನ ಚೆನ್ನವುಲ್ಲ ನನ್ನ ಈ ಫಲಕತ್ತು ನಾನು ನಿಪ್ಪಟ್ಟ ವಾಹರದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಂ